ಮಿಡಿತವಿರುವುದು. ಸಹೃದಯಿ ಸಾಹಿತ್ಯಾಸಕ್ತ ಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕಾರ. ತುಳುನಾಡಿನ ಜನಪದ ಬದುಕಿನ ಮೌಖಿಕ ಭೌತಿಕ ಅಭಿವ್ಯಕ್ತಿಗಳನ್ನು ಕಳೆದ 4 ದಶಕಗಳಿಂದ ವಿಮರ್ಶಾತ್ಮಕವಾಗಿ ಕಂಡು ತಾತ್ವಿಕ ಚರ್ಚೆಗೆ ಒಳಪಡಿಸಿ ತುಳು ಜನಪದರ ಅಂತರಂಗದ ಧ್ವನಿಗಳನ್ನು, ಕನಸುಗಳ ಅಭಿವ್ಯಕ್ತ ರೂಪಗಳನ್ನು ಬೌದ್ಧಿಕವಾಗಿ ಹೆಣೆದು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾನಪದ ವಿದ್ವಾಂಸರಾಗಿ, ಸಂಸ್ಕೃತಿ ಚಿಂತಕರಾಗಿ ಗುರುತಿಸಿಕೊಂಡಂತಹ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಸರ್ ಅವರ ಮಹತ್ವದ ಕೃತಿ ಕರಾವಳಿ ಕಥನಗಳು ಇಂದು ಸಂತ ಅಲೋಷಿಯಸ್ ಕಾಲೇಜಿನ ಪ್ರಕಾಶನ, ಮಂಗಳೂರು ವಿಶ್ವವಿದ್ಯಾನಿಲಯ ಕನ್ನಡ ಅಧ್ಯಾಪಕರ ಸಂಘ ವಿಕಾಸ ಮತ್ತು ಕಾಲೇಜಿನ ಕನ್ನಡ ವಿಭಾಗದ ಸಹಯೋಗದಲ್ಲಿ ಲೋಕಾರ್ಪಣೆಗೊಳ್ಳಲಿದೆ. ಈ ನೆಲೆಯಲ್ಲಿ ಕೃತಿಯ ಲೋಕಾರ್ಪಣೆಗೆ ಆಗಮಿಸಿರುವ ನಾಡಿನ ಪ್ರಸಿದ್ಧ ವಿದ್ವಾಂಸರಾದ ಪ್ರೊಫೆಸರ್ BA ವಿವೇಕ ಸರ್, ಮುಖ್ಯ ಅತಿಥಿ ಪ್ರೊಫೆಸರ್ ತಾಳ್ಕಜಿ ವಸಂತಕುಮಾರ್ ಸರ್, ಕೃತಿಯ ಕರ್ತೃ ಪ್ರೊಫೆಸರ್ ಕೆ ಚಿನ್ನಪ್ಪಗೌಡ ಸರ್, ಹಾಗೆ ಕೃತಿ ವಿವೇಚನೆ ಮಾಡಲಿರುವ ಪ್ರೊಫೆಸರ್ ಬಿ ನಿತ್ಯಾನಂದ ಶೆಟ್ಟಿ ಸರ್, ಸಭಾಧ್ಯಕ್ಷತೆಯನ್ನು ವಹಿಸಲಿರುವ ಮಾನ್ಯ ಪ್ರಾಂಶುಪಾಲರಾದ ವಂದನೀಯ ಫಾದರ್ ರೆವರೆಂಡ್ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಾಪಕರ ಸಂಘ ವಿಕಾಸದ ಅಧ್ಯಕ್ಷರಾದ ಪ್ರೊಫೆಸರ್ ಕೃಷ್ಣಮೂರ್ತಿ ಪಿ ಮುಂತಾದ ಗಣ್ಯರೆಲ್ಲರನ್ನು ಸಂತ ಅಲೋಷಿಯಸ್ ಪ್ರಕಾಶನದ ನಿರ್ದೇಶಕರಾದ ಡಾಕ್ಟರ್ ವಿದ್ಯಾ ವಿನೋದ ಡಿಸೋಜಾ ಮೇಡಮ್ ಮತ್ತು ಕಾರ್ಯಕ್ರಮ ಸಂಚಾಲಕರಾದ ಡಾಕ್ಟರ್ ದಿನೇಶ್ ನಾಯಕ್ ಅವರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ಪ್ರಾರ್ಥನೆ. ಪ್ರೊಫೆಸರ್ ಕೆ ಚಿನ್ನಪ್ಪಗೌಡ ಸರ್ ಅವರು ಬರೆದಿರುವ ತುಳು ಕವಿತೆ ದೇವೆರೆ ಗೀತೆ ಇದರ ಚರಣಗಳನ್ನು ಹಾಡಲಿದ್ದಾರೆ ಅಂತಿಮ BSc ವಿದ್ಯಾರ್ಥಿ ಕುಮಾರಿ ಶರಣ್ಯ. ಎಂಚಿ ಮೂಲದ ಅವೆಂಚಿ ಬಲ್ಪೋ, ಎಂಚಿ ಬಲ್ಪುದ ಅವೆಂಚಿ ಕೊಲ್ಲು. Avenci Chaulio mi punae
ಕುಮಾರಿ ಶರಣ್ಯ ಹಾಡು, ನಟನೆ, ನಾಟ್ಯ ಮತ್ತು ಉರಗಗಳ ಸಂರಕ್ಷಣೆ ವಿಚಾರದಲ್ಲಿ ವಿಶೇಷ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದಾರೆ. ಅವರ ಈ ಪ್ರತಿಭೆಗೆ ಕಾಲೇಜಿನ ತಿಂಗಳ ಸಾಧಕಿ ಗೌರವ ಪುರಸ್ಕಾರವು ಸಂದಿದೆ. ಹಾವುಗಳನ್ನು ಹಿಡಿದು ಸಂರಕ್ಷಿಸುವ ಇವರ ವಿಶೇಷ ಕಾಳಜಿಗೆ ಮಾಧ್ಯಮಗಳು ಕೂಡ ಮೆಚ್ಚುಗೆಯನ್ನು ಸೂಚಿಸಿವೆ. ಪ್ರೊಫೆಸರ್ ಕೆ ಚಿನ್ನಪ್ಪಗೌಡ ಅವರ ಇನ್ನೊಂದು ಕವಿತೆ. ನೆಂಟರು ಬರುತ್ತಾರೆ ಮನೆಗೆ, ನೆಂಟರು ಬರುತ್ತಾರೆ, ನಂಟಿನ ಅಂಟನ್ನು ಹಚ್ಚಲು ಎದೆಗೆ ನೆಂಟರು ಬರುತ್ತಾರೆ. ಈಗ ವೇದಿಕೆಯಲ್ಲಿರುವಂತಹ ಗಣ್ಯರನ್ನು ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಸರ್ವರನ್ನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾರೆ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮಹಾಲಿಂಗ ಭಟ್ಕೆ ಅವರು. ರಾಮ್ಸುಪಾಲ್ರ ಪರವಾಗಿ, ಪ್ರಕಾಶನದ ಪರವಾಗಿ, ಕನ್ನಡ ವಿಭಾಗ ಮತ್ತು ವಿಕಾಸ ಸಂಸ್ಥೆಯ ಪರವಾಗಿ ಸ್ವಾಗತಿಸುವ ಒಂದು ಸಮಯ. ನಾವು ನೆರಳಲ್ಲಿ ನಿಂತ ಈ ಎಲೋಷಿಯಸ್ ಸಂಸ್ಥೆಯ ನೆಲೆ, ಇಲ್ಲಿ ನಡೆದ ಜನಪದ ಅಧ್ಯಯನದ ಪುರಾತನತೆಯ ಒಂದು ಸಣ್ಣ ಧ್ಯಾನದೊಡನೆ ನನ್ನ ಸ್ವಾಗತದ ಮಾತು ತೊಡಗುತ್ತದೆ. 40ರ ದಶಕ ಯಕ್ಷಗಾನದ ಕವಿ, ಜನಪದರ ಕವಿ ಪಾರ್ಟಿಸುಬ್ಬನ ಬಗ್ಗೆ ಮುರಿಯ ತಿಮ್ಮಪ್ಪಯ್ಯರು ನಡೆಸಿದ ಅಧ್ಯಯನ 40ರ ದಶಕ. ತಾನು ಬರೆದ ಅಷ್ಟೂ ಗ್ರಂಥಗಳಲ್ಲಿ ತನ್ನ ಮನೆಯ ವಿಳಾಸವನ್ನು ಕೂಡ ಹಾಕದೆ ಕನ್ನಡ ಪಂಡಿತ ಸಂತ ಅಲೋಷಿಯಸ್ ಕಾಲೇಜು ಅಂತಲೇ ವಿಳಾಸವನ್ನು ಹಾಕಿಕೊಂಡ ಪುಣ್ಯಾತ್ಮ. ಸ್ವಲ್ಪ ನಂತರ ಬಂದರೆ ಸೇಡಿಯಾಪು ಅವರ ಕಥಾಸೃಷ್ಟಿ, ಸಂಶೋಧನಾ ದೃಷ್ಟಿಗಳಲ್ಲಿದ್ದ ಆ ಒಂದು ಜನಪದೀಯ ಮನಸ್ಸು ನೆನಪಾಗುತ್ತೆ. 1960-61ರ ಕಾಲಕ್ಕೆ ನಾನು ಬರ್ತಾ ಇದ್ದೇನೆ. ಚೇತನ್ ಸೋಮೇಶ್ವರ ನಮ್ಮ ಜೊತೆಗಿದ್ದಾರೆ. ಅವರ ತಂದೆ ಅಮೃತ ಸೋಮೇಶ್ವರರು ನಮ್ಮ ಕನ್ನಡ ವಿಭಾಗದಲ್ಲಿದ್ದಾಗ ತುಳು ಪಾಡ್ದನದ ಕಥೆಗಳು ಅವರ ಮೊದಲ ಗ್ರಂಥ ಆಗ ಪ್ರಕಟ ಆಯಿತು. ಕೇಂದ್ರ ಸರ್ಕಾರದ ಗೌರವ ಪ್ರಶಸ್ತಿ ಅದಕ್ಕೆ ಸಂದಿತ್ತು. ಹೀಗೆ ಈ ಎಲ್ಲ ಜನಪದ ವಿದ್ವಾಂಸರನ್ನು ನೆನೆಯುತ್ತ, ಮಾತ್ರವಲ್ಲ ಈ ವೇದಿಕೆಯ ಎಲ್ಲ ಮಹತ್ವದ ಜನಪದ ವಿದ್ವಾಂಸರಿಗೆ ಗುರುವಾಗಿದ್ದ ಅಮೃತ ಸೋಮೇಶ್ವರನ್ನು ನೆನೆಯುತ್ತಾ ಈ ಸ್ವಾಗತದ ಮಾತನ್ನು ಕೊಡುತ್ತೇನೆ. ಈ ಹಿರಿಯ ವಿದ್ವತ್ತಿನ ಒಂದು ಧ್ಯಾನದೊಡನೆ ಮುಳಿಯ, ಸೇಡಿಯಾಪು, ಅಮೃತರ ಅಧ್ಯಯನ ಪರಂಪರೆಯ ಮುಂದುವರಿಕೆಯಾಗಿ ಈ ವೇದಿಕೆಯ ಮಹನೀಯರು ನಮ್ಮ ಜೊತೆಗಿದ್ದಾರೆ. ಗುರುಗಳು ಪ್ರೊಫೆಸರ್ BA ವಿವೇಕಯ್ಯ. ತುಳು ಜಾನಪದ ಸಾಹಿತ್ಯ PhD ಸಂಶೋಧನೆಯ ಮೂಲಕ ಕರಾವಳಿಯ ಜಾನಪದ ಸಾಹಿತ್ಯಕ್ಕೆ ಹೊಸ ದಾರಿಯನ್ನು ತೆರೆದವರು. ಅದೊಂದು ಚಾರಿತ್ರಿಕ ಘಟನೆ. ನಮ್ಮ ಕ್ಯಾಂಪಸ್ಸಿನಲ್ಲೇ ಇಲ್ಲೇ ಇದ್ದು ಕನ್ನಡ MA ಮಾಡಿ ಇಲ್ಲಿಂದ ಕನ್ನಡ ವಿಭಾಗ ಕೊಣಾಜೆಗೆ ಸಾಗಿದಾಗ ಅಲ್ಲಿ ತೆರಳಿ SVP ಅಧ್ಯಯನ ಸಂಸ್ಥೆ ಕಟ್ಟಿದವರು. ಗಿಳಿ ಸೂವೆಯಾಗಿದ್ದ ಕರಾವಳಿಯ ಜನಪದ ಅಧ್ಯಯನವನ್ನು ಜಾಗತಿಕ ಮಟ್ಟಕ್ಕೆ ಬಾಗಿಲನ್ನು ತೆರೆದವರು. ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಎರಡಕ್ಕೂ ಕುಲಪತಿಗಳಾದ ಹಿರಿಯ ಮುತ್ಸದ್ದಿ. ಜರ್ಮನಿಯಲ್ಲಿ ಇಂಡಾಲಜಿ ವಿಭಾಗದ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕನ್ನಡವನ್ನು ಕಟ್ಟಿದವರು. ಜಾನಪದದ ಅನ್ವಯಿಕತೆಯನ್ನು ಸಂಸ್ಕೃತಿ ಚಿಂತನೆಯ ಎತ್ತರಕ್ಕೆ ತಂದರು. ಅಂಕಣಕಾರ, ಸಮೃದ್ಧ ವಿದ್ವತ್ತಿನ ಗುರು, ಅನುವಾದಕ, ತುಳು, ಕನ್ನಡ, ಆಂಗ್ಲ ಭಾಷೆಗಳ ಗ್ರಂಥಕರ್ತರು. ಸರ್, ನಿಮಗೆ ಸ್ವಾಗತ. ಗುರುಗಳಾದ ಪ್ರೊಫೆಸರ್ ತಾಳ್ಕಜಿ ವಸಂತಕುಮಾರ್. ಅದರವರೆಗೂ ಈ ಒಂದು ಸ್ವಾರಸ್ಯವನ್ನು ನಾನು ಹೇಳ್ತೀನಿ. 1964-65ನೇ ಇಸವಿಯಲ್ಲಿ ನಮ್ಮ ಕ್ಯಾಂಪಸ್ ಅಲ್ಲಿ ಚಿಗುರು ಯುವಕನಾಗಿ ಓಡಾಡಿ PUC ಕಲಿತವರು ಡಾಕ್ಟರ್ ತಾಳ್ಕಜಿ ವಸಂತಕುಮಾರ್. ಕರ್ನಾಟಕದಲ್ಲಿ ಬೌದ್ಧ ಸಂಸ್ಕೃತಿಯ ಸಂಕೀರ್ಣತೆಯನ್ನು ಸಂಶೋಧಿಸಿದ ವಿಶಿಷ್ಟ ಹುಡುಕಾಟಗಾರ. ವಿವೇಕಾನಂದ ಕಾಲೇಜಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದು ಮುಂದೆ ಮುಂಬೈ ಕನ್ನಡ ವಿಶ್ವವಿದ್ಯಾನಿಲಯ ಮುಖ್ಯಸ್ಥರಾಗಿ ಕನ್ನಡವನ್ನು, ಕನ್ನಡ ಸಾಹಿತ್ಯವನ್ನು ದೇಶದ ಮಹಾನಗರದಲ್ಲಿ ಬೆಳೆಸಿದರು. ದೇಶ ವಿದೇಶಗಳ ಸಂಸ್ಕೃತಿ ಪ್ರವಾಸ ಅನುಭವವುಳ್ಳ ಸಂಸ್ಕೃತಿ ಚಿಂತಕ, ಸಾಹಿತ್ಯ ವಿಮರ್ಶಕ, ಸಂಶೋಧನಾ ಮಾರ್ಗದರ್ಶಕ. ಈಗ ಮರಳಿ ಮಣ್ಣಿನ ಸ್ವಧಾಮಕ್ಕೆ ಬಂದು ಸುಧಾಮದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದ ಗೃಹಪತಿಗಳಾಗಿ ನೆಲೆಯಾದ ವಿಭಿನ್ನ ವ್ಯಕ್ತಿತ್ವ. ಗುರುಗಳಿಗೆ ಸ್ವಾಗತ. ಗುರುಗಳಾದ ಡಾಕ್ಟರ್ ಚಿನ್ನಪ್ಪಗೌಡ ಭೂತಾರಾಧನೆಯನ್ನೇ ಸಮಗ್ರವಾಗಿ PhD ಸಂಶೋಧನೆಗೆ ಅಳವಡಿಸಿ ಆ ಕಾಲಕ್ಕೆ ನಾಡನ್ನೇ ಒಂದು ಬಗೆಯ ಚಕಿತ ಆವೇಶಕ್ಕೆ ಒಳಪಡಿಸಿದವರು.
ಸರ್, ನಿಮ್ಮ ಭೂತಾರಾಧನೆಯ ಪ್ರಕಟವಾಗುವಾಗ ನಾನು ವಿಶ್ವನಾಥ್ ಸರ್ ಎಲ್ಲ ವಿದ್ಯಾರ್ಥಿಗಳಾಗಿ ಹಿಂದಿನ ಬೆಂಚಲ್ಲಿ ಕೂತಿದ್ದರು. ನಮಗೆ ತುಳು ಸಂಸ್ಕೃತಿ ಸಿರಿಯನ್ನು ಶೋಧಿಸುತ್ತಾ ವಿವೇಕ್ ರೈಗಳ ಒಡನಾಡಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಧ್ಯಯನ ಸಿರಿಗೆ ಸಂಪನ್ಮೂಲವಾದವರು. ದಿವಂಗತ ಪ್ರೊಫೆಸರ್ ಸುರೇಂದ್ರ ರಾಯರ ಜೊತೆಯಾಗಿ ತುಳು, ಕನ್ನಡ, ಆಂಗ್ಲ ಭಾಷೆಗಳಲ್ಲಿ ಅನುವಾದದ ಮೂಲಕ ಹೊಸ ಜ್ಞಾನವನ್ನು ಕಟ್ಟಿದವರು. ಕವಿ, ಪ್ರಬಂಧಕಾರ, ಸಹೃದಯಿ ವಿಮರ್ಶಕ, ಇಂದಿನ ಲೋಕಾರ್ಪಣೆಯ ಗ್ರಂಥಕರ್ತರು. ಗುರುಗಳಿಗೆ ಸ್ವಾಗತ. ಪ್ರೊಫೆಸರ್ ನಿತ್ಯಾನಂದ ವಿ ಶೆಟ್ಟಿ ನಮ್ಮವರು ಅಲೋಷಿಯಸ್ ಮಹಾವಿದ್ಯಾಲಯದ ಕನ್ನಡ ಮೇಜರ್ ವಿದ್ಯಾರ್ಥಿಗಳು ಆಗಿದ್ದವರಿಗೆ ನಾವು ಯಾವತ್ತೂ ಹೆಮ್ಮೆ ಪಟ್ಟೆವು. ಮೂಡಬಿದಿರೆಯ ಆಳ್ವಾಸ್ ಸಂಸ್ಥೆಗಳಲ್ಲಿ ಅಧ್ಯಾಪನ, ಸಂಘಟನಾ, ಗ್ರಂಥ ನಿರ್ಮಾಣ ಮಾಡುತ್ತಾ ಆ ಕ್ಷೇತ್ರಕ್ಕಿಳಿದು ಈಗ ತುಮಕೂರು ವಿಶ್ವವಿದ್ಯಾನಿಲಯ ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕರು. ಕನ್ನಡ ಸಂಸ್ಕೃತಿ ವಾಗ್ಮಯ ಶೋಧನೆಯಿಂದ ತೊಡಗಿ ಯಕ್ಷಗಾನ, ಕಲಾತತ್ವ, ಸಿನಿಮಾ ಚಿಂತನೆ, ಸಾಮಾಜಿಕ ತಲ್ಲಣ ಹೀಗೆ 10 ಹಲವು ಲೋಕ ಜ್ಞಾನಗಳ ಬಗ್ಗೆ ಸಂಪಾದಿಸುತ್ತಾ ಇವುಗಳ ಕಲಿಕೆ, ಪ್ರತಿಕ್ರಿಯೆ, ಒಳನೋಟಗಳನ್ನು ಕೊಡುತ್ತಾ ಬೆರಗ ಹುಟ್ಟಿಸಿದವರು ಕಂಚುಕಂಠದ ವಾಗ್ಮಿ. ಈ ಸಂದರ್ಭದಲ್ಲಿ ಸಂಸ್ಥೆಯ ಪರವಾಗಿ, ಮುಖ್ಯವಾಗಿ ವಿಭಾಗದ ಪರವಾಗಿ ನಾನು ಒಂದು ಮಾತು ಹೇಳಿದೆ. ಅವರು ಒಂದು ಬಗೆಯ ಅಕಾಡೆಮಿಕ್ ಆಪತ್ ಬಾಂಧವ. ಯಾಕಂದ್ರೆ ನಮ್ಮ ವಿಭಾಗ ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ PhD ಸಂಶೋಧನೆಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾಗ, ಸಂಶೋಧನೆ ಬೀಳುವಂತೆ ಇದ್ದಾಗ ನಿಷ್ಠುರವಾಗಿ ಬಡಿದು ಎಬ್ಬಿಸಿ ನಿಯಮಗಳ ಗೋಜಲಲ್ಲಿ ಸಿಕ್ಕಾಕೊಂಡಾಗ ನಾವು ಈ ಬಹುದೂರದಲ್ಲಿದ್ದೇವೆ ಸಹಾಯತೆ ಭಾವಿಸಿ ಇವತ್ತು ವಿಭಾಗ 6 PhD ವಿದ್ಯಾರ್ಥಿಗಳ ಸಂಶೋಧನೆಯನ್ನು ಪೂರ್ಣಗೊಳಿಸಿದ ಒಂದು ಹೆಮ್ಮೆ ಇದ್ದರೆ ಅದಕ್ಕೆ ಅವರ ಪರೋಕ್ಷ ಬೆಂಬಲವೂ ಕಾರಣವಾಗಿದೆ. ಸುಸ್ವಾಗತ ಸರ್. ಪ್ರೊಫೆಸರ್ ಕೃಷ್ಣಮೂರ್ತಿ ಗೋವಿಂದಾಸ್ ಕಾಲೇಜಿನ ಪ್ರಾಂಶುಪಾಲರು, ಸುಮಾರು 300ರಷ್ಟು ಕನ್ನಡ ಅಧ್ಯಾಪಕರು ಸೇರಿರುವ ಬೃಹತ್ ಸಂಘಟನೆ ಮಂಗಳೂರು ವಿಶ್ವವಿದ್ಯಾನಿಲಯ ಕನ್ನಡ ಅಧ್ಯಾಪಕರ ಸಂಘದ ಅಧ್ಯಕ್ಷರು, ಸಾಮಾಜಿಕ ಕಳಕಳಿ ಉಳ್ಳ ಒಬ್ಬರು ಬಹುದೊಡ್ಡ ಓದುಗರು, ಒಂದು ಪುಸ್ತಕದ ಬೇಡಿಕೆ ಇಟ್ಟರೆ ಎಲ್ಲಿಂದಾದರೂ ಹುಡುಕಿ ಚೀಲದಲ್ಲಿ ತಂದು ಕೊಡುವಂತಹ ಒಬ್ಬರು ಸಹೃದಯಿ, ಕಾವ್ಯ ಮೀಮಾಂಸೆ ಅನ್ನೋದ್ರಲ್ಲ ಸಹೃದಯಿ, ಬಹುಶಃ ಸಮರ್ಥ ಪ್ರತಿನಿಧಿ ಇದ್ದರೆ ಕೃಷ್ಣಮೂರ್ತಿ. ಇಂದು ಪಾಲ್ಗೊಳ್ತಾ ಇರುವ ಸಹಭಾಗಿತ್ವವನ್ನು ಪಡೆದ ವಿಕಾಸ ಸಂಘಟನೆಗಳ ಒಬ್ಬರು ಪ್ರತಿನಿಧಿ ಮತ್ತು ಅದರ ಅಧ್ಯಕ್ಷರು. ಸುಸ್ವಾಗತ ಸರ್. ರೆವರೆಂಡ್ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ SG ನಮ್ಮ ಪ್ರೀತಿಯ ಪ್ರಾಂಶುಪಾಲರು ಎಂದರಷ್ಟೇ ಸಾಲದು, ಸಂತ ಅಲೋಷಿಯಸ್ ಪ್ರಕಾಶನವೇ ಅವರ ಉತ್ಸಾಹದ ಹುಟ್ಟು. ಅವರು ಇಂದಿನ ಅಧ್ಯಕ್ಷರು, ನಮ್ಮ ಅಲೋಷಿಯಸ್ ಮಹಾಮನೆಯ ಮುಖ್ಯಸ್ಥರು. ಅವರು ಸ್ವತಃ ರಸಾಯನಶಾಸ್ತ್ರದ ಪ್ರಾಧ್ಯಾಪಕ, ಜೊತೆಗೆ ಇಂಗ್ಲಿಷ್ನ ಜೊತೆಗೆ ಫ್ರೆಂಚ್ ಭಾಷೆಯನ್ನು ಕೂಡ ಬಲ್ಲವರು. ಬೆಲ್ಜಿಯಂ ದೇಶದಲ್ಲಿ ಉನ್ನತ ಸಂಶೋಧನೆ ಮಾಡಿದರು. ಕಲೆ, ಸಂಸ್ಕೃತಿ ಇತ್ಯಾದಿ ವಿಚಾರಗಳಲ್ಲಿ ಅವರ ಆಸಕ್ತಿ ಹೇಗಿರುತ್ತೆ ಎಂದು ನಾನು ಗಮನಿಸಿದಾಗ ಈ ತರದಲ್ಲಿ ಅವರು ಬೇರೆ ಬೇರೆ ರೀತಿಯಲ್ಲಿ ಪಾಲ್ಗೊಳ್ಳುತ್ತಲೇ ಅವರು ಕೂತಿದ್ದಾಗಲೇ ತಮ್ಮ ಅಗಾಧವಾದ ಒಂದು ನೆನಪಿನ ಕೋಶ, ಮೆಮರಿ ಪವರ್ ಬಹಳ ಅದ್ಭುತವಾದ, ಅದರಲ್ಲಿ ಈ ವಿಚಾರಗಳನ್ನು ಅವರು ಸಂಗ್ರಹಿಸ್ತಾ ರೂಢಿಸಿಕೊಳ್ತಾ ಹೋಗ್ತಾರೆ. ನಾಳೆ ಯಾವನೋ ಒಬ್ಬ ವ್ಯಕ್ತಿ ಅವರ ಎದುರು ಕೂತಾಗ ಅವನು ಯಾವುದೇ ಕ್ಷೇತ್ರದವನು ಇರಲಿ, ಅದಕ್ಕೆ ಸಂಬಂಧಿಸಿದ ಒಳನೋಟಗಳನ್ನು ಈ ರೀತಿ ರೂಢಿಸಿಕೊಂಡ ತಮ್ಮ ಅಗಾಧವಾದ ನೆನಪಿನ ಕೋಶಗಳಿಂದಲೇ ಕೊಡಬಲ್ಲಂತಹ ಸಮರ್ಥ. ಭಾಷೆ, ಕಲೆ, ಸಂಸ್ಕೃತಿ, ಜನಪದ ಮೊದಲಾದ ಶಿಸ್ತುಗಳಲ್ಲಿ ದುಡಿಯಬೇಕಾದ ಕನ್ನಡ ವಿಭಾಗಕ್ಕೆ ಅವರು ಆಗಾಗ ಪ್ರೋತ್ಸಾಹಕವಾಗಿ ಹೇಳುವುದುಂಟು. ನಮ್ಮ ಕನ್ನಡ ವಿಭಾಗದ ಪಾಸ್ಟ್ ಗ್ಲೋರಿ, ಗತ ವೈಭವ ಮತ್ತೆ ಬರಬೇಕು. ಅವರು ಈಗಾಗಲೇ 1-2-3 ಸಲ ಹೇಳಿದ್ದುಂಟು. ನಾವು ತಣ್ಣಗೆ ಹೇಳಿದ್ದುಂಟು, ಹೌದು ಸರ್, ನಿಮ್ಮ ಭದ್ರ ಬೆಂಬಲ ಇದ್ದರೆ ನಾವು ಅದನ್ನು ಮಾಡಬಲ್ಲೆವು. ಸ್ವಾಗತ. ಡಾಕ್ಟರ್ ವಿದ್ಯಾ ವಿನುತಾ ಡಿಸೂಜ ನಮ್ಮ ಪ್ರಕಾಶನದ ನಿರ್ದೇಶಕಿ, ಸಮಾಜ ಕಾರ್ಯ ವಿಭಾಗದಲ್ಲಿ ಇಟ್ಟುಕೊಂಡೇ ಗ್ರಂಥ ನಿರ್ಮಾಣ ಕಾರ್ಯಗಳನ್ನು ಕಳೆದ 1 ವರ್ಷದಿಂದ ವಿಪುಲವಾಗಿ ನಡೆಸಿದವರು. ಸುಮ್ಮನೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ತೆಗೆದರೆ ಸರಾಸರಿ 1.5 ತಿಂಗಳಿಗೆ ಒಂದರಂತೆ ಗ್ರಂಥಗಳು ಪ್ರಕಾಶನದಿಂದ ಮೂಡಿ ಬಂದಿದೆ. ಅವರ ದುಡಿಮೆಯ ಫಲ. ಸ್ವಾಗತ. ಇಂದಿನ ನಿರೂಪಕ ಶ್ರೀ ರವಿರಾಜ್ ಅವರು ನಮ್ಮ ಹೆಮ್ಮೆಯ ಕನ್ನಡ ಮೇಜರ್ ವಿದ್ಯಾರ್ಥಿಗಳಲ್ಲಿ ಬೆಸೆಂಟ್ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕ, ಬೆಸೆಂಟ್ ನಾಟಕ ಸಂಘದ ಅಧ್ಯಕ್ಷ, ಮಂಗಳೂರು ಆಕಾಶವಾಣಿಯ ಸಾಂದರ್ಭಿಕ ಉದ್ಘೋಷಕ. ನೀವು ಎಷ್ಟೋ ಬಾರಿ ಅವರ ಧ್ವನಿಯನ್ನು ಕೇಳಿರ್ತೀರಿ ತಡರಾತ್ರಿ ಕೂಡ. ಇವತ್ತು ನೀವು ನೋಡ್ತಾ ಇರ್ಬೋದು.
ವಿಕಾಸ ಸಂಸ್ಥೆಯ ಸಹಭಾಗಿತ್ವವಾಗಿ ಅವರು ಇಂದಿನ ವಿಶೇಷ ನಿರೂಪಕರಾಗಿ ಆಗಮಿಸಿದ್ದಾರೆ. ಸ್ವಾಗತ ರಂಗರಾಜ್. ಸಮೃದ್ಧ ಸ್ವಾಗತದ ಸಂಕೇತವಾಗಿ ಅರಳು ಸಸಿಯ ಅರ್ಪಣೆ ಶ್ರೀ ಪ್ರೊಫೆಸರ್ ವಿವೇಕ್ ರೈ ಅವರಿಗೆ ನಮ್ಮ ಪ್ರಾಂಶುಪಾಲರಾದ ರೆವರೆಂಡ್ ಡಾಕ್ಟರ್ ಪ್ರವೀಣ್ ಮಾಟೀಸ್ ಅವರು ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಪ್ರೊಫೆಸರ್ ತಾಳ್ತದೆ ವಸಂತಕುಮಾರ್ ಅವರಿಗೆ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಶ್ವನಾಥ ಬರಿಕಾನ್ ಅವರು ನೀಡಿ ಸ್ವಾಗತಿಸಿದರು. ಪ್ರೊಫೆಸರ್ ಚಿನ್ನಪ್ಪಗೌಡ ಅವರಿಗೆ ನಮ್ಮ ಪ್ರಕಾಶನದ ನಿರ್ದೇಶಕಿಯಾದ ಡಾಕ್ಟರ್ ವಿದ್ಯಾವೃತ ಡಿಸೋಜ ಅವರು ಅರಳು ಸಸ್ಯದ ನೀಡಿ ಸ್ವಾಗತಿಸಿದರು. ಡಾಕ್ಟರ್ ವಿದ್ಯಾನಂದ ಬಿ ಶೆಟ್ಟಿ ಅವರಿಗೆ ಅವರ ಆತ್ಮೀಯ ಸಖ ಡಾಕ್ಟರ್ ದಿನೇಶ್ ನಾಯಕ್ ಅವರು ಅರಳು ಸಸ್ಯವನ್ನು ನೀಡಿ ಸ್ವಾಗತಿಸಿದ್ದಾರೆ. ಬನ್ನಿ ಸರ್. ಗೋವಿಂದಾಸ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಕೃಷ್ಣಮೂರ್ತಿ ಅವರಿಗೆ ವಿಭಾಗದ ಪ್ರಾಧ್ಯಾಪಕಿ ಡಾಕ್ಟರ್ ಸುಧಾಕುಮಾರಿ ಅವರು ಅರಳು ಸಸ್ಯ ಮೂಲಕ ಸ್ವಾಗತಿಸಿದ್ದಾರೆ. ನಮ್ಮವರಿಗೆ ರೆವರೆಂಡ್ ಡಾಕ್ಟರ್ ಪ್ರವೀಣ್ ಮಾಟೀಸ್ ಅವರಿಗೆ ನಮ್ಮ ವಿಭಾಗದ ಹೊಸ ಪ್ರತಿಭೆ ಶ್ರೀ ನೀನಾಸಂ ಕ್ರಿಸ್ಟೋಫರ್ ಅವರು ಅರಳು ಸಸಿ ನೀಡಿ ಸ್ವಾಗತಿಸಿದ್ದಾರೆ. ಇಂದಿನ ಸಭೆ ಮಹಾಸಭೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಕಡಿಗಡ್ಡಿಯವರಿದ್ದಾರೆ. ಗುರುಗಳಾದ ಪ್ರಾತಸ್ಮರಣೀಯರಾದ ಟಿ ಗೋವಿಂದ ಭಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎಂ ಪಿ ಶ್ರೀನಾಥ್ ಅವರಿದ್ದಾರೆ. ಸಾಹಿತ್ಯಾಸಕ್ತ, ಜನಪದಾಸಕ್ತ ಹಲವು ಪ್ರತಿಭಾವಂತರು ಪ್ರತಿಭಾವಂತೆಯರು ಹಿರಿಯರು ಇದ್ದಾರೆ. ದೂರದ ಊರಿನಿಂದ ಚಿನ್ನಪ್ಪ ಸರ್ ಅವರ ಆತ್ಮೀಯರು ಬಂದಿದ್ದೀರಾ, ಶಿಷ್ಯರು ಶಿಷ್ಯರು ಬಂದಿದ್ದೀರಾ, ಅಭಿಮಾನಿಗಳು ಬಂದಿದ್ದೀರಾ, ವಿಕಾಸದ ಸದಸ್ಯರು ಬಂದಿದ್ದೀರಾ, ಪತ್ರಕರ್ತರು ಛಾಯಾಗ್ರಾಹಕರು ಬಂದಿದ್ದೀರಾ, ನಮ್ಮ ಸಂಸ್ಥೆಯ ವಿವಿಧ ಆಡಳಿತ ಮುಖ್ಯಸ್ಥರಿದ್ದೀರಾ, ಎಲ್ಲ ಸಹೋದ್ಯೋಗಿಗಳಿದ್ದೀರಾ, ತಾಂತ್ರಿಕ ತಜ್ಞರು, ಸ್ವಯಂ ಸೇವಕರಿದ್ದೀರಾ. ನಿಮಗೆ ಸರ್ವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ. ಈ ಸಂದರ್ಭದಲ್ಲಿ ನಮ್ಮ ವಿಭಾಗದ ಸಹೋದ್ಯೋಗಿಗಳನ್ನು ನಾನು ನೆನೆಯುತ್ತೇನೆ. ಡಾಕ್ಟರ್ ವಿಶ್ವನಾಥ ಬರಿಕಾನ, ಡಾಕ್ಟರ್ ಸುಧಾಕುಮಾರಿ, ಶ್ರೀ ನೀನಾಸಂ ಕ್ರಿಸ್ಟೋಫರ್ ಇವರ ಒಂದಲ್ಲ ಒಂದು ಕೊಡುಗೆ ಈ ಕಾರ್ಯಕ್ರಮಕ್ಕೆ ಸಲ್ಲಿದೆ. ಡಾಕ್ಟರ್ ದಿನೇಶ್ ನಾಯಕ್ ಅವರು ನಮ್ಮ HR ಕೂಡ. ಇಂದಿನ ಈ ಕಾರ್ಯಕ್ರಮದ ಪ್ರತಿ ಇಂಚು ಇಂಚನ್ನು ನೋಡಿ ಹೆಟ್ಟಿ ಕಟ್ಟಿದ ಒಬ್ಬರು ರೂವಾರಿ, ತಾನು ತೆರೆಮರೆಯಲ್ಲೇ ಉಳಿಯುವ ಉತ್ಸಾಹಿ, ಎಲ್ಲರನ್ನೂ ನೆನೆಯಬೇಕು. ಇನ್ನೊಮ್ಮೆ ತಮಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ. ಸರ್ವರನ್ನು ಪ್ರೀತಿಯಿಂದ ಸಭೆಗೆ ಸ್ವಾಗತಿಸಿದ ಗುರುಗಳಾದ ಡಾಕ್ಟರ್ ಮಹಾಲಿಂಗ ಭಟ್ ಗಣ್ಯರ ಎದುರು ಹರಿವಾಣ ಬಟ್ಟಲಿನಲ್ಲಿ ರೇಷ್ಮೆ ಪತ್ತಲದಲ್ಲಿ ಆವರಣಗೊಂಡು ಇಟ್ಟಿರುವ ಗ್ರಂಥ BA ವಿವೇಕ ರೈ ಸರ್, ಹಾಗೆ ವೇದಿಕೆಯಲ್ಲಿರುವ ಇತರ
ವಿವೇಕಾನಂದ ಸರ್ ಅವರು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಶುಭ ನುಡಿಗಳನ್ನು ಆಡಬೇಕಾಗಿ ವಿನಂತಿಸುತ್ತೇವೆ. ಆ PhDಯ ಮೌಲ್ಯಮಾಪಕರಾಗಿಯೂ ತಾವು ನಾಯಕರಿದ್ದರು. ಅದರ ಮೌಖಿಕ ಪರೀಕ್ಷೆ ಕೂಡ ಕೊಣಾಜಿಗೆ ಬಂದು ಅವರು ಚಿನ್ನಪ್ಪಗೌಡರಿಗೆ ಪರೀಕ್ಷೆ ಮಾಡಿದರು. ಆ ಬಿಡುಗಡೆ ದಿನ ನನ್ನ ಗುರುಗಳು ಒಂದು ಮಾತು ಹೇಳಿದರು. ಅವರು ನಿಧನರಾಗಿ ಸುಮಾರು 20 ವರ್ಷ ಆಗ್ತಾ ಬಂತು. ಸಾಮಾನ್ಯವಾಗಿ ನಾವು ಪುಸ್ತಕ ಬಿಡುಗಡೆ ಮಾಡುವಾಗ 2 ರೀತಿಯ ಪುಸ್ತಕಗಳಿರ್ತವೆ. ಕೆಲವು ಪುಸ್ತಕಗಳನ್ನು ನಾವು ಬಿಡುಗಡೆ ಮಾಡಿ ಮುಟ್ಟಿದ್ರೆ ನಾವು ಕೈ ತೊಳ್ಕೊಳ್ಬೇಕಾಗ್ತದೆ. ಕೆಲವು ಪುಸ್ತಕಗಳನ್ನು ನಾವು ಮುಟ್ಟಬೇಕಾದ್ರೆ ಕೈ ತೊಳ್ಕೊಂಡು ಶುದ್ಧ ಮಾಡಿಕೊಂಡು ಮುಟ್ಟಬೇಕಾಗ್ತದೆ. ಚಿನ್ನಪ್ಪಗೌಡರ ಪುಸ್ತಕ ಮುಟ್ಟಬೇಕಾದ್ರೆ ಕೈ ತೊಳ್ಕೊಂಡು ಬಹಳ ಶುದ್ಧವಾಗಿ ಅಷ್ಟು ಚೆಂದ ಬಂದಿದೆ ಅಂತ ಹೇಳಿದರು. ಈಗ ನನ್ನ ಗುರುಗಳಿಲ್ಲ. ಅವರ ಸ್ಥಾನದಲ್ಲಿ ನಾನು ಈಗ 32 ವರ್ಷಗಳ ಬಳಿಕ ಈ ಪುಸ್ತಕವನ್ನು ನಾನು ಬಿಡುಗಡೆ ಮಾಡಿದ್ದೇನೆ. ಈಗ ನಾನು ಏನು ಹೇಳಿ 22 ವರ್ಷ ಕಳೆದ ಮೇಲೆ ನಾನು ಹೇಳಬೇಕು, ಒಂದು 10 ಬಾರಿ ಅವರು ಕೈ ತೊಳ್ಕೊಂಡು ಇದನ್ನು ನೀವು ಮುಟ್ಟಬೇಕು ಅನ್ನೋದು. ಒಂದು ಬಾರಿ ಅಲ್ಲ. ಎಮ್ಮಿ 8ನೇ ಒಂದು ಆಕಾರದ 300 ಪುಟಗಳ ದಿನೇಶ್ ಟುಕ್ಕುಜಡ್ಕ ಅವರ ತುಂಬ ಕಲಾತ್ಮಕ ಮುಖಪುಟವುಳ್ಳ ಆಕೃತಿಯಾಶ್ರಯದ ಕಲ್ಲೂರು ನಾಗೇಶ್ ಮತ್ತು ಚಿನ್ನಪ್ಪ ಅವರು ಸೇರಿ ಅದರ ಅಚ್ಚುಕಟ್ಟುತನವನ್ನು ಮಾಡಿದ ಆಕೃತಿಯ ಮುದ್ರಣ ಮಾಡಿದ ಬಹಳ ಮುಖ್ಯವಾಗಿ ಇದರ ಪ್ರಕಾಶಕರು ಸಂತ ಈ ಅಲೋಸಿಯಸ್ ಕಾಲೇಜಿನ ಸೈಂಟ್ ಅಲೋಸಿಯಸ್ ಕಾಲೇಜಿನ ಪ್ರಕಾಶನದಿಂದ ಪ್ರಕಾಶನ ಇರುವ ಪುಸ್ತಕವನ್ನು ಬಿಡುಗಡೆ ಮಾಡುವ ಸಮಾರಂಭದಲ್ಲಿ ನಾನು ಬಹಳ ಸಂತೋಷ ಆದ್ದು. ಅದರ ಅಧ್ಯಕ್ಷತೆ ವಹಿಸಿರುವಂಥ ನಾನು ಯಾಕೆ ಅವರ ಹೆಸರು ಮೊದಲು ಹೇಳಲಿಲ್ಲ ಅಂದರೆ ಹೆಸರಿನ ಲಿಸ್ಟಲ್ಲಿ ಹಿಡಿದಾಗ ಅವರ ಮಹತ್ವ ಹೇಳಲಿಕ್ಕೆ ಆಗೋಲ್ಲ. ಅದಕ್ಕಾಗಿ ಒಂದೊಂದೇ ಹೇಳ್ತಾ ಹೋಗೋಣ ಅಂತ ನಾನು ಕಾಯ್ತಾ ಇದ್ದೆ. ಫಾದರ್ ಪ್ರವೀಣ್ ಮಾರ್ಟಿಸ್ ಅವರು, ನಾನು ಅವರಿಗೆ ಅಭಿನಂದನೆ ಸಲ್ಲಿಸಬೇಕಾದ್ರು ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಮಾತ್ರವಲ್ಲ. ನನ್ನ ಗೆಳೆಯ, ಒಂದು ಕಾಲದ ಶಿಷ್ಯ, ನಾವು ಮಹಾಲಿಂಗ ಅಂತ ಕರೆಯುತ್ತೇವೆ. ಈಗ ಪ್ರೊಫೆಸರ್ ಮಹಾಲಿಂಗ ಭಟ್ ಅಂತೆಲ್ಲ ಹೇಳುವುದಿಲ್ಲ. ನಾವು ಹೇಳಿದರು ತೆಕ್ಕುಂಜ ಅವರ ಗ್ರಂಥದಿಂದ ಮುಳಿದ ಮುಂಬೈ ಆಡಿಸುವ ಗ್ರಂಥದಿಂದ ತೆಕ್ಕುಂಜ ಗ್ರಂಥದೆಲ್ಲ ಹೇಳಿದರು. ಅಂತಹ ಒಂದು ಪರಂಪರೆ ಉಳ್ಳ ಒಂದು ಅಲೋಸಿಯಸ್ ಕಾಲೇಜಿನಲ್ಲಿ ಒಂದು ಪ್ರಕಾಶನ ಸಂಸ್ಥೆಯನ್ನು ಮಾಡಿ ನಮ್ಮ ಮುಂದೆ ಹಿರಿಯರಾದ ನಮ್ಮ ಗೋವಿಂದ ಭಟ್ ಅವರಿದ್ದಾರೆ. ಅವರ ಪುಸ್ತಕ 70 ತಿರುಗಟ್ಟೆಗಳನ್ನು ಪ್ರಕಾಶನ ಮಾಡಿದ್ದಾರೆ. ಅವರು ಬಂದಿದ್ದಾರೆ. ಅವರಿಗೆ ಈಗಲೂ ಕೂಡ ನನಗಿಂತ ವೇಗವಾಗಿ ಅವರು ಲಿಫ್ಟಲ್ಲಿ ಮೇಲೆ ಏರಿಕೊಂಡು ಬಂದರು. ಅಂದರೆ ಇದು ಏನಂತ ಹೇಳಿದರೆ, ಒಂದು ಈ ಸಂಸ್ಥೆಯ ಮೇಲಿನ ಪ್ರೀತಿ, ಈ ಪ್ರಕಾಶನ ಸಂಸ್ಥೆಯನ್ನು ನಡೆಸುವುದಕ್ಕಾಗಿ ನಾನು ಇಲ್ಲಿ ಅದರ ನಿರ್ದೇಶಕಿಯಾದವರಿದ್ದಾರೆ ಅನ್ನೋ ವಿದ್ಯಾ ಬಿರುದಾಗಿರುವ ಮಾನ್ಯ ಅಧ್ಯಕ್ಷರನ್ನು ಈ ಕಾಲೇಜಿನಲ್ಲಿ ನಾನು ಅನೇಕ ಬಾರಿ ಬಂದಿದ್ದೇನೆ, ಉಪನ್ಯಾಸ ಕೊಟ್ಟಿದ್ದೇನೆ. ಆ ಕಾರಣಕ್ಕಾಗಿ ಕೂಡ ನಾನು ಮಾನ್ಯ ಪ್ರಿನ್ಸಿಪಾಲ್ ಅವರಿಗೆ ನಾನು ಅಭಿನಂದನೆ ಕೃತಜ್ಞತೆ ಹೇಳ್ತಾ ಇದ್ದೇನೆ. ಚಿನ್ನಪ್ಪಗೌಡರು ಈ ಕೃತಿಯಾಗೆ 2 ಅತಿಥಿಗಳನ್ನು ಬರಮಾಡಿಕೊಂಡಿದ್ದಾರೆ. ಒಬ್ಬರು ಗುರುವನ್ನ, ಮತ್ತೊಬ್ಬರು ಶಿಷ್ಯನನ್ನು. ಈ ಗುರುಗಳಿಗೆ ಮಾಜಿ ಅಂತ ಹೇಳ್ತಾರೆ ಇರೋದು ನನಗೆ ಗೊತ್ತಿಲ್ಲ. ಮಾಜಿ ಗುರು ಅಂತ ಇಲ್ಲ ಅಂತ ಹೇಳೋದು ಕ್ರಮ ಇಲ್ಲ. ಮಾಜಿ ಶಿಷ್ಯ ಅಂತ ಹೇಳ್ತಾರೆ, ವ್ಯತ್ಯಾಸ ಇಲ್ಲ ಅಂತ ಹೇಳೋದು. ಹಾಗಾಗಿ ಎಷ್ಟು ಬಾರಿ ತುಳಿಲಲ್ಲಿ ಮಾಜಿ ಅಂದರೆ ಮಾಜಿ ಕೂತು ನಾನು ಅರ್ಥಕ್ಕೂ ಬರ್ಬೋದು, ಕಡ್ಕೊಳ್ಬೋದು. ಅದಕ್ಕಾಗಿ ವಿವೇಕಾನಂದ ಕಾಲೇಜಿನಲ್ಲಿ ಚಿನ್ನಪ್ಪಗೌಡರಿಗೆ ಕನ್ನಡ ಪಾಠ ಮಾಡಿದ ಗುರು ಇಲ್ಲಿ ಅತಿಥಿಯಾಗಿ ಬಂದಿದ್ದಾರೆ. ಪ್ರೊಫೆಸರ್ ತಾಂತ್ರಿಕ ಸಂತಕುಮಾರ್ ಅವರು. ಚಿನ್ನಪ್ಪಗೌಡರಿಗೆ ಗುರು ಇಷ್ಟೋ ಅಷ್ಟೇ ನನಗೆ ಸ್ನೇಹಿತ ಕೂಡ. ವಿವೇಕಾನಂದ ಕಾಲೇಜಿನಿಂದ ಹಿಡಿದು ಮುಂಬೈ ವಿಶ್ವವಿದ್ಯಾಲಯದ ವಿದ್ಯಾನಗರಕ್ಕೆ ನನ್ನಷ್ಟು ಬಾರಿ ಅಲ್ಲಿಗೆ ಸಂದರ್ಶನ ಕೊಟ್ಟಂತ ಇನ್ನೊಬ್ಬ ಪ್ರೊಫೆಸರ್ ಇರಲಿಕ್ಕಿಲ್ಲ, ಇಡೀ ದೇಶದಲ್ಲಿ ಯಾರು ಇರಲಿಕ್ಕಿಲ್ಲ. ಯಾಕಂದ್ರೆ ಆ ಕಾಲಕ್ಕೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರಲಿಲ್ಲ, ಮುಂಬೈ ಇದ್ದ ಕಾರಣ ನಾವು ಅಲ್ಲಿ ಪಾಸ್ಪೋರ್ಟ್ಗೆ ಸೀಟ್ ಹೊಡೆಯೋದಕ್ಕೆ ಮೊದಲು ಇವರ ಅಪಾರ್ಟ್ಮೆಂಟ್ಗೆ ಹೋಗಿ ಒಂದು ಸೀಟ್ ಹೊಡೆದೇ ಹೋಗಬೇಕು ಅನ್ನುವಂಥ ರೀತಿಯಲ್ಲಿದ್ದರು. UGCಯ NETಯಲ್ಲಿ ದೆಹಲಿಯಲ್ಲಿ ಕೂತು ದಿನಗಟ್ಟಲೆ ಸುಖ ಸಂಕಟ ಮಾತಾಡ್ತಾ ಇದ್ದದ್ದು. ಆಮೇಲೆ ಪೂನಾದಲ್ಲಿ NET ವ್ಯಾಲ್ಯೂಯೇಷನ್ನಲ್ಲಿ ನಾವು ಹಾಸ್ಯ ಮಾಡುತ್ತಾ ಹೆಣ್ಮಕ್ಳಿಗೆ ಇವರೆಲ್ಲ ಬಾಕಿ ಕೂಡ ತಂದು ಕೊಡ್ತಾ ಇದ್ದ ಒಂದು ದಿನಗಳು ಒಂಥರ ಅವೆಲ್ಲ ಬಹಳ ಖುಷಿಯ ದಿನಗಳು. ನನಗೆ ಅಂತ ಗೆಳೆಯ ಇದ್ದಾರೆ.
ಈಗ ಮತ್ತೆ ಕೃಷಿಯಲ್ಲಿ ತೊಡಗಿಸಿಕೊಂಡು ನಾನು ಇತ್ತೀಚೆಗೆ ಅವರ ಮನೆಗೆ ಕೂಡ ಹೋಗಿದ್ದೆ. ಅಲ್ಲಿ ಇರುವುದೇ ಒಂದು ಸುಖ ಅಂತ ಅನುಭವಿಸಿದ್ದೇನೆ. ಇನ್ನೊಬ್ಬರು ಅತಿಥಿ ನಾನು ನಿತ್ಯಾನಂದ ಅಂತಲೇ ಕರೆಯೋದು, ನಿತ್ಯಾನಂದ ಶಿಕ್ಷಣ ಬಹುದು ಬುದ್ಧ. ಯಾಕಂದರೆ ನನಗೂ ಒಂದು ಕಾರಣದ ಶಿಷ್ಯ. ಸಾಮಾನ್ಯವಾಗಿ ಒಂದು ಯೂನಿವರ್ಸಿಟಿಯನ್ನು ಹೇಗೆ ನಾವು ಅಳಿತೇವೆ ಅಂತ ಹೇಳಿದರೆ, ನಮ್ಮ ದೇಶದಲ್ಲಿ ಯಾರು ಅಲ್ಲಿ ಕುಲಪತಿ ವೈಶ್ರಾಂತರಲ್ಲಿ ಯಾರು ಹೋಗ್ತಾರೆ. ನಾನು ವಿದೇಶದ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಕಂಡವನು, ಅಲ್ಲಿ ಯಾರಿಗೂ ಅಲ್ಲಿ ವೈಶ್ರಾಂತದ ಹೆಸರೇ ಅವ್ರು ನೋಡಿ ಇರುವುದಿಲ್ಲ. ಈಸ್ ನಥಿಂಗ್. ಅಲ್ಲಿ ಉದಾಹರಣೆ ಜರ್ಮನಿಯಲ್ಲಿ ಪ್ರೆಸಿಡೆಂಟ್ ಅಂತ ಕರೀತಾರೆ. ನಾನು ಕೇಳಿದ್ರೆ ಪ್ರೆಸಿಡೆಂಟ್ ಅಂತ ಯಾರು ಇದ್ದಾರೆ ಗೊತ್ತಿಲ್ಲ ನನಗೆ. ಪ್ರೊಫೆಸರ್ಸ್ ಯಾರು? ಒಂದು ಯೂನಿವರ್ಸಿಟಿಯ ಘನತೆ ಹೇಗೆ ಅಂದರೆ, ಅಲ್ಲಿ ವೆಸ್ಟಿನಲ್ಲಿ ಫಸ್ಟ್ ವೇಸ್ನಲ್ಲಿ ಪ್ರೊಫೆಸರ್ ಯಾರಿದ್ದಾರೆ, ನಾವು ಆ ಡಿಪಾರ್ಟ್ಮೆಂಟಿಗೆ ಹೋಗಬೇಕು ಅಂತ. ನಿತ್ಯಾನಂದ ಶೆಟ್ಟರು ತುಮಕೂರಿಗೆ ಹೋದ ಮೇಲೆ ಅವರು ಡಿಗ್ರಿ ಡೆಸಿಗ್ನೇಷನ್ ಪ್ರೊಫೆಸರ್ ಆದ್ದು ಅನ್ನೋದಷ್ಟೇ ಮುಖ್ಯ ಅಲ್ಲ, ಯಾರಿದ್ದಾರೆ ತುಮಕೂರು ಯೂನಿವರ್ಸಿಟಿಯಲ್ಲಿ ಅಂತ ಹೇಳುವ ಹೆಸರುಗಳಲ್ಲಿ ಬಹಳ ಮುಖ್ಯ ಹೆಸರು ಕರ್ನಾಟಕದಲ್ಲಿ ನಿತ್ಯಾನಂದ ಶೆಟ್ಟರು. ಲೋಕಜ್ಞಾನ ಪತ್ರಿಕೆ ನಡೆಸಿದವ್ರನ್ನ ಓದಿದವ್ರು ನೋಡಿರ್ಬೋದು. ಈಗಂತೂ ಅವ್ರು ಹೊಸ ಒಂದು ಮಾರ್ಗದರ್ಶನ ಮಾಡಿದ ಕಾರಣ ಈಗ ಅವರಿಗೆ ಹೊಸ ಬ್ರ್ಯಾಂಡ್ ಒಂದು ಬಂದಿದೆ. ಮತ್ತು ನಮ್ಗೆ ಸಂತೋಷ ಏನಂದರೆ, ನಮ್ಮ ವಿದ್ಯಾರ್ಥಿಗಳು ಎಲ್ಲೇ ಆಗಲಿ, ಒಂದು ವಿಶ್ವವಿದ್ಯಾಲಯದಲ್ಲಾಗಲಿ ಒಂದು ಕಾಲೇಜಿನಲ್ಲಾಗಲಿ ಸ್ಥಾಪನೆ ಆಗಲಿ ಆಸ್ ಅನ್ ಅಕಾಡೆಮಿಷಿಯನ್, ಅದು ಅವರಿದ್ದಾರೆ. ಆಮೇಲೆ ನನಗೆ ಸಂತೋಷ ಆಗಿರೋದು ಪ್ರೊಫೆಸರ್ ಕೃಷ್ಣಮೂರ್ತಿ ಅವರು ಚಿನ್ನಪ್ಪ ಗೌಡರ ಶಿಷ್ಯ, ನಂದು ಶಿಷ್ಯ. ಆದರೆ ವಿಕಾಸದ ಅಧ್ಯಕ್ಷರು ಮಾತ್ರವಲ್ಲ, ಅವರು ಗೋವಿಂದಾಸ್ ಕಾಲೇಜಿನ ದೊಡ್ಡ ಪರಂಪರೆಯ ಕಾಲೇಜದು ಈ ಕರಾವಳಿಯಲ್ಲಿ, ಅದರ ಪ್ರಿನ್ಸಿಪಾಲ್. ನಮಗೇನಾದರೂ ಅಧ್ಯಾಪಕರಿಗೆ ಮಾಹಿತಿ ಕೊಡಬೇಕು ಅಂತ ಇದ್ದರೆ ಅವರಿಗೆ ವಾಟ್ಸಪ್ ಕಳಿಸಿಬಿಟ್ರಾಯ್ತು, ಅದನ್ನು ಇಡೀ ಜಗತ್ತಿಗೆ ಕಳಿಸಿಬಿಡ್ತಾರೆ ಅವರು ಕೃಷ್ಣಮೂರ್ತಿಯವರು. ಅದರಿಂದ ನಮಗೆ ಕೃಷ್ಣಮೂರ್ತಿಯಲ್ಲಿ ಒಂದು ಸಲಿಗೆ ಇದೆ. ಅವರು ಇವ್ರ ಬಗ್ಗೆ ನಾನು ಮಾತಾಡಿದ್ದೆ ಸಭೆಯಲ್ಲಿ. ನೀವೆಲ್ಲ ಈ ಕಾಲೇಜಿನ ಮೇಲಿನ ಪ್ರೀತಿ, ಚಿನ್ನಪ್ಪ ಗೌಡರ ಮೇಲಿನ ಅಭಿಮಾನ, ಸ್ನೇಹ ಮತ್ತು ಈ ಸಾಂಸ್ಕೃತಿಕವಾದ ಕೆಲಸದ ಮೇಲೆ ಆಸಕ್ತಿಯಿಂದ ನೀವು ಬಂದಿದ್ದು. ಈಗ ವಿಷಯಕ್ಕೆ ಬರಬೇಕು. ಕರಾವಳಿ ಕಥನಗಳು ಅನ್ನೋ ಪುಸ್ತಕ ಒಂದು 4-5 ದಿನದ ಹಿಂದೆ ಅದರ ಕರಡು ಪ್ರತಿ ಬಂತು. ನೆನ್ನೆ ದಿನ ಪುಸ್ತಕ ಬಂತು. ನಾನು ಪುಸ್ತಕ ಪೂರ್ತಿ ಓದದೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲು ಇದೆ. ಒಂದು ಬಹಳ ಮುಖ್ಯವಾದ ಚಿನ್ನಪ್ಪ ಗೌಡರ ಬರವಣಿಗೆ ಹೇಳ್ತಾ ಇರೋದು, ಎಲ್ಲರೂ ಕೂಡ ಈ ಕೊರೋನಾ ಕಾಲಕ್ಕೆ ನಮಗೆ ಒಂದು ಯಾವುದು ಆತಂಕ, ಭಯ ಮತ್ತು ಸುತ್ತಮುತ್ತಲೂ ಕೂಡ ಒಂದು ಅಶಾಂತಿ ಇದೆ. ಆದರೆ ಚಿನ್ನಪ್ಪ ಗೌಡರಿಗೆ ತೊಂದರೆ ಇಲ್ಲ. ಅವರಿಗೆ 86ರಿಂದಲೇ ಶಾಂತಿ ಸಿಕ್ಕಿದೆ. 86ರಲ್ಲಿ ಆದರೆ ನಮಗೆ ಸಿಕ್ಕಿಲ್ಲ. ಅಂತ ಯಾವಾಗ ಗಣರಾಜ್ಯೋತ್ಸವ ದಿನ ಜನವರಿ 26ಕ್ಕೆ ಅವ್ರಿಗೆ ಶಾಂತಿ ಸಿಕ್ಕಿದೆ. 86 ಆದರೆ ನಾವೇನಾಗ್ತದೆ ಅಂದರೆ ಒಂದು ರೀತಿಯಲ್ಲಿ ಆತಂಕದಲ್ಲಿ ಇರ್ತಾ ಇರ್ತೇವೆ. ಹಾಗಾಗಿ ಅವ್ರು ಇಂಥ ಪುಸ್ತಕ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಶಾಂತಿ ಇರುವ ಕಾರಣ ಬರೀಲಿಕ್ಕೆ ಸಾಧ್ಯ ಆಗಿದೆ. ಉತ್ತರ ಆಗಲಿಲ್ಲ ಅನ್ನೋದು. ಇಡೀ ಕರಾವಳಿ ಅನ್ನೋದನ್ನು ನಾವು ಕುಂದಾಪುರದ ಕನ್ನಡ ಪ್ರದೇಶದಿಂದ ಕಾಸರಗೋಡು ಚಂದ್ರಗಿರಿಯವರೆಗಿನ ಒಂದು ಭೂಪ್ರದೇಶ ನೋಡಿದಾಗಲೂ ಕೂಡ ಇಲ್ಲಿರುವ ಲೇಖನಗಳು, ಅದರ ಮೊದಲೇ ಲೇಖನ ಪಾಠದನಗಳು, ಚಿನ್ನಪ್ಪ ಗೌಡರ ಒಂದು ಶಿಸ್ತು ನಾನು ಕಂಡದ್ದು. ಯಾಕಂದರೆ ಒಂದು ಕಾಲಕ್ಕೆ ನನ್ನ ಸಂಶೋಧನ ವಿದ್ಯಾರ್ಥಿಯಾಗಿದ್ದರು ಮತ್ತು ದೀರ್ಘಕಾಲ ನನ್ನ ಸಹೋದ್ಯೋಗಿ ಆಗಿದ್ದವರು. ಯಾವುದನ್ನೇ ಆದರೂ ಕೂಡ ಆಮೂಲಾಗ್ರವಾದ ವಿಷಯ ಸಂಗ್ರಹ ಮಾಡಿ ಅದರ ಅಚ್ಚುಕಟ್ಟಾಗಿ ಜೋಡಿಸದೆ ಅವರು ಯಾವುದೇ ಬರವಣಿಗೆಯನ್ನು ಮಾಡುವುದು. ಸುಮ್ಮನೆ ಅದರ ಮೊದಲನೇ ಒಂದು ಲೇಖನ ನೋಡಿ, ನಾನು ಅದನ್ನು ಇಡೀ ಲೇಖನವನ್ನು ನಾನು ಪಾಡ್ದನಗಳ ಬಗೆಗಿನ ಆ ಲೇಖನವನ್ನು ನಾನು ಇಡೀ ಗ್ರಂಥದ ಒಂದು ಮ್ಯಾನಿಫೆಸ್ಟೋ ಅಂತ ಕರೀತೇನೆ. ಪ್ರಣಾಳಿಕೆ ಅಂತ. ಯಾಕೆ ಪ್ರಣಾಳಿಕೆ ಅಂದರೆ ಆ ಇಡೀ ಲೇಖನದ ಮೂಲಕನೇ ನೀವು ಉಳಿದ ಲೇಖನಗಳ ಒಳಗಡೆ ಪ್ರವೇಶ ಮಾಡಬಹುದು. ಅಲ್ಲಿ ಯಾವ ಚಿಂತನೆಗಳನ್ನು, ಯಾವ ಆಲೋಚನೆಗಳನ್ನು ಅವರಲ್ಲಿ ಕೊಡ್ತಾ ಇದ್ದಾರೋ ಅವುಗಳ ಮೂಲಕ. ಹಾಗಾಗಿ ಪಾಠದನಗಳ ಬಗ್ಗೆ ಬಂದ ದೀರ್ಘ ಲೇಖನ ಮತ್ತು ಅಲ್ಲಿ ಅವರು ಚರ್ಚೆ ಮಾಡುವ 4 ಪಾಠದನಗಳು, ಕಲ್ಕಡ ಕಲ್ಲುರ್ಜಿ ಇರ್ಬೋದು, ಕೊರಗದನಿಯ, ಆಮೇಲೆ ಪಂಜುರುಳಿ. ಏನಾಗ್ತದೆ ಅಂತ ಹೇಳಿದರೆ, ಆವರೆಗೆ ಈ ಪಾಠದನ ಅನ್ನೋದರಲ್ಲಿ ಆಗಿರುವ ಎಲ್ಲ ಕೆಲಸಗಳ ಆಮೂಲಾಗ್ರವಾದ ಚಾಚು ತಪ್ಪದ ಎಲ್ಲವುಗಳನ್ನು ಅವರಲ್ಲಿ ಕೊಡ್ತಾ ಹೋಗ್ತಾರೆ. ಕೊಡ್ತಾ ಹೋಗುವಾಗಲೂ ಇರುವ ಒಬ್ಬ ಸಂಶೋಧಕನ
ಸಂಕೇತಾತ್ಮಕವಾಗಿ ನೋಡುತ್ತಾ ಅದಕ್ಕಿಂತ ತಾನು ದೊಡ್ಡದನ್ನು ಸಾಧಿಸಿದ್ದೇನೆ ಅಂತ ಹೇಳುವ ಒಂದು ಅಹಮ್ಮಿನ ರೂಪದ ಒಂದು ಚಿಂತನೆ ಅದು ನಮ್ಮ ವಿಮರ್ಶಕರಲ್ಲೂ ಸಂಶೋಧಕರಲ್ಲೂ. ಚಿನ್ನಪ್ಪಗೌಡರಲ್ಲಿ ಇರುವ ಒಂದು ಬಹಳ ಮುಖ್ಯ ಅಂಶ ಅಂದರೆ ಅವರದನ್ನು ಎಂದೂ ಮಾಡೋದಿಲ್ಲ. ಹಾಗಾಗಿ ಅವರು ಎಂದು ಆಕ್ಟಿವಿಸ್ಟ್ ಆಗುವುದಿಲ್ಲ ಯಾಕೆ ಅಂತ ಹೇಳಿದರೆ ಅವರು ಉದ್ದಕ್ಕೂ ಕೂಡ ಕ್ರಿಯಾತ್ಮಕವಾದ ಒಬ್ಬ ಅಕಾಡೆಮಿಷಿಯನ್ ಆಗಿಯೇ ಅವರು ಒಳಿತಾ ಬಂದಿದ್ದಾರೆ. ಇದು ಇವತ್ತು ನಮಗೆ ಬಹಳ ಮಂದಿ ಸಿಕ್ಕೋದಿಲ್ಲ. ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಮಾತ್ರವಲ್ಲ, ಹೊರಗಡೆ ಕೂಡ ಕ್ರಿಯಾತ್ಮಕವಾಗಿ ಒಂದು ಸಾಂಸ್ಕೃತಿಕ ಶೋಧವನ್ನು ಮಾಡುತ್ತಲೇ ಅದನ್ನು ಗಟ್ಟಿಯಾಗಿ ಸಾರುತ್ತಲೇ ದಟ್ ಈಸ್ ಎ ಆಲ್ಟರ್ನೇಟಿವ್ ಅನ್ನೋತಾರೆ. ಯಾರೋ ಒಂದು ಹೇಳಿದ್ದಕ್ಕೆ ನಾವು ಪ್ರತಿಕ್ರಿಯೆ ಕೊಡುತ್ತಲೇ ನಮ್ಮ ಜೀವಮಾನವನ್ನು ಕಳೆಯುತ್ತಿರೋ ಬದುಕು ಇಲ್ಲ. ಬದುಕು ಹೀಗಿದೆ, ನನ್ನ ಅಧ್ಯಯನ ಕೆಡ್ತಾ ಇದೆ, ಇದನ್ನು ನೀವು ಓದಿ, ಇದು ನಾನು ಕೊಡುವಂಥ ಒಂದು ಪರ್ಯಾಯ ಅಂದರೆ ಇದು. ಅದನ್ನು ಇತ್ತೀಚೆಗೆ ಅಕ್ಷರ ಅವರ ಅದನ್ನು ಚೆನ್ನಾಗಿ ಹೇಳಿದ ಪ್ರತಿಕ್ರಿಯೆ ಮತ್ತು ಕ್ರಿಯೆ ಅಂತ ಹೇಳುವಾಗ ನಾವು ಮಾಡುವ ಕ್ರಿಯೆಗಳೇ ಅವು ಪ್ರತಿಕ್ರಿಯೆಗಳಾಗಬೇಕು ಹೊರತು ಜಗಳ ಮಾಡುವಂಥದ್ದು ಪ್ರತಿಕ್ರಿಯೆ ಅಲ್ಲ. ಒಬ್ಬ ಅಕಾಡೆಮಿಷಿಯನ್ ಇದನ್ನು ಮಾಡದಿದ್ದರೆ, ಚಿನ್ನಪ್ಪಗೌಡರು ಮಾಡದಿದ್ದರೆ ಬೇರೆ ಯಾರು ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಇಲ್ಲಿ ಅನೇಕ ನಿಮ್ಮಳ ಲೇಖನದ ಸೂಕ್ಷ್ಮ ವಿಷಯ ನೋಡ್ತಾ ಬಂದಾಗಲೂ ಕೂಡ ಅಲ್ಲಿ ಧರ್ಮದ ಅಂಶ ಬರ್ತದೆ, ಆರ್ಥಿಕತೆಯ ಅಂಶ ಬರ್ತದೆ, ಜಾತಿಗಳ ವಿಷಯ ಬರ್ತದೆ. ಇವತ್ತು ನಿಮ್ಗೆ ಗೊತ್ತಿದೆ ಇವುಗಳ ಬಗ್ಗೆ ಮುಟ್ಟುವುದು ಕೂಡ ಎಷ್ಟು ಬಹಳ ಅಪಾಯಕಾರಿ ಅಂತ. ಆದರೆ ನೀವು ನೋಡಬೇಕು, ಆ ಪಠ್ಯಗಳನ್ನು ಇಟ್ಟುಕೊಂಡೇ ಈ ಎಲ್ಲ ವಿಷಯಗಳನ್ನು ಅವರು ಬಹಳ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಾರೆ. ಹಾಗಾಗಿ ಈವರೆಗೆ ಬಂದಿರುವ ಉದಾಹರಣೆಗೆ ನನ್ನ ಉಲ್ಲೇಖ ಮತ್ತೆ ಬರ್ತದೆ. ನನ್ನ ಅದೃಷ್ಟಕ್ಕೆ ಯಾಕೆ ಅಂದರೆ ತುಳು ಜಾನಪದದಲ್ಲಿ ನನ್ನದು ಮೊದಲ ಡಾಕ್ಟರೇಟ್ ಪ್ರಬಂಧ ನಾನು 72ನೇ ಇಸವಿಗೆ ರಿಜಿಸ್ಟರ್ ಮಾಡಿ 79ಕ್ಕೆ ಮುಗಿಸಿದ್ದೆ. ಮೈಸೂರು ವಿಶ್ವವಿದ್ಯಾಲಯ ಕೊಟ್ಟಿದ್ದು ಆ ಮನ್ಯಾಕರ ಮಾಡ್ತದೆ ಚೆನ್ನ ತುಳು ಜನ್ಮ ಸಾಹಿತ್ಯ. ಆಗ ನಾನು ನನ್ನ ಗುರುಗಳ ಕೇಳಿದೆ, ಸರ್ ಇಷ್ಟು ವ್ಯಾಪಕವಾಗಿ ಹೇಗೆ PhD ಮಾಡೋದು, ಇಲ್ಲೆಲ್ಲ ಬರೀ ನೀವೀಗ ಮಾಡಿ ಮುಂದೆ ನಿಮ್ಮ ಥೀಸಿಸ್ ಮೇಲೆ ಇನ್ನೊಂದು 3 ಥೀಸಿಸ್ಗಳು ಬರ್ತವೆ ಅಂತ ಹೇಳಿದ್ರು. ಅದು 72, 73ನೇ ಇಸವಿಯ ಕಾಲಕ್ಕೆ ನನಗೆ ನೆನಪಾಗ್ತದೆ ಏನಂದರೆ ಆ ಬಳಿಕ ಚಿನ್ನಪ್ಪಗೌಡರು ಅದನ್ನು ಬೆಳೆಸಿದ ಮತ್ತು ಚರ್ಚೆ ಮಾಡಿದ ಕ್ರಮ ನೀವು ನೋಡಿದ್ದಾರೆ. ಹಾಗಾಗಿ ಈ ಪಾಡ್ದನೆಗಳನ್ನು ಇಟ್ಟುಕೊಂಡು ಅವರೇನು ಮಾಡ್ತಾರೆ ಅಂದರೆ ಇಡೀ ಒಂದು ಕರಾವಳಿಯ ಇತಿಹಾಸವನ್ನು ಕಟ್ಟುವ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಗಂಡು ಹೆಣ್ಣು ಸಂಬಂಧ ಯಾಕೆ ನಾನು ಅದನ್ನು ಹೇಳ್ತೇನೆ ಅಂದರೆ ಇಲ್ಲಿ ನಮ್ಮ ವಿಮರ್ಶಕರೆಲ್ಲ ಇದ್ದಾರೆ. ಒಂದು ಕಾಲಕ್ಕೆ ನಾನು ಸಾಹಿತ್ಯ ವಿಮರ್ಶೆ ಪಾಠ ಮಾಡ್ತಾ ಇದ್ದೆ. ಈ ವಿಮರ್ಶೆ ಮಾಡುವವರು ಅನೇಕ ಮಂದಿ ಥಿಯರಿಟಿಕಲ್ ವಿಮರ್ಶಕರು ನಮ್ಮನ್ನೆಲ್ಲ ಜಾನಪದ ಕೆಲಸ ಮಾಡುವವರನ್ನು ತಮಾಷೆ ಮಾಡ್ತಾ ಇದ್ದಾರೆ. ನೀವೆಲ್ಲ ಎಂಪಿರಿಕಲ್ ರಿಸರ್ಚ್ ಮಾಡುವವರು. ಎಂಪಿರಿಕಲ್ ರಿಸರ್ಚ್ ಅಂದರೆ ನೀವು ಕ್ಷೇತ್ರ ಕಾರ್ಯ ಮಾಡಿ, ಸಾಮಗ್ರಿ ಸಂಗ್ರಹ ಮಾಡಿ, ಈ ಡೇಟಾ ಸಂಗ್ರಹ ಮಾಡಿ ನೀವು ಮಾಡುವವರು. ನಿಮಗೆ ಥಿಯರಿಟಿಕಲ್ ಆಗಿ ಥಿಂಕಿಂಗ್ ಅನ್ನುವಂಥದ್ದು ನಿಮಗಿಲ್ಲ ಅಂತ. ಇದು ಒಂದು ಅಹಂಕಾರದ ಒಂದು ಕ್ರಮ ಇತ್ತು. ಅದಕ್ಕೆ ನಾವು ಆ ಕಾಲಕ್ಕೆ ಉತ್ತರ ಕೊಡಲಿಲ್ಲ. ನಾವೇನು ಮಾಡಿದ್ದೇವೆ, ಉದ್ದಕ್ಕೂ ಕೆಲಸ ಮಾಡ್ತಾ ಮಾಡ್ತಾ ಬಂದು ಈಗ ತುಳು ಜಾನಪದ, ತುಳು ಸಂಸ್ಕೃತಿ ಅನ್ನೋದು ಇವತ್ತಿನ ಇಲ್ಲಿ PhD ಮಾಡಿದ ಕನಿಷ್ಠ ಒಂದು 20 ಮಂದಿ ಇದ್ದಾರೆ ತುಳು ಜಾನಪದದಲ್ಲಿ. ಗೊತ್ತಾಗ್ಬೋದು ಇದು ಯಾಕಿಷ್ಟು ಬೆಳೀತು ಅಂದರೆ ಇದು ಯಾವುದೂ ಕೂಡ ಒಂದು ಪ್ರಾಡಕ್ಟ್ ಆಗಿ ಉಳಿಬಾರ್ದು, ಒಂದು ಪ್ರೋಸೆಸ್ ಆಗಬೇಕು. ಚಿನ್ನಪ್ಪಗೌಡರದ್ದು ಅಂತಹ ಒಂದು ಬಹಳ ದೀರ್ಘಕಾಲದ ಒಂದು ಪ್ರಕ್ರಿಯೆಯ ಒಂದು ಹಂತದ ಒಂದು ಮಹತ್ವದ ಗ್ರಂಥ. ಅದಕ್ಕೆ ನಾನು ಈ ಪ್ರಕ್ರಿಯೆ ಅನ್ನೋದಕ್ಕೆ ನಾನು ಯಾಕೆ ಮಹತ್ವ ಕೊಡ್ತೇನೆ ಅಂದರೆ ಪ್ರಕ್ರಿಯೆ ಅನ್ನೋದು ಯಾವಾಗಲೂ ಅದು ಕ್ರಿಯಾತ್ಮಕ ಆಗಿರ್ತದೆ, ಆಕ್ಟಿವ್ ಆಗಿರ್ತದೆ. ಪ್ರಾಡಕ್ಟ್ ಅನ್ನೋದು ಸ್ಟ್ಯಾಗ್ನೆಂಟ್ ಆಗಿರ್ತದೆ, ನಿರ್ಪೂರ್ತಿ ಫಿನಿಶ್ಡ್ ಪ್ರಾಡಕ್ಟ್ ಅನ್ನ ನಾವು ಆ ಥರ ಅಲ್ಲ. ಇಲ್ಲಿ ಇಡೀ ಯಾವುದೋ ತುಳುನಾಡಿನ ಇಡೀ ಇತಿಹಾಸವನ್ನ ಈ ಪಾಡ್ದನಗಳ ಮಾದರಿಯಿಂದ, ಅದು ಬೇರೆ ಬೇರೆ ಪಾಡ್ದನಗಳು, ಈಗ ಕಲ್ಕುಡ ಕಲ್ಲುಟ್ಟಿ ಪಾಡ್ದನ ಮತ್ತು ಪಂಜುರ್ಲಿ ಪಾಡ್ದನ, ಕೊರಗತನ್ಯ ಪಾಡ್ದನ, ಬಹುಶಃ ಇವನ್ನ ಇಟ್ಟುಕೊಂಡು ಬೇರೆ ಯಾರೇ ಆಗಿದ್ರು ಕೂಡ ಇನ್ನಷ್ಟು ಸ್ವಲ್ಪ ವ್ಯಗ್ರವಾದ ಮಾತುಗಳನ್ನು ಹೇಳ್ಬೋದಾಗಿತ್ತು. ನಮ್ಗೆ ಗೊತ್ತಿದೆ ಇವತ್ತು ಈ ರೀತಿಯ ದೈವಾರಾಧನೆಗಳು ಯಾವ ರೂಪವನ್ನು ಅವು ಪಡೆದುಕೊಂಡಿವೆ ಅನ್ನೋದು ನಮಗೆಲ್ಲ ಕಣ್ಣು ಮುಂದೆ ಇದೆ. ವಾಸ್ತವಿಕವಾಗಿ ಸುಮಾರು 40-50 ವರ್ಷದ ಹಿಂದೆ, 63 ವರ್ಷದ ಹಿಂದೆ ಈ ನೇಮೋತ್ಸವ ಅಂತ ಹೇಳಿದಾಗ ಅಮೃತ ಸೋಮೇಶ್ವರ್ ನಾವು ನಗಾಡ್ತಾ ಇದ್ದೆವು. ನಾವು ಅಯ್ಯೋ ಈಗ ನೇಮೋತ್ಸವ ಆಯ್ತಲ್ಲಿ ಏನೇನು ಆಗ್ಬೋದಪ್ಪ ಈ ಭೂತಾರಾಧನೆಯಲ್ಲಿ, ಈ ಥರದ ಸಂಸ್ಕೃತೀಕರಣ ಅನ್ನೋದು ಎನ್ಕಲ್ಚರೇಷನ್, ಸಂಸ್ಕೃತಕರಣ ಅಂದರೆ ಸಂಸ್ಕೃತೈಸೇಷನ್, ಯಾವುದು ML ಶ್ರೀನಿವಾಸ್ ಹೇಳ್ತಾರೆ. ನಾವು ಆಗ ಅದು ಅಮೃತರು ನಾವು ಮಾತಾಡಿದ 40 ವರ್ಷ ಆಗ್ಬೋದು. ಆದರೆ ಇವತ್ತು ನೀವು ನೋಡಿಬಿಟ್ರೆ ಅದನ್ನು ನಾನು ಇಲ್ಲಿ ವಿವರಿಸಿ ಹೇಳಬೇಕಾಗಿದೆ. ಹಾಗಾಗಿ ನಿಜವಾದ ಏನು ಅನ್ನುವುದನ್ನು ಈ ಪಠ್ಯಗಳ ಮೂಲಕ
ಮತ್ತು ತನ್ನ ಕ್ಷೇತ್ರ ಕಾರ್ಯದ ಮೂಲಕ, ತನ್ನ ಸಂದರ್ಶನದ ಮೂಲಕ ಅದನ್ನೇ ವಿವರಿಸ್ತಾ. ಆದ ಕಾರಣ ಏನಾಗ್ತದೆ ಅಂದರೆ ಇಡೀ ಲೇಖನ ಎಷ್ಟು ಗಟ್ಟಿಯಾಗಿದೆ ಅಂದರೆ ಎಲ್ಲಿಯೂ ಕೂಡ ಒಂದು ಬಿಸು ಹಿಡಿಕೆ ಇಲ್ಲ. ದರ್ ಇಸ್ ನೋ ಸ್ವೀಪಿಂಗ್ ಸ್ಟೇಟ್ಮೆಂಟ್ಸ್. ಸಾಮಾನ್ಯನಾಗಿದೆ ಅಂದರೆ ಈ ಸ್ವೀಪಿಂಗ್ ಸ್ಟೇಟ್ಮೆಂಟ್ ಮಾಡೋದು ಬಹಳ ಸುಲಭ, ಯಾಕಂದರೆ ನಾಳೆ ದಿನ ಪತ್ರಿಕೆಗೆ ಒಂದು ಹೆಡ್ಡಿಂಗ್ ಸಿಗ್ತದೆ, ನಾನು ಆ ಥರ ಮಾತಾಡಿದ್ದೆ. ಬಟ್ ಆ ಥರ ಮಾತಾಡಲಿಕ್ಕೆ ಆಗುವುದಿಲ್ಲ. ಒಬ್ಬ ಸಂಶೋಧಕ ಆ ರೀತಿ ಮಾತಾಡಲಿಕ್ಕೆ ಆಗುವುದೇ ಇಲ್ಲ. ಯಾಕೆಂದರೆ ಸಂಶೋಧಕ ತನ್ನ ಸಾಮಗ್ರಿಗಳನ್ನು ಇಟ್ಟುಕೊಂಡೇ ಅವುಗಳನ್ನು ವಿವರಿಸ್ತಾ ಹೋಗಬೇಕು. ನಾನಂದರೆ ಈ ಲೇಖನವನ್ನು ಯಾಕೆ ಇಟ್ಕೊಳ್ತೇನೆ ಅಂದರೆ ಇದರ ಜೊತೆಗೆ ನೀವು ಕೊನೆ ಯಕ್ಷಗಾನದ ಲೇಖನವನ್ನು ಎರಡನ್ನೂ ಕೂಡ, ಈಗ ನಾನು ಆ ಶಬ್ದ ಬಳಸಿದರೆ ನನ್ನ ಅನೇಕ ವಿದ್ಯಾರ್ಥಿ ಹೇಳ್ತಾರೆ ಪ್ರೊಫೆಸರಿಗೆ ಆ ಶಬ್ದದ ಬಗ್ಗೆ ಗೀಳು ಇದೆ ಅಂತ. ಜಕ್ಸ್ಟಪೋಸ್ ಮಾಡಿದ್ರೆ, ಮುಖಾಮುಖಿ ಮಾಡಿದರೆ ನಾನು ಶಬ್ದ ಹೆಚ್ಚು ಬಳಸಬಹುದು. ಆ ಎರಡು ಲೇಖನವನ್ನು ಜಕ್ಸ್ಟಪೋಸ್ ಮಾಡಿ ಇಲ್ಲಿ ಹಿರಿಯರಾದಂತಹ ಗೋವಿಂದ ಭಟ್ರಿದ್ದಾರೆ ಮತ್ತು ನಮ್ಮ ನಿತ್ಯಾನಂದನವರ ಕ್ಷೇತ್ರದಲ್ಲಿ ವಿಶೇಷ ಗಣ್ಯತೆಗಳು. ಸಾಮಾನ್ಯವಾಗಿ ಮೂಲವನ್ನು ಶೋಧನೆ ಮಾಡುವುದು ಬೇರೆ, ಪ್ರೋಸೆಸ್ಸನ್ನು ಶೋಧನೆ ಮಾಡುವುದು. ನಾವು ಮೂಲ ಶೋಧನೆ ಅನೇಕ ಬಾರಿ ನಾವು ಮೂಲಭೂತ ಶೋಧನೆ ಅಂತ ತಮಾಷೆ ಮಾಡಿದ್ದು ಒಂದು ಸಂಶೋಧನೆ. ಆದರೆ ಚಿನ್ನಪ್ಪ ಗೂಡಲ್ಲಿ ಇರುವಂಥದ್ದು ಪ್ರಕ್ರಿಯೆ ಶೋಧನೆ. ಯಕ್ಷಗಾನದ ಪ್ರದರ್ಶನ ಅನ್ನುವುದು ಮೇಳ ಅಥವಾ ಆಟದ ರೂಪದಲ್ಲಿ ಹೇಗೆ ನಡ್ಕೊಂಡು ಬಂತು ಅನ್ನೋದರ ಕುರಿತು ಅವರು ಮಾಡಿದ ಅಧ್ಯಯನ. ಎಲ್ಲ ಆತ್ಮಕಥನಗಳು ಜೀವನ ಚರ್ಚೆಗಳಿಂದ ಹೆಕ್ಕಿ ತೆಗೆದು ಅದನ್ನು ಜೋಡಿಸುವ ಕ್ರಮ ಇದೆಲ್ಲ. ಇದು ಒಂದು, ಅದು ಮೌಖಿಕವಾಗಿದೆ. ಈ ಪಾಠದ ಭಾಗನೂ ಮೌಖಿಕನೇ. ಅದೇ ಮೌಖಿಕ ಅಂತ ಹೇಳುವಾಗ ನಾವಿಲ್ಲಿ ಬಹಳ ಮುಖ್ಯ ಗಮನಿಸಬೇಕಾದ್ರೆ, ನಾನು ಇಲ್ಲಿಯ ಯುವ ಸಂಶೋಧಕರನ್ನ ಕುರಿತು ನಾನು ಮಾತಾಡ್ತಾ ಇದ್ದೇನೆ. ಒರಾಲಿಟಿ ಅನ್ನುವುದು ಒಂದು ಮುದ್ದೆ ಅಲ್ಲ, ಇಟ್ಸ್ ನಾಟ್ ಎ ಬೋನಸ್. ಅನೇಕರಿಗೆ ಏನಾಗ್ತದೆ ಅಂದರೆ ಮೌಖಿಕ ಸಂಪ್ರದಾಯದವರು ಅಂತ ಹೇಳಿದ ಕೂಡಲೇ, ಜಾನಪದ ಅಂದ ಕೂಡಲೇ ಇದು ಮಹತ್ವದ್ದು, ಶ್ರೇಷ್ಠ, ಸತ್ಯ. ಒಬ್ಬ ಸಂಶೋಧಕ ಆ ಥರ ಕಾಣಲೇ ಮಾಡ್ತಾರೆ. ಮೌಖಿಕತೆ ಅನ್ನುವುದಕ್ಕೆ ಅನೇಕ ಪದರುಗಳಿವೆ ಮತ್ತು ಅನೇಕ ರೀತಿಯ ಅದಕ್ಕೆ ಸಂಕೀರ್ಣತೆಗಳಿವೆ. ಹಾಗಾಗಿ ಮೌಖಿಕ ಅನ್ನುವುದರ ಕಾರಣಕ್ಕಾಗಿ ನಾವು ಮೌಖಿಕ ಇತಿಹಾಸವನ್ನು ಕಟ್ಟಬೇಕು ಅನ್ನುವಾಗ ಅಥವಾ ವರ್ಲ್ಡ್ ಹಿಸ್ಟರಿಯಲ್ಲೇ ನಾವು ಕಟ್ಟಬೇಕು ಅಂತ ಹೇಳುವಾಗ ಕಟ್ಟಬೇಕಾದ ಹೌದು. ನಮ್ಮಲ್ಲಿ ಏನಾಗಿದೆ, ಶಾಸನಗಳ ಅನುಭವದಲ್ಲಿ ಇಲ್ಲಿ ನನ್ನ ಸ್ನೇಹಿತರಾದಂತಹ ಸಂಶೋಧಕ ಡಾಕ್ಟರ್ ಜಗದೀಶ್ ಶೆಟ್ಟಿನ ಮುಂದೆ ಇದ್ದಾರೆ, ಇತಿಹಾಸದ ಪ್ರಾಧ್ಯಾಪಕರಾದರು ಆಗಿದ್ದರು. ಅದಕ್ಕೆ ಏನಾಗ್ತದೆ ಅಂದರೆ ನಮಗೆ ಈಗಲೂ ಬಹಳ ಹಳೆಯದು ಅಂತ ಹೇಳುವಾಗಲೂ ಕೆ ವಿ ರಮೇಶ್ ಆಗಿರ್ಬೋದು, ದುರ್ರಾಜ್ ಭಟ್ ಆಗಿರ್ಬೋದು, ಮಾಲತಿ ಮೂರ್ತಿ ಆಗಿರ್ಬೋದು, ಶ್ಯಾಮ್ ಭಟ್ ಇರ್ಬೋದು, ಮೋನಪುತ್ರಿ ಇರ್ಬೋದು, ಅಥವಾ ಸುರೇಂದ್ರ ಅವರ 8 ಸ್ಟೂಡೆಂಟ್ಸ್ಗಳು ಮಾಡಿದ ಬೇರೆ ಬೇರೆ ಥೀಸಿಸ್ಗಳು ಇರ್ಬೋದು. ಅದೇನಾಗ್ತದೆ ಅಂದರೆ ಅವು ಯಾವುದು ಕೂಡ ಓಡಲಿಕ್ಕೆ ಹೋಗಲಿಲ್ಲ. ಅದಕ್ಕಿಂತ ಕೂಡ ಏನಾಗಿದೆ ಅಂತ ಹೇಳಿದರೆ, ಒಂದು ಪ್ರಾರ್ಥನೆಗಳು ಅನ್ನುವಂತಹ ಒಂದು ಮೌಖಿಕ ಪಠ್ಯಗಳ ಮೂಲಕನೇ ಒಂದು ಕರಾವಳಿಯ ಇತಿಹಾಸವನ್ನು ಕಟ್ಟಲಿಕ್ಕೆ ಸಾಧ್ಯನೇ ಎನ್ನುವ ಒಂದು ವಿಶೇಷ ಸಾಧ್ಯತೆಯನ್ನ ಈ ಗ್ರಂಥ ನಮಗೆ ತೋರಿಸಿಕೊಡುತ್ತೆ. ನಾವೊಂದು ಹೊಸ ಇತಿಹಾಸವನ್ನ ಇಲ್ಲ, ನಮಗೆ ಮತ್ತೆ ಏನಾಗ್ತದೆ, ನಾವು ಅದೇ ಆಲೂಕರು, ಆಮೇಲೆ ಹೊಯ್ಸಳರು, ಜಯನಗರದ ಅರಸರು, ಇಕ್ಕೇರಿ ಅರಸರು, ಹೈದರಾಬಾದ್ ಸುಲ್ತಾನು, ಪೋರ್ಚುಗೀಸರು, ಬ್ರಿಟಿಷರು, ಸ್ವಾತಂತ್ರ್ಯ ಬಂತು, ಈ ಪಟ್ಟಿಯನ್ನ ಓದ್ತಾ ಹೋಗಿದ್ರು. ಮೊದಲು ನಮಗೇನಾಗ್ತದೆ, ಈ ಉದಾಹರಣೆ ಏನಾಗಿದೆ ಅಂದರೆ, ಇಲ್ಲಿ ಬಹಳ ಈಗಲೂ ನನಗೆ ಇಷ್ಟು ವರ್ಷಗಳ ಬಳಿಕ ಇರುವ ದೊಡ್ಡ ಸಮಸ್ಯೆ, ಹಾಡ್ದನವನ್ನು ಹಾಡೋರು ಯಾರು ನಮ್ಗೆ ಗೊತ್ತಿದೆ. ಅದು ಆರಾಧನೆ ಹಂತದಲ್ಲಿ ಪರವರು ಕೊಂಬದ ನಲಿಕೆ ಪಾನದ ಇರ್ಬೋದು, ಅಥವಾ ನೇಜಿಯ ಗದ್ದೆಗಳಲ್ಲಿ ಹೆಂಗಸರು ಇರ್ಬೋದು, ಅಥವಾ ಬೇರೆ ಬೇರೆ. ಅದು ಯಾರು ನಿರ್ಮಾಣ ಮಾಡಿದ್ರು ಮತ್ತು ಯಾಕೆ ನಿರ್ಮಾಣ ಮಾಡಿದ್ರು, ಮತ್ತು ಆ ನಿರ್ಮಾಣದಲ್ಲಿ ಆ ಇಂಟರ್ಪೊಲೇಷನ್ ಆಗಿದೆಯೋ, ಪ್ರಕ್ಷೇಪಗಳಾಗಿದೆ. ಅಂದರೆ ಯಾವುದೋ, ಯಾಕಂದ್ರೆ ನೀವು ಅದನ್ನು ಭಾಷೆ ಮಾತ್ರ ಅಲ್ಲ, ಅದರ ವಸ್ತುವಿನ ದೃಷ್ಟಿಯಿಂದಲೂ ಕೂಡ ದೊಡ್ಡ ವಿಷಯ ಯಾಕೆ ಅಂತ ಹೇಳಿದ್ರೆ, ಅದನ್ನು ಚಿನ್ನಪ್ಪ ಅವರು ಚರ್ಚೆ ಮಾಡಿದ್ದಾರೆ. ಕೊನೆಗೆ ಆರಾಧನೆಗೆ ಬಂದಾಗ ಮತ್ತೆ ಮೇಲ್ವರ್ಗಕ್ಕೆ ಶರಣಾಗುವ ಹಾಗೆ ದೈವಗಳಾಗುವುದಾದರೆ, ಒಂದು ಮೂಲವಾದ ಒಂದು ಚಿಂತನೆಯ ಮೇಲೆ ಯಾವುದೋ ಒಂದನ್ನು ಅದರ ಮೇಲೆ ನಾವು ಇಂಟರ್ಪೊಲೇಷನ್ ಕರೀತೇವೆ, ಪ್ರಕ್ಷೇಪಗಳು, ಸೇರ್ಪಡೆಗಳು, ಇವುಗಳು ಆಗಿವೆ. ಯಾವುದೇ ಮೌಖಿಕ ಇತಿಹಾಸ ಇದು ಬಹಳ ಮುಖ್ಯವಾದ ಮೌಖಿಕ ಇತಿಹಾಸ ಅನ್ನೋದು ಬಹಳ ಸರಳವಾದಲ್ಲ. ಹಾಗೆ ಪಾಠದಗಳನ್ನು ಕಟ್ಟುವಾಗಲೂ ಕೂಡ ಹೊರಗದನಿ ಆಗಿರ್ಬೋದು, ಅಥವಾ ತೋಡುದಬ್ಬು ಇರ್ಬೋದು, ಅಥವಾ ಕೋಡಿ ಚೆನ್ನ ಇರ್ಬೋದು, ಅಥವಾ ಕಲ್ಕುಳ ಕಲ್ಕುಳು ಇರ್ಬೋದು. ಒಂದು ಕಾಲಕ್ಕೆ ನನ್ನ ಥೀಸಿಸ್ನಲ್ಲಿ ನಾವೆಲ್ಲ ಆ ಕಾಲಕ್ಕೆ ಸ್ವಲ್ಪ ಸಮಾಜವಾದಿ ರೂಪದಲ್ಲಿ ನೋಡುವರು. ನಾವೆಲ್ಲ ಅದನ್ನು ವರ್ಗ ಸಂಘರ್ಷ, ಜಾತಿ ಸಂಘರ್ಷ ಅಂತೆಲ್ಲ ನಾನು ಬರೆದಿದ್ದೆ. ಅದನ್ನು ಈಗಲೂ ನಾನು ಒಪ್ಕೊಳ್ತೇನೆ. ಆದರೆ ಅಷ್ಟೇ ಅಲ್ಲ, ಚಿನ್ನಪ್ಪ ಈ ಲೇಖನ ಹೇಳ್ತಾ ಇರುವಂಥದ್ದು ಅಂದರೆ ಅನೇಕ 100 ಮುಖ್ಯ ಎಲ್ಲ ಟೆಕ್ಸ್ಟನ್ನು ಕೊಡುತ್ತಾ ಅದರ
ಇಲ್ಲಿ ಬಹಳ ಮುಖ್ಯವಾದ್ದು ಏನಾಗಿದೆ ಅಂದರೆ ವಲಸೆ ಅನುಭವ. ಅವರು ಬಂಜುರ್ಲಿಯ ಬಗ್ಗೆ ಮಾತಾಡ್ತಾರೆ. ನಾನು ಬಂಜುರ್ಲಿ ಬಗ್ಗೆ ಬರ್ತಿದ್ದೆ, ಆದರೆ ಅದನ್ನು ತುಂಬ ಬೆಳೆಸಿದ್ದಾರೆ. ಅಂದರೆ ಇವೆಲ್ಲವುಗಳು ಬಾಳದಗಳು ಒಂದೇ ಕಾಲಕ್ಕೆ ಬಂದವುಗಳು, ಅವುಗಳು ಬೇರೆ ಬೇರೆ ಕಾಲಕ್ಕೆ ಬಂದವು. ನಮ್ಗೆ ಅದರ ಇಸವಿ ಬೇಡ. ನಾನು ಹೇಳ್ತಾ ಇರೋದು ಅದರ ಕ್ರೊನಾಲಜಿಕಲ್ ಆಗಿರೋದು, ನಾಟ್ ಆನ್ ಡೇಟ್ಸ್ ಬಟ್ ಆನ್ ದಿ ಕಲ್ಚರ್. ಹೇಗೆ ಅಂತ ಹೇಳಿದರೆ, ನಮಗೆ ನಾನು ಮಂಗಳೂರು ದರ್ಶನ ಮಾಡಿದಾಗ ನೋಡಿದ್ದೆ, ಮಂಗಳೂರಿಗೆ ಬರಲಿಕ್ಕೆ ಒಂದು 200 ವರ್ಷ ಹಿಂದೆ ಸಮುದ್ರ ಮಾರ್ಗ ಬಿಟ್ಟರೆ ಅಥವಾ ಎಲ್ಲಿ ದಾರಿ ಇರಲಿಲ್ಲ. ಹಾಗಾಗಿ ಇಲ್ಲಿಗೆ ಯಾರು ಕೂಡ ಹೊರಗಡೆ ಬಂದವರು ಎಲ್ಲರೂ ಕೂಡ ಈ ಯಾವ ಸಮುದ್ರ ಮಾರ್ಗದಿಂದ, ಗೋವಾದಿಂದ ಬಂದ ಕ್ಯಾಥಲಿಕ್ಗಳಿರ್ಬೋದು ಅಥವಾ ಗಡು ಸಾರ್ವತ್ತಿರ್ಬೋದು ಅಥವಾ ಆನಂತರ ಬಂದ ಬೇರೆ ಅನೇಕ ಜನಾಂಗ ಇರ್ಬೋದು. ಈ ದೃಷ್ಟಿಯಿಂದ ಇಲ್ಲಿಯ ಮನುಷ್ಯರ ಒಂದು ಇತಿಹಾಸವನ್ನು ಕಟ್ಟಲಿಕ್ಕೆ, ಮುಖ್ಯವಾಗಿ ಜನಾಂಗಗಳ ಸ್ವರೂಪ ನೋಡಲಿಕ್ಕೆ ಮತ್ತು ಅವುಗಳ ಮಿಶ್ರಣ. ನಾನು ಎಷ್ಟೋ ಬಾರಿ ಕಾಣ್ತದೆ ಇಲ್ಲಿ ಮಿಶ್ರಣ ಆಗದಿರುವ ಜಾತಿ ಇಲ್ಲ, ಯಾವುದಿಲ್ಲ. ನನ್ನ ಹೆಸರು ಇದನ್ನ ಪೇಪರ್ ಹಾಕ್ಬಿಡಿ, ರೈ ಅಂತ ಇದೆ ಅಲ್ಲ, ಇದು ಒಂದು ಜೈನ ಮನೆತನ. ಯಾಕೆಂದ್ರೆ ನಾನು ಇದರ ಬಗ್ಗೆ ಪುತ್ತೂರು ವಲಯದಲ್ಲಿ ನೋಡಿದಾಗ ಅನೇಕ ಧನ್ಯಕುಮಾರ್ ರೈ, ಅನೇಕರವರು ಜೈನರುಗಳ ಮನೆ ಬಗ್ಗೆ ಕೇಳ್ತಿದ್ದೇನೆ. ಮತ್ತು ಯಾವುದು ಈಗ ನೀವು ಬಂಡರ ಹಳೆಯ ಗುತ್ತು ಉಂಟಲ್ಲ, ಅವೆಲ್ಲವೂ ಜೈನರ ಮನೆತನಾಗಿದೆ. ಬೆಳ್ಳಿಪಾಡಿ, ಬೆಳೆಯೂರು ಗುತ್ತೆಲ್ಲ ಜೈನರದ್ದಾಗಿದೆ. ಅದು ಮೂಲತಃ ಅರಗ ಅನ್ನುವ ಶಬ್ದ, ಅದು ಈ ತೀರ್ಥಹಳ್ಳಿ ಹತ್ತಿರದ ಒಂದು ಊರು. ಅಲ್ಲಿಯ ಒಂದು ಮನೆತನ ಪುತ್ತೂರು ಪ್ರದೇಶವನ್ನು ಆಡ್ತಾ ಇದ್ದಾರೆ. ನೀವು ಗೊತ್ತಿರಬೇಕು, ಆ ಅನ್ನುವಂಥದ್ದು ಅದು ಜೀರೋಫೋನಿ, ಅದರ ಅಕ್ಷರ ಲೋಪ ಆಗಿ ಅದು ಕೇವಲ ಈ ನಾಲಗೆ ನಾಲಾಯಿ, ಬಾಡಿಗೆ ಬಾಡಾಯಿ, ತಾರಿಗೆ ತಾರಾಯಿ, ಅರಗ ಅರಾಯಿ. ನಾನು ಚಿಕ್ಕಂದಿದ್ದಾಗ 60 ಹಿಂದೆ ರೈ ಅಂತ ಯಾರು ಹೇಳುವುದಿಲ್ಲ, ಅರೈ ಅಂತ ಹೇಳ್ತಿದ್ರು, ತಾನೇ ಅರಾಲೆ ಅಂತ ಹೇಳ್ತಾ ಇದ್ರು. ಅರೈ ಅನ್ನೋ ರೂಪ ಅದು ಅರಗ ಅನ್ನೋದರ ರೂಪವಾಗಿ ಈಗಲೂ ಕೂಡ ಮಲೆನಾಡಿನಲ್ಲಿ ಇರುವ ಒಕ್ಕಲಿಗರೆಲ್ಲರೂ ಕೂಡ ಮೂಲತಃ ಜೈನರಾಗಿದೆ. ಇದು ಅನೇಕ ಜಾತಿಗಳಿದೆ. ಅದನ್ನು ಉಳಿದ ಜಾತಿಗಳ ಬಗ್ಗೆ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ, ಅದಕ್ಕೆ ಹೇಳ್ತಾ ಇಲ್ಲ, ನನಗೆ ಗೊತ್ತಿದೆ ಅನೇಕ ವಿಷಯಗಳು. ಆದ್ರಿಂದ ಇವು ಇಲ್ಲೇ ಈ ಥರದ ಮಿಶ್ರಣಗಳ ಮೂಲಕವೇ ಬಂದಿರುವ ಜಿಲ್ಲೆ. ಯಾಕೆಂತೇಳಿ ಇದಕ್ಕೆ ಪಶ್ಚಿಮ ಘಟ್ಟದ ಒಂದು ಅಡ್ಡ ಇದ್ದ ಕಾರಣ ಎಲ್ಲ ವಲಸೆ ಬಂದವರು ಕೂಡ ಹೀಗೆ ಬಂದವರು. ಆ ಬಂದ ಕಾಲ ಬೇರೆ ಬೇರೆ. ಹಾಗಾಗಿ ಆರಂಭದಲ್ಲಿ ಇದ್ದಂಥದ್ದು ಬೇರೆ ಪ್ರಾಣಿಗಳು, ಕೆಲವು ಮನುಷ್ಯರು ಮಾತ್ರ ಇದ್ದದ್ದು. ಯಾಕಂದ್ರೆ ನಮಗೆ ಮಂಗಳೂರಿನ ಇತಿಹಾಸ ನೋಡಿದಾಗಲೂ ಒಂದು 200 ವರ್ಷದ ಹಿಂದೆ ಇಲ್ಲಿ ಜನಸಂಖ್ಯೆ ಒಂದು ಕೆಲವೇ 1000 ಇದ್ದದಷ್ಟು ಇದ್ದದ್ದು. ಅದು ಹಿಂದೆ ಇರ್ಬೋದು. ಉಳಿಮಲೆ ಹೇಳ್ತಾರೆ, ಯಾವ ಸುಳ್ಯ ಪರಿಸರದಲ್ಲಿ ಮನುಷ್ಯರು ಇರಲಿಲ್ಲ, ಮೊದಲು ಬಂದವರೇ 5 ಸೀಮೆಯಿಂದ ಈ ಯಾರು ಈ ಕನ್ನಡ ಮಾತಾಡುವುದು. ಹಾಗಾಗಿ ಈ ದೃಷ್ಟಿಯಿಂದಲೂ ಕೂಡ ಚಿನ್ನಪ್ಪಗೌಡರ ಈ ಗ್ರಂಥ ಅಂತ ಒಂದು ಬೆಳಕನ್ನು ಅವರ ಬಿಲ್ಲಾರ್ತಿ ಬಗ್ಗೆ ಹೇಳಿದ್ರಲ್ಲ, ಒಂದು ಜೈನ ಮತ್ತು ಇನ್ನೊಂದು ಹುಡುಗನ ಸಂಬಂಧದ ಬಗ್ಗೆ ಒಂದು ಇರುವ ಪಾಠದ ಬಗ್ಗೆ ಈ ಇಂಟರ್ಮಿಕ್ಸ್ಚರ್ ಇವುಗಳು ಉದ್ದಕ್ಕೂ ಆಗ್ತಾ ಹೋಗಿವೆ. ಅದನ್ನ ಆಡ್ತಾನೆಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ, ಬೇರೆ ರೀತಿಯಲ್ಲಿ ಹೇಳ್ತಾ ಹೋಗ್ಬೇಕು. ಈ ದೃಷ್ಟಿಯಿಂದಲೂ ಕೂಡ ಒಂದು ಬಹಳ ಮಹತ್ವದ ಒಂದು ಅಂಶ ಏನಂದ್ರೆ, ಚೆನ್ನಪ್ಪಗೌಡರು ಕಳೆದ ಒಂದು ನಿವೃತ್ತರಾದ ಬಳಿಕ, ಕುಲಪತಿ ಹುದ್ದೆಯನ್ನು ಬಿಟ್ಟು ಬಂದ ಬಳಿಕ ಅವರು ಮಾಡಿದ ದೊಡ್ಡ ಕೆಲಸಗಳಲ್ಲಿ ಜೊತೆಗೂಡಿದ ಒಬ್ಬರನ್ನು ನಾನು ಇಲ್ಲಿ ಸ್ಮರಿಸಿಕೊಳ್ತೇನೆ. ಅವರು ಪ್ರೊಫೆಸರ್ ಸುರೇಂದ್ರ ರಾವ್. ಅವರ ಮುಂದಿನ ಲೇಖನಗಳಲ್ಲಿ ಬರುವಂಥದ್ದು ಒಂದು ಅಧಿಕತೆಗಳಿರ್ಬೋದು, ಆಧುನಿಕ ತುಳುಕತೆಗಳಿರ್ಬೋದು, ಆಧುನಿಕ ತುಳು ಕವನ ಇರ್ಬೋದು, ಅಥವಾ ಅನುವಾದದ ಬಗೆಗಿನ ಸಮಸ್ಯೆ ಇರ್ಬೋದು. ನಾನು ಇವತ್ತು ನೆನೆಸಿಕೊಳ್ಳುವುದು ಸುರೇಂದ್ರ. ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಮಾತಿದೆ, ನೋ ಬಾಡಿ ಈಸ್ ಇಂಡಿಸ್ಪೆನ್ಸಿಬಲ್ ಅಂತ. ನಾನು ಆ ಮಾತನ್ನು ಎಂದೂ ಒಪ್ಪಿಕೊಳ್ಳುವುದಿಲ್ಲ. ಹರಿದಾಸ ಭಟ್ರಿಗೆ ಒಬ್ಬರು ಸಬ್ಸ್ಟಿಟ್ಯೂಟನ್ನು ನಾವು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯರಿಗೆ ಸಬ್ಸ್ಟಿಟ್ಯೂಟನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಎಸ್ ರುದ್ರಪ್ಪನಿಗೆ ಸಬ್ಸ್ಟಿಟ್ಯೂಟನ್ನು ಕೊಡಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಸುರೇಂದ್ರ ಅವರಿಗೆ ಯಾಕೆಂತ ಹೇಳಿದರೆ, ಇವರಿಬ್ಬರು ಅನುವಾದ ಮಾಡಿದ ಅದರಾಗಿ ಪಟ್ಟಿ ಕೊಟ್ಟಿದ್ದಾರೆ. ಅದರ ಮೊದಲ ಓದುವ ನಾನು ಏನಾಗಿದೆ ಅಂದರೆ, ನಾನು ಟಾರ್ಗೆಟ್ ಅವರಿಗೆ. ಯಾಕೆ ಟಾರ್ಗೆಟ್ ಅಂತ ಹೇಳಿದರೆ, ಬಹುಶಃ ಸುರೇಂದ್ರ ಅವರ ಸ್ನೇಹಿತರಿಗೆ ಗೊತ್ತಿರ್ಬೋದು, ಚಿನ್ನಪ್ಪಗೌಡರು ಇಟ್ಟು ಅವರು ಸಾಫ್ಟ್, ಅಷ್ಟೇ ಹಾರ್ಡ್, ಸಾಧಾರಣವಾಗಿ ಒಪ್ಕೊಳ್ಳೋದು. ಎಷ್ಟೋ ಬಾರಿ ಕೊನೆಗೆ ನನ್ನ ಹತ್ರ ಬರ್ತಾ ಇದ್ದಾರೆ, ಅದು ಇದನ್ನು ಹೀಗೆ ಮಾಡ್ಬೋದು ಅಂತ. ಅವ್ರು ನಾನು ಹೇಳಿದ್ದಕ್ಕೆ ಯಾವುದೋ ನನ್ನ ಪುಣ್ಯದಿಂದ ಅವ್ರು ಬೆಲೆ ಕೊಡ್ತಾ ಇತ್ತು, ಅದನ್ನು ಅವರು ಒಪ್ಕೊಳ್ತಾ ಇದ್ರು. ಇವರೆಲ್ಲರ ಕೆಲಸಗಳ ಹಿಂದೆ ಇದ್ದ ಪ್ರಯತ್ನ ನೀವು ನೋಡಿಬಿಟ್ರೆ, ಅದನ್ನು ಲೇಖನಗಳಲ್ಲಿ ಅವರೆಲ್ಲ ಹೇಳಲಿಲ್ಲ.
ಅದು ಮೊದಲು ತುಳುವಿನ ಆಧುನಿಕ ಕವನಗಳ ಅನುವಾದ ಮಾಡಿರುವುದು, ಆಮೇಲೆ ತುಳುವಿನ ಕಥೆಗಳ ಅನುವಾದ ಮಾಡಿರುವುದು, ಜನಪದ ಕಥೆಗಳು, ಅಜ್ಜಿ ಕಥೆಗಳದ್ದು, ತುಳುವಿನ ಕುಣಿತದ ಹಾಡುಗಳು ಮತ್ತು ಈ ನೇಜಿ ಹಾಡುಗಳು, ಕವಿತೆಗಳ ಅನುವಾದ ಮಾಡಿರುವಂಥದ್ದು, ಮತ್ತು 3 ಕಾದಂಬರಿಗಳನ್ನು ಮಿತ್ತಬೈಲ್ ಯಮನಕ್ಕೆ ಕೆ ಚೌಟ್ರದ್ದು, ಅತೀಕಮಲೆ ಎಸ್ ಪಣ್ಯಾಡಿಯವರದ್ದು. ಆಮೇಲೆ ನಾನು ಒಂದಿನ ಹೇಳಿದ್ದೆ, ಅದೆಲ್ಲ ವಿಜ್ಞಾನ ಕಥೆಯನ್ನು ಮಾಡಿ ನೀವು ಅಂತ. ಅದು ನನ್ನ ಅಧಿಕಾರ ಸಂಘ ಸ್ವಲ್ಪ ಅವರು ಆಯ್ತು ಇದ್ದಿದ್ದು ಮಾಡ್ತಾರೆ. ಅದು ಕೊಟ್ಟ ಮೇಲೆ ಮತ್ತೆ ನನ್ನ ಬೈಲಿಗೆ ಶುರು ಮಾಡಿದ್ರು. ಅದರಲ್ಲಿ ಇರುವ ಈ 100 ಶಬ್ದಗಳ ರಾಶಿಯನ್ನು ಅನುವಾದ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಕಾಯ್ವೆಟ್ಟಿನ ಸಂಕೇತ ಅದರಲ್ಲಿ ಭೂತ ಅದೆಲ್ಲ ಒಂದೇ ಸಲ ಈರು ಬಂಡಾರದ ಈತ ಬಂಗಾಣ ನೋಡ್ತಾನೆ ಇಂಚ ಟ್ರಾನ್ಸ್ಲೇಷನ್ ಮಾಡ್ರೆ ಇಂಗ್ಲೀಷ್ ಇಲ್ಲ ಕಷ್ಟ ಅಂದರೆ ಕಷ್ಟ ಅಂದರೆ ಮನಸ್ಸು ಅಂತ. ಇಲ್ಲಿ ಆ ಲೇಖನದ ಬಗ್ಗೆ ಬರುವಾಗ ನಾನು ಹೇಳಬೇಕು, ಇಲ್ಲಿ ನಮ್ಮ ಗೆಳೆಯರಿದ್ದಾರೆ, ತುಳುವಿನಿಂದ ಇಷ್ಟು ಪುಸ್ತಕ ಟ್ರಾನ್ಸ್ಲೇಷನ್ ಮಾಡಿದ್ದನ್ನು ನಮ್ಮ 8 ಮಂದಿ ತುಳುವರು ಓದಿದ್ದಾರೆ. ನಾನು ಫಾದರ್ ಮಾರ್ಟಿ ಸರ್ ಹತ್ರ ಮತ್ತು ನಿರ್ದೇಶಕರು ಹೇಳ್ತಾ ಇರೋದು, ಪಶ್ಚಿಮ ಘಟ್ಟದ ಮಾರ್ಗಗಳು ತುಂಬ ಈಗ ಚಾರ್ಮಾಡಿ, ಶಿರಾಡಿ, ಎಲ್ಲ ಸಂಪಾಜಿ ಎಲ್ಲ ಈಗ ಆದರೆ ನಮ್ಮ ಪುಸ್ತಕಗಳಿಗೆ ಮಾತ್ರ ಮಾರ್ಗಗಳು ಇಲ್ಲ, ಹೋಗ್ಲಿಕ್ಕೆ ಹೊರಗೆ ಹೋಗ್ಲಿಕ್ಕೆ ಮಾರ್ಗಗಳು. ವಾಹನಗಳಿಗೆ ಇಲ್ಲಿಂದ ಪುಸ್ತಕಗಳು ಹೊರಗಡೆ ಹೋಗ್ತಾ ಇಲ್ಲ. ಇಂತಹ ಪುಸ್ತಕಗಳು ಏನಾಗಬೇಕು, ಇವುಗಳು ಕರ್ನಾಟಕದ ಬೇರೆ ಕಡೆ ಹೋಗ್ಬೇಕು, ದೇಶದ ಹೊರಗಡೆ ಹೋಗ್ಬೇಕು. ನಾನು ಮತ್ತೆ ಹೇಳ್ತಾ ಇರುವಂಥದ್ದು, ಆನ್ಲೈನ್ ಮಾಡ್ತೀರಿ ಅನ್ಬೋದು, ಅಷ್ಟೇ ಅಲ್ಲ, ಆನ್ಲೈನ್ ಆದರೆ ಕಷ್ಟ ಏನಂತ ಹೇಳ್ಬಿಟ್ಟ, ಈಗ ಯುರೋಪ್ಗೆ ಇದನ್ನು ಆನ್ಲೈನ್ ಕಳಿಸ್ತಿದ್ರೆ, ಯಾಕಂದರೆ ಈಗ ಅಮೆಝಾನ್ ಅವರು ಫ್ಲಿಪ್ಕಾರ್ಟ್ನವರಿಗೆ ಇಂಡಿಯಾದಲ್ಲಿ ಸೆಂಟರ್ ಇದೆ, ಆದ ಕಾರಣ ಅವರ ಕಳಿಸುವ ಖರ್ಚು ಹೆಚ್ಚು ಇಲ್ಲ ಮತ್ತು ದಿನ 10 ದಿನದಲ್ಲಿ ಬರ್ತದೆ. ನನಗೆ ಯುರೋಪ್ಗಿಂತ ನೀವು ಕಳಿಸಬೇಕಾದ್ರೆ, ಅಮೆರಿಕ ಕಳಿಸಬೇಕಾದ್ರೆ ಖರ್ಚು ಜಾಸ್ತಿ. ನಾನು ಹೇಳ್ತೆ ಅದು ಡಿಜಿಟಲ್ ಕಾಪ್ ಮಾಡಿ ಪ್ರಿಂಟ್ ಇಟ್ಟು, ಈ ಬುಕ್ ಮಾಡಿ ಪ್ರಿಂಟ್ ಇಟ್ಟು. ಈಗೇನಾಗಿದೆ, ಆನ್ಲೈನ್ ಪ್ರತಿಯೊಬ್ಬರು ಆನ್ಲೈನ್ ಅನ್ನೋದಕ್ಕೆ ನಮ್ಮಲ್ಲಿ ಮೊಬೈಲ್ ನೆಟ್ವರ್ಕ್ ಫ್ಲಾಶ್ ಅಲ್ಲ, ಆ ಥರ ಆಗುದಿಲ್ಲ. ಅದು ನಿಮ್ಮ ಇಂಡಿಯಾದೊಳಗಡೆ ಕನ್ನಡಕ್ಕೆ ಆಗ್ತದೆ. ಡಿಜಿಟಲ್ ಕಾಪಿ ಮಾಡಿ ಅದಕ್ಕೆ ಪ್ರೈಸ್ ಈಗ ಆಗ್ತದೆ. ನೀವು ಕಾರ್ಡ್ಗೆ ಪೇ ಮಾಡ್ತಾರೆ, ಅವರಿಗೆ ಬುಕ್ಕು ಅಲ್ಲಿಂದ ಡೌನ್ಲೋಡ್ ಮಾಡ್ತಾರೆ. ಇದನ್ನು ಯಾಕಂದ್ರೆ ಈ ಪುಸ್ತಕವನ್ನು ಹೊರದೇಶದ ಓದಬೇಕಲ್ಲ, ಅನುವಾದದಲ್ಲಿ ಇವರು ಇಷ್ಟು ಕೆಲಸ ಮಾಡಿದ್ರಲ್ಲ, ದೊಡ್ಡ ಅನುವಾದದ ಕೆಲಸಗಳನ್ನು ಮಾಡಿದ್ರು. ಅನುವಾದ ಕೆಲಸ ಎಷ್ಟು ಕಷ್ಟ ಅನ್ನೋದಕ್ಕೆ ನಾನು ಕಳೆದ ಕೆಲ ವರ್ಷಗಳಿಂದ ನನ್ನ ಕ್ಷೇತ್ರ ಆಯ್ಕೆ ಮಾಡಿಕೊಂಡಿದ್ದೇನೆ. ನಾನು ಮತ್ತು ಪ್ರೊಫೆಸರ್ C.N. ರಾಮಚಂದ್ರನ್ ಅವರು ನಾವು ಪ್ರಾಚೀನ ಕಾವ್ಯಗಳ ಕುರಿತು 2015ರಲ್ಲಿ ಕ್ಲಾಸಿಕಲ್ ಕನ್ನಡ PhD ಅಂತ ಕೊಡಿಸ್ತಂದು. ಕಳೆದ ವಾರ ನಮ್ಮ ಹೊಸ ಪುಸ್ತಕ ಬಂದಿದೆ, ಮೆಡಿವಲ್ ಕನ್ನಡ ಲಿಟ್ರೇಚರ್ ಅಂತ. ನಾನೊಂದು ಸಂತೋಷದ ಮಾತು ಹೇಳಬೇಕು. ಒಂದು 3 ವರ್ಷ ರಾಮಚಂದ್ರನ್ ಅವರಿಗೆ 87 ವರ್ಷ, ನನಗೆ 76 ವರ್ಷ. ಹೇಳಿದ್ರು ಇನ್ನು ನಮ್ಮ ಇದು ಮನೆಯಲ್ಲಿ ಇನ್ನೇನು ಮಾಡೋದು ಬೇಡ ಅಂತ ಹೇಳಿದರು. 3 ವರ್ಷ ನಾವು ವಚನ, ಹರಗಡೆ, ಷಟ್ಪದಿ, ತ್ರಿಪದಿ, ಹರಿದಾಸ ಸಾಹಿತ್ಯ, ತತ್ವಪದ, ಯಕ್ಷಗಾನ, ಗೆಜ್ಜೆಗಳನ್ನು ಇಟ್ಟುಕೊಂಡು 130 ಪುಟದ ಒಂದು ಇಂಗ್ಲೀಷ್ ಲೀಡರ್ ತಂದಿದ್ದೇವೆ. ನಾನು ಅದು ಮೊನ್ನೆ ಕಾಪಿ ಬಂದಾಗ ನಮ್ಮ ನಾಡಿನಲ್ಲಿ ಇರುವ ಹಿರಿಯ ವಿದ್ವಾಂಸರಿಗೆ ಇಬ್ಬರಿ ಕಳಿಸಿಕೊಟ್ಟೆ, ಹಂಪನಾಗರಲ್ಲಿ ಮತ್ತು ಮಂಚಲ ಶಾಸ್ತ್ರಿ. ಮಧ್ಯಾಹ್ನ 12 ಗಂಟೆಗೆ ಚಿನ್ನಕೋಡ್ರ ಕೊನೆಯ ಲೇಖನ ಓದ್ತಾ ಇದ್ದಾಗ ಶಾಸ್ತ್ರಿಗಳು ನನಗೆ ಫೋನ್ ಮಾಡಿ ಅರ್ಧ ಗಂಟೆ ಮಾತಾಡಿದರು. ಬಹುಶಃ ನನ್ನ ಜೀವಮಾನದಲ್ಲಿ ಇಂತಹ ನಾನು ನಿನ್ನೆ ಪುಸ್ತಕ ಬಂದು ಓದಿದೆ, ನಾನು ಬಹಳ ವರ್ಷ ಪಾಠ ಮಾಡಿದವರು ಬೇಕಾಗಿಲ್ಲ, ಇಂಥ ಒಂದು ಪುಸ್ತಕ ಇಂಗ್ಲೀಷಲ್ಲಿ ಬಂದ ನನಗೆ ಬಹಳ ಸಂತೋಷ ಆಯಿತು ಅಂತ ಹೇಳಿದ್ರು. ಬಹುಶಃ ಶಾಸ್ತ್ರಿಗಳಂತವ್ರು ಹೇಳಿದ್ರು ಅಂದರೆ ನನಗೆ ಅದಕ್ಕಿಂತ ದೊಡ್ಡ ಪ್ರಮಾಣ ಪತ್ರ ಬೇಕಾಗಿದೆ. ನಾನು ಹೇಳ್ತಾ ಇರೋದು, ಅನುವಾದಗಳನ್ನು ಅರ್ಥ ಮಾಡಿಕೊಳ್ಳುವ ಇವರ ಶ್ರಮ. ಈಗಲೂ ನನಗೆ ನೆನಪಿದೆ ಒಂದಿನ ಚರ್ಚೆ, ಉರುವೆಲಿಗೂ ಮತ್ತು ತಡಂಬೆಗೂ ಏನು ಶಬ್ದಗಳು ವ್ಯತ್ಯಾಸ. ಯಾಕಂದ್ರೆ ನಮಗೆ ತುಳುವಿಗೆ ಗೊತ್ತಿದೆ, ಉರುವೆಲಿದೆ, ತಡಂಬೆಗಿದೆ. ಅದು ಅಂದ್ರೆ ಏನಾಗಿದೆ ಅಂದರೆ ಅದು ಒಳ್ಳೆ ಡಿಫ್ರೆಂಟ್ ವರ್ಡ್ಸ್ ಅಂತ ಅಷ್ಟೋ ಶಬ್ದಗಳನ್ನು ಇವರು ಖಂಡಿಸಿದ್ದಾರೆ, ಕಾಯಿನ್ ಮಾಡಿದ್ದಾರೆ. ನಾನು ಹೇಳ್ತಾ ಇರೋದು ಇದು ಕೂಡ, ಯಾಕಂದ್ರೆ ಎಷ್ಟೋ ಮಂದಿಗೆ ನಮ್ಮ ಮನೆಗೆ ತುಳುವಿನ ಶಬ್ದವನ್ನೆಲ್ಲ ಯಾವುದು ಗ್ರಾಸರಿ ಲಿಸ್ಟ್ ಮಾಡೋದಲ್ಲ, ಅದಕ್ಕೆ ಕಾಯಿನ್ ಮಾಡಬೇಕು. ಬಹುಶಃ ವಿದ್ವಾಂಸರಿಗೆ ಗೊತ್ತಿದೆ, ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿರುವ ಮೂಲ ಇಂಗ್ಲಿಷ್ ಶಬ್ದಗಳು 33ರಿಂದ 40ರವರೆಗೆ ಮಾತ್ರ, ಮತ್ತೆಲ್ಲವುಗಳು ಅವು ಬೇರೆ ಭಾಷೆಯಿಂದ ಎರವರು ಪಡೆದಂತಹ ಪದಗಳು. ಆ ರೀತಿಯ ಅನುವಾದವನ್ನು ಮಾಡಿದ್ದಾರೆ. ಮತ್ತು ಯಕ್ಷಗಾನದ ಬಗೆಗಿನ ಈ ಒಂದು ದಾಖಲೆ ನನಗೆ ಅವರ ಅಭಿಪ್ರಾಯ 2 ಕಡೆಗಳಲ್ಲಿ ನಾನು ಒಪ್ಕೊಳ್ತೇನೆ. ಟೆಕ್ಸ್ಟ್ ಮತ್ತು ಪರ್ಫಾರ್ಮೆನ್ಸ್ಗಳಲ್ಲಿ ಮೊದಲು ಟೆಸ್ಟ್, ಆಮೇಲೆ
ಪಾಡ್ದನ ಮೊದಲು, ದೈವದ ಆರಾಧನೆ ನಂತರ. ಯಕ್ಷಗಾನದ ಪ್ರಸಂಗ ಸಾಹಿತ್ಯ ಮೊದಲು, ಅದರ ಪ್ರದರ್ಶನ ನಂತರ. ಬಹುಶಃ ಇದನ್ನು ನಾನು ಅವರು ಎರಡು ಕಡೆಯೂ ಹೇಳಿದ್ದಾರೆ, ಅದನ್ನು ಒಪ್ಕೊಳ್ತೇನೆ. ಯಾಕಂದರೆ ಬಹಳ ಮುಖ್ಯ. ಯಾಕೆಂದರೆ ಆದಿಪರ್ವ ನಂತರ ಪಾಲಿಸುಬ್ಬ ಕರೆಯು ಇವರು ಕೆಂಪಣ್ಣಗೌಡನ ಯಾವುದು ಕರಿಮಂಟಲ ಕಾಳಗ ಮತ್ತು ನಳಚರಿತ್ರೆ ಶನಿ ಮಹಾತ್ಮೆ, ಅವನು ಮುಳ್ಳಪಾಯದಲ್ಲಿ ಬರೆದವನು. ಅವನು ಪಾಲಿಸುಬ್ಬನ ಸಮಕಾಲೀನ. ಅಂದರೆ ಅವುಗಳ ಪ್ರದರ್ಶನಗಳನ್ನು ಮಾಡಿದ್ದು ನಂತರ ಒಂದು ಪ್ರಸಂಗ ಮಾಡಿದ್ರು, ಒಂದು ಕಾವ್ಯವಾಗಿ ಮಾಡಿದ್ರು. ಹರಿದಾಸ್ ಸಾಹಿತ್ಯದಲ್ಲಿ ನೀವು ಬರುವ ಅನೇಕ ಪ್ರಸಂಗಗಳು ನೋಡಿದ್ದು. ದಶಾವತಾರದ್ದು ನಮ್ಮ ವಾದ್ಯರಾಜರಲ್ಲಿ ಉಂಟು, ಹೆಳವನಕಟ್ಟೆ ಗಿರಿಯ ಮನೆಯಲ್ಲಿ ಉಂಟು, ಎಲ್ಲರಿಗೂ ದಶಾವತಾರ ಇದ್ದ ಕೂಡ ಯಕ್ಷಗಾನ ಬಯಲಾಟ ಅಲ್ಲ. ದಶಾವತಾರವನ್ನ ನಮ್ಮ ದಾಸಕಿಯರ ಅನೇಕ ದಾಸರುಗಳು ಬಳಸ್ಕೊಂಡಿದ್ದಾರೆ. ಆ ದೃಷ್ಟಿಯಿಂದ ಚಿನ್ನಪ್ಪನವರು ಬಹಳ ಮುಖ್ಯವಾದ ಲೇಖನ. ಯಾಕೆಂದರೆ ಅದು ಬರೀ ಒಂದು ಉಲ್ಲೇಖಗಳ ಮೂಲಕನೇ ನಾವು ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಅದಕ್ಕಾಗಿ ಅವರು ಅನೇಕ ಜನರ ಜೀವನಚಿತ್ರ ಆತ್ಮಕತೆ ನೋಡಿಕೊಂಡು ಒಂದು ಹೊಸ ಪ್ರಮೇಯ ಮತ್ತು ಥಿಯರಿಗೆ ಹತ್ತಿರವಾದ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಬಹುಶಃ ಇದನ್ನು ನಮ್ಮ ವಿದ್ವಾಂಸರು ಬೆಳೆಸಬೇಕು ಅಂತ ನಾನು ಎಷ್ಟೊತ್ತು ಮಾತಾಡಬೇಕು ಅಂತ ಹೇಳಿಲ್ಲ. ಒಂದು ಮಾತು ಹೇಳ್ತೇನೆ. ಸಾಮಾನ್ಯ ನಾನು ಕೈಯಲ್ಲಿ ವಾಚ್ ಕಟ್ಕೊಂಡಿದ್ದೇನೆ, ಇಲ್ಲಿ ಪೆನ್ ಇಟ್ಕೊಂಡಿದ್ದೇನೆ. ಇದು ವಾಚ್ ಕಟ್ಕೊಂಡ ಸಮಯ ನೋಡಲಿಕ್ಕೆಲ್ಲ, ಪೆನ್ ಇರುವುದು ಬರೆಯಲಿಕ್ಕೆಲ್ಲ, ಅದೊಂದು ಅಭ್ಯಾಸ ಆಗಿರ್ತದೆ. ಇದರ ಕಂಡೀಷನ್ ನಾವು ಏನಾಗಿದೆ, ನಾವು ಇಡೀ ಲೈಫ್ ಕಂಡೀಷನ್ ಅಂತ ಹೇಳಿದರೆ, ಯಾರು ಅಂತ ಹೇಳಿದರೆ ಆಯಿತು ಇದು ಕೊಡಮಣ್ಣಿನ ಅಲ್ಲ, ಅದು ಕೊಡ ಮಣ್ಣಿನ ತುಂಬ ಕಂಟಿನ್ಯೂ. ಅದಕ್ಕೆ ಮತ್ತೆ ಅದು ಇಂಗ್ಲೀಷ್ನಲ್ಲಿ ಇನ್ನೂ ಬೇಕಾದ್ರೆ ಮಾಡ್ಬೋದು, ವಾಟ್ ಇನ್ನೊಂದೇನೋ ಸಮಥಿಂಗ್ ಮಾಡ್ಬೋದು. ಹೌದು, ನಾಟ್ಯ ಅದು ವಿಮರ್ಶೆ ಮಾಡದೆ ಒಪ್ಪಿಕೊಳ್ಳುವ ಒಂದು ಕಂಡೀಷನ್ ಅಲ್ವಾ, ನಾವು ಅದರಿಂದ ಹೊರಗೆ ಬರಬೇಕಾಗುತ್ತೆ. പക്ഷെ ಆ ರೀತಿಯ ನಮ್ಮ ಈ ಬರೀ ತುಳು ಅಥವಾ ಜಾನಪದ ಅಂತ ಇಡೀ ಕರಾವಳಿಯ ಒಂದು ಮೌಖಿಕ ಇತಿಹಾಸವನ್ನು ಮತ್ತೆ ಕಟ್ಟುವಂತಹ ಒಂದು ಅದ್ಭುತವಾದ ಕೆಲಸ. ನೀವು ಅದರ ಅಕ್ಷರ ಓದಬೇಕು, ಬರೀ ಅದರ ಸಾರಾಂಶ ಅಷ್ಟಲ್ಲ, ಅಂಥ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ ಚಿನ್ನಪ್ಪಗೌಡರು. ಬಹುಶಃ ಅವರ ಬದುಕಿನಲ್ಲಿ ಈ ಥರದ ಏಕಾಂತಗಳು ಕೂಡ ಬೇಕು ಅಂತ. ಸಾಮಾನ್ಯವಾಗಿ ಕುಲಪತಿಯಾಗಿಯೋ ವಿಶ್ವವಿದ್ಯಾಲಯದ ಆಡಳಿತದಲ್ಲೋ ಇದ್ದಾಗ ನಮಗೆ ಲೋಕಾಂತ ಇರ್ತದೆ. ಆದರೆ ಅವರು ಸಹಯೋಗದಿಂದ ಪ್ರೊಫೆಸರ್ ಸುರೇಂದ್ರ ಜೊತೆಗೆ ಮಾಡಿದ ಕೆಲಸ, ಆಮೇಲೆ ಅದರ ಪ್ರತಿಫಲನವಾಗಿ ಅವರು ಕಳೆದ 2 ವರ್ಷದಲ್ಲಿ ಧ್ಯಾನಸ್ಥರಾಗಿ ಮಾಡಿದ ಕೆಲಸ. ಧ್ಯಾನಸ್ಥರಾಗಿಲ್ಲದೆ ಹೋದರೆ ಇಂಥ ಕೆಲಸ ಮಾಡಲಿಕ್ಕೆ ಇದು ಒಂದು ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುವ ಸಾಮಗ್ರಿ ಅಲ್ಲ. ಇದು ನೀವು ಅಕ್ಷರ ಓದಿ ಗಿನ್ನಿಸಿಕೊಳ್ಳಬೇಕಾದ್ದು. ಅಂತಹ ಒಂದು ಮಹತ್ವದ ಕೃತಿಯನ್ನು ನಾನು ಓದಿ ಸಂತೋಷಪಟ್ಟಿದ್ದೇನೆ ಮತ್ತು ಬೌದ್ಧಿಕವಾಗಿ ನನಗೆ ಬಹಳ ದೊಡ್ಡ ಲಾಭ ಆಗಿದೆ. ನಾನೇನು ಇನ್ನು ಮುಂದೆ ಅದನ್ನು ಮುಂದುವರಿಸುವ ಕೆಲಸ ಮಾಡೋಲ್ಲ, ಆದರೆ ನಮ್ಮ ತರಳ ಪೀಳಿಗೆಯವರು ಇದನ್ನು ಎಲ್ಲ ಓದಬೇಕು ಮತ್ತು ಅವ್ರಿಗೆ ಏನು ಹೇಳಿ ಆ ಎಳೆ ಹಿಡ್ಕೊಂಡು ನೀವು ಮುಂದುವರಿಬೇಕು ಅಂತ ಹೇಳ್ತಾ ಬಹಳ ಸಂತೋಷದಿಂದ ಚಿನ್ನಪ್ಪಗೌಡರಿಗೆ ಅಭಿನಂದಿಸಲಿದ್ದೇನೆ. ಮತ್ತು ಅಲಿಸಸ್ ಕಾಲೇಜಿನವರು ಇನ್ನಕ್ಕಿಂತ ಪುಸ್ತಕಗಳನ್ನು ಮಾಡಲಿ ಮತ್ತು ಆ ಮೂಲಕ ಎಲ್ಎಸ್ಎಸ್ ಕಾಲೇಜು ಅಂದರೆ ಕನ್ನಡದ ಶಕ್ತಿ ಕೇಂದ್ರ ಆಗಲಿ ಅಂತ ನಾನು ಬಯಸ್ತೇನೆ. ನಮಸ್ಕಾರ. ಕರಾವಳಿಯ ಇತಿಹಾಸದ ಅಧ್ಯಯನಕ್ಕೆ ಪಾಡ್ದನಗಳು ಮತ್ತು ಇಂತಹ ಕೃತಿಗಳು ಮೂಲ ಆಕಾರ, ಅಲ್ಲದೆ ಕ್ರಿಯಾತ್ಮಕವಾಗಿ ಸಾಂಸ್ಕೃತಿಕ ಶೋಧ ನಡೆಸಿದವರಿಂದ ಮಾತ್ರ ಇಂತಹ ಶ್ರೇಷ್ಠ ಕೃತಿ ರಚಿಸಲು ಸಾಧ್ಯ ಎಂಬ ಮಾತುಗಳನ್ನಾಡಿದ ಹಿರಿಯ ವಿದ್ವಾಂಸರು ಪ್ರೊಫೆಸರ್ B.A. ವಿವೇಕರವರಿಗೆ ಹೃತ್ಪೂರ್ವಕ ವಂದನೆಗಳು. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳ ನೆಲೆಯಲ್ಲಿ ಆಗಮಿಸಿರುವ ಮುಂಬೈ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ತಾಳ್ತಜೆ ವಸಂತಕುಮಾರ್ ಸರ್ ಅವರು ಸದಾಶಯದ ನುಡಿಗಳನ್ನು ಆಡಬೇಕಾಗಿ ವಿನಂತಿಸ್ತಾರೆ. ಈ ಪುಸ್ತಕದ ಬಿಡುಗಡೆಯನ್ನು ಮಾಡ್ತಾ ಅದರ ಅಂತಸತ್ವ ಏನು, ಅದು ಯಾವ ನೆಲೆಗಳನ್ನು ಸ್ಪರ್ಶ ಮಾಡಿದೆ, ಪ್ರೊಫೆಸರ್ ಚಿನ್ನಪ್ಪಗೌಡರ ಮತ್ತು ನನ್ನ ಒಡನಾಟವಾದರೂ ಕೂಡ ತುಂಬ ಹಳಮೆಯದು. ನಮ್ಮ ವಿವೇಕಾನಂದ ಕಾಲೇಜಿನಲ್ಲಿ ಕನ್ನಡ ಮೇಜರ್ ಪ್ರಾರಂಭ ಆದದ್ದು 1973ರಲ್ಲಿ.
73ರಲ್ಲಿ ಪ್ರಾರಂಭ ಆದದ್ದು ಕೂಡ ಒಂದು ವಿಶಿಷ್ಟವಾದ ಹಿನ್ನೆಲೆಯಲ್ಲಿ ಪ್ರಾರಂಭ ಆಯಿತು. ಆಗ ಮೈಸೂರು ವಿಶ್ವವಿದ್ಯಾನಿಲಯದ ಅಂಗಸಂಸ್ಥೆಯಾಗಿತ್ತು ವಿವೇಕಾನಂದ ಕಾಲೇಜು. ಮೈಸೂರು ವಿಶ್ವವಿದ್ಯಾನಿಲಯದ ಕುಲಗುರುಗಳು ಆಗಿನ ವೈಸ್ ಚಾನ್ಸಲರ್ ಆಗಿದ್ದವರು ದೇ ಜವರೇಗೌಡರು. ನಮ್ಮ ಪ್ರಿನ್ಸಿಪಾಲ್ ಅಲ್ಲಿ ಹೋಗಿ ಅರ್ಜಿಯ ಸಹಿತವಾಗಿ ಅಹವಾಲು ಸಲ್ಲಿಸುವಾಗಿ ಅದಾಗಲೇ ಸಮಯ ಮೀರಿತ್ತು. ಸಮಯ ಮೀರಿದರೂ ಕೂಡ ಒಂದು ವಿಶೇಷವಾದ ಒಂದು ಅಂಶ ಅಂತ ಹೇಳಿಕೊಂಡು ಮಾಡಿ ಅದನ್ನು ಸ್ಪೆಷಲ್ ಕನ್ಸಿಡರೇಷನ್ ಅಂತ ಮಾಡಿ ನಮಗೆ ಒಪ್ಪಿಗೆಯನ್ನು ಕೊಟ್ಟರು. ಹಾಗೆ ಆಗ ಪ್ರಾರಂಭವಾದ ಕನ್ನಡ ಐಚ್ಛಿಕ ಕನ್ನಡದ ತರಗತಿಯ ಮೊದಲ ಬ್ಯಾಚಿನ ವಿದ್ಯಾರ್ಥಿಗಳಲ್ಲಿ ಮಾನ್ಯ ಚಿನ್ನಪ್ಪ ಗೌಡರೊಬ್ಬರು, ಪಾದೆಗಲ್ಲು ವಿಷ್ಣು ಭಟ್ ಇನ್ನೊಬ್ಬರು. ಅನಂತರ 2ನೇ ವರ್ಷದ ಬ್ಯಾಚಿನಲ್ಲಿ ಪುರುಷೋತ್ತಮ ಬಿಳಿಮಲೆ ಬಂದರು. ಆಮೇಲೆ ಹೀಗೆ ಪಟ್ಟಿ ಬೆಳೀತಾ ಹೋಗ್ತಾರೆ. ವಿಟ್ಲದ ಜೂನಿಯರ್ ಕಾಲೇಜಿಂದ PUC ಮುಗಿಸಿ ಬಂದ ಈ ಹುಡುಗ ತುಂಬ ಚುರುಕಿಯಾಗಿ ಕ್ರಿಯಾಶೀಲವಾಗಿ ಬೆಳೀತಾ ಇದ್ದದ್ದನ್ನು ಕಣ್ಣಾರೆ ಕಂಡವು ನಾನು. ಪ್ರೊಫೆಸರ್ ಅಮೃತ ಸೋಮೇಶ್ವರು ನಮ್ಮ ವಿಭಾಗದ ಮುಖ್ಯಸ್ಥರು, ನನ್ನ ಗುರುಗಳು ಮತ್ತು ಆನಂತರ ನನ್ನ ಹಿರಿಯ ಸಹೋದ್ಯೋಗಿಯಾಗಿ ನನ್ನನ್ನು ನಡೆಸಿದರು. ಆ ದಿವಸಗಳಿಂದ ನಾನು ಯಾಕೆ ಪ್ರಸ್ತಾಪ ಮಾಡಿದೆ ಅಂತಂದರೆ, ಕನ್ನಡಕ್ಕೆ ಬೇಕಾದ ಒಂದು ಕನ್ನಡ ಅಧ್ಯಯನಕ್ಕೆ ಬೇಕಾದ ಒಂದು ಕ್ರಿಯಾಶೀಲತೆಯನ್ನು ಅವರು ಆ ದಿನಗಳಲ್ಲೇ ರೂಪಿಸಿಕೊಂಡದ್ದನ್ನು ನಾನು ಕಂಡಿದ್ದೇನೆ. ಪ್ರೀತಿಗೆ, ಸ್ನೇಹಕ್ಕೆ, ವಿಶ್ವಾಸಕ್ಕೆ ನಾನು ಯಾವಾಗಲೂ ನೆನಪು ಮಾಡಿಕೊಡುವಂಥದ್ದು ನಮ್ಮ ಚಿನ್ನಪ್ಪ ಗೌಡರು. ಬದುಕಿನ ದುರ್ಭರ ಸನ್ನಿವೇಶಗಳಲ್ಲಿ, ಬದುಕಿನ ಅತ್ಯಂತ ದಾರುಣವಾದ ಸ್ಥಿತಿಗತಿಗಳಲ್ಲಿ, ಅಂತಹ ಸ್ಥಿತಿಯಲ್ಲಿ ಮನುಷ್ಯನಿಗೆ ಬೇಕಾದವರು ಯಾರು, ನಿಜವಾದ ಅರ್ಥದ ಬೇಕಾದವರು ಯಾರು ಎನ್ನುವುದು ಗೊತ್ತಾಗ್ತದೆ. ಆ ಹಿನ್ನೆಲೆಯಲ್ಲೂ ಕೂಡ ನಾನು ಅರ್ಥೈಸಿಕೊಂಡಿದ್ದೇನೆ, ಚಿನ್ನಪ್ಪ ಗೌಡರು ನನಗೆ ಬಹಳ ಬೇಕಾದವರು. ಅವರ ಒಂದು ನಿಲುವಿನ ಬಗ್ಗೆ ನಾನು ಪ್ರಸ್ತಾಪ ಮಾಡಲೇಬೇಕು. ಈ ಬರವಣಿಗೆ, ಈ ಪುಸ್ತಕದ ಬರವಣಿಗೆಯಲ್ಲಿರ್ಬೋದು ಅಥವಾ ಅವರ ಅನ್ಯತ್ರ ಬರವಣಿಗೆಗಳಲ್ಲಿರ್ಬೋದು, ಅವರು ಬಹಳ ಅರ್ಥಪೂರ್ಣವಾದ ಒಂದು ಅಂಶವನ್ನು ಪ್ರಸ್ತಾಪ ಮಾಡ್ತಾರೆ ಅಂತ ಇಟ್ಟುಕೊಳ್ಳಿ. ಆ ಅರ್ಥಪೂರ್ಣವಾದ ಒಂದು ಅಂಶವನ್ನು ಪ್ರಸ್ತಾಪ ಮಾಡಿ ಅದನ್ನು ಬೆಳೆಸುವ ವಿಧಾನದಲ್ಲಿಯೇ ಒಂದು ಬಗೆಯ ತನ್ಮಯಭವನ ಯೋಗ್ಯತೆ ಬರ್ತದೆ, ಅವರಿಗೆ ಬರ್ತದೆ, ಓದುವ ನಮಗೂ ಉಂಟಾಗ್ತದೆ. ಆದರೆ ಚಿನ್ನಪ್ಪ ಗೌಡರು ಒಂದು ಉತ್ತಕ್ಕೂ ಕೂಡ ಒಂದು ಮನೋದೂರವನ್ನು ಕಾಪಾಡಿಕೊಳ್ತಾರೆ ಅಂತ ನನಗದು ಬಹಳ ವಿಶೇಷ ಕಂಡಿದೆ. ಯಾಕೆಂದರೆ ನೋಡಿ, ಅವರು ಅಭ್ಯಾಸ ಮಾಡುವಂಥದ್ದು ಒಂದು ವೇಳೆ ನಿಮ್ಗೆ ಗೊತ್ತಿದೆ, ಅದು ಭೂತಗಳ ಲೋಕ, ಗ್ರಾಮದೈವಗಳ ಲೋಕ. ಅಲ್ಲಿ ಕೂಪಾಡಿನಂತ ಕ್ರಿಯಾವಿಧಿ ನಡೀತದೆ. ಅನಂತರ ಪಾರಿ ಹೇಳುವವರು ಬರ್ತಾರೆ, ತಂತ್ರಿದ್ದಾರೆ ಅಂತ ಹೇಳಿ ಶುರುವಾಗುವ ಭೂತದ ಮಾತುಗಳು ಬರ್ತವೆ. ನೋಡಿ, ಇಂಥ ಸನ್ನಿವೇಶದಲ್ಲಿ ನಾನು ನಿಮಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಒಬ್ಬ ಸಂಶೋಧಕ ಏನು ಮಾಡಬಹುದು, ಏನು ಮಾಡಬೇಕು, ಮತ್ತು ಚಿನ್ನಪ್ಪ ಗೌಡರು ಎಂತೆಂಥ ಜಟಿಲವಾದ ಸಂದರ್ಭಗಳನ್ನು ಎದುರಿಸಿರಬಹುದು ಅಂತ. ಬರೀ ಕಳೆದ ವರ್ಷ ಕೊರೋನಾದ ನಡುವೆ ಕಳೆದ ವರ್ಷ ನಾನು ನಮ್ಮ ಪಕ್ಕದ ಊರಿನಲ್ಲಿ ನಮ್ಮ ಪ್ರೊಫೆಸರ್ ಅಯ್ಯವರ ಹುಟ್ಟೂರು ಹುಣಚಕ್ಕೆ ಒಂದು ಭೂತದ ನೇಮಕ್ಕೆ ಹೋದೆ. ರಕ್ತೇಶ್ವರಿ ಆ್ಯಂಡ್ ಕಂಪನಿ ಮತ್ತೆ ಒಂದೆರಡು ಮೂರು ಭೂತಗಳಿತ್ತು. ನಾನು ಅದೆಲ್ಲ ವಿವರಕ್ಕೆ ಹೋಗುವುದಿಲ್ಲ, ನಾನು ಅದರಲ್ಲಿ ತಜ್ಞನೂ ಅಲ್ಲ ಮೊದಲೇ ಹೇಳ್ಬಿಡ್ತೇನೆ. ಚಿನ್ನಕೊಡ್ರೆ ನನ್ನ ಮಾತಿನಲ್ಲಿ ನಾನು ತಪ್ಪುಗಳಿದ್ದರೆ ಐ ಆಮ್ ಓಪನ್ ಫಾರ್ ಕರೆಕ್ಷನ್. ಅಲ್ಲಿ ನೀವು ಆಶ್ಚರ್ಯ ಅಂತ ಅನ್ನಿಸ್ಬೋದು. ಆ ಭೂತ ಬಿರಿಯುವುದಕ್ಕೆ ಮೊದಲು ಪಾಡಿ ಇದೆಲ್ಲ ನಡೆದ ಮೇಲೆ ಆ ಯಜಮಾನರು ನನ್ನನ್ನು ಕರೆದರು. ಹೊರಗೆ ಊರಿನವರು ಇದಕ್ಕೆ ಊರದ ಭಕ್ತರು ಅಂತ ಹೇಳಿಕೊಂಡು ಕರೆದರು ನನ್ನನ್ನು. ಅಲ್ಲಿ ಹೋಗಿ ನಾನು ಕೈ ಕಟ್ಟಿ ನಿಂತೆ. ಮನಸ್ಸಲ್ಲಿ ಏನಾದರೂ ಗ್ರಹಿಸಿಕೊಳ್ಳಿ ಅಂತ ಹೇಳಿದರು. ಆ ಯಜಮಾನರು ಹೇಳಿದರು ನನ್ನ ಹತ್ರ, ಭೂತ ಅಲ್ಲ ಯಜಮಾನರು ಹೇಳಿದರು. ನಾನು ಮನಸ್ಸಲ್ಲೇ ಒಂದು ಗ್ರಹಿಸಿಕೊಂಡೆ. ಭೂತಕ್ಕೆ ಗೊತ್ತಾಗದ್ದಲ್ವಾ ಅಂತ, ಅದು ವಿಶೇಷ. ಆ ಭೂತಕ್ಕೆ ಹೇಗೆ ಗೊತ್ತಾಯಿತು ಅಂತ ಇವತ್ತಿಗೂ ನನಗೂ ಇದು ಪರಿಹಾರ ಸಿಗಲಿಲ್ಲ. ಒಂದು ನೋಡ್ರೆ ಇದು ವಾಸ್ತವ ನಡೆದದ್ದು ಕುಂಚದಲ್ಲಿ. ಭೂತ ಹೇಳಿತು, ಈಗ ಊರುಡು ಎನ್ನ ಸತ್ತು ಉಂಡು, ಈಗ ಊರುಡು ಎನ್ನ ಸತ್ತು ಉಂಡು,
ಆ ಸತ್ತು ಸರಿಯಾದ 41 ಹೆಜ್ಜೆ ಆಯ್ತು, ನನ್ನ ಸತ್ತು ಇದೆ, ಅದಕ್ಕೆ ಸರಿಯಾಗಿ ನಡೀತಾ ಇಲ್ಲ ನೀವು ಅಂತ. ನಮ್ಮ ಜಾಗದಲ್ಲಿ, ನಮ್ಮ ಜಮೀನಿನಲ್ಲಿ ಜಾಗದಲ್ಲಿ ಅಂಥದ್ದೇನಿಲ್ಲ. ಆದರೆ ನಮ್ಮ ಪಕ್ಕದ ಒಂದು ಜಾಗವನ್ನು ನಾವು ತಗೊಂಡ್ರೆ ಆಗಿತ್ತು ಅಂತ ಒಂದು ಯೋಜನೆ ಹಾಕಿದ್ದು. ನಾನು ಮನಸ್ಸಿನೊಳಗೆ ಅದನ್ನು ತಗೊಂಡಿದ್ದೆ. ಒಂದು ಎಗ್ರಿಮೆಂಟ್ ಆಗಿತ್ತು, ಸೇಲ್ ಎಗ್ರಿಮೆಂಟ್ ಆಗ್ತದಲ್ಲ ಅಂತ. ನನಗಿದು ಭಾಳ ಉದ್ದ ಮಾಡೋದಿಲ್ಲ, ಬೇಗ ಮುಗಿಸ್ತೇನೆ. ಇದು ಆ ಭೂತಕ್ಕೆ ಗೊತ್ತಾಯಿತು ಅಂತ ನನಗೆ ಇವತ್ತಿನ ಪ್ರಶ್ನೆ. ಈಗ ಪ್ರೊಫೆಸರ್ ವಿವೇಕದಯವರ ಊರಿನ ಭೂತದ ಕಾರಣಿಕವನ್ನು ನಾನು ಹೇಳ್ತಾ ಇರೋದು. ರಕ್ತೇಶ್ವರಿ ಭೂತಕ್ಕೆ ನನ್ನ ಮನೆಯ, ನನ್ನ ಜಾಗದ ಪಕ್ಕದಲ್ಲಿದ್ದ ಚಾಮುಂಡಿ ಇರುವುದಲ್ಲಿ, ಆಮೇಲೆಲ್ಲ ಮಾಡಿದ್ದೆವು ನಾವು. ಅದೆಲ್ಲ ಆ ಕಥೆ ಹೇಳುವುದಿಲ್ಲ ನಾನೀಗ. ಅದೆಲ್ಲ ಮಾಡಿ ಮುಗಿಸಿದ್ದೇವೆ, ತೃಪ್ತಿಯಾಗಿದೆ. ಪುನಃ ಮತ್ತೆ ಎಲ್ಲ ಕೇಳುವಾಗ ತೃಪ್ತಿ ಸರಿಯಾಗಿ ಸಂದಿದೆ ಅಂತ ಆಗಿದೆ. ನೋಡಿ, ಇಂಥ ಸನ್ನಿವೇಶಗಳು ಇದನ್ನು ಯಾಕೆ ನಾನು ಹೇಳ್ತಾನೆ ಇದ್ದೇನೆ ಅಂತಂದರೆ, ಒಬ್ಬ ಸಂಶೋಧಕನಾಗಿ ಇವರು ಭೂತದ ಎದುರುಗಡೆ ಹೋಗಬೇಕು ಅಲ್ವಾ? ಭೂತದ ಬಾರಣೆಯೋ ಅಲ್ಲಿ ತೊಡಗಿ ಪ್ರತಿಯೊಂದನ್ನು ನೋಡಬೇಕು, ವಸ್ತುನಿಷ್ಠವಾಗಿ ಅದನ್ನು ದಾಖಲಿಸಬೇಕು, ವಿಶ್ಲೇಷಣೆ ಮಾಡಬೇಕು. ಒಬ್ಬ ಸಂಶೋಧಕನ ನೆಲೆ ಇರ್ತಾನೆ. ಈ ಸಂಶೋಧಕನ ನೆಲೆಯನ್ನು ಅವರು ರೂಢಿಸಿಕೊಂಡದ್ದು ನನಗೆ ಬಹಳ ವಿಶೇಷ ಅಂತ ಕಾಣ್ತದೆ. ನಾನು ಹೇಳೋದಕ್ಕೆ ಬೇಕಾಗಿ ನಾನು ಈ ಸ್ವಕೀಯವಾದ ಒಂದು ಉದಾಹರಣೆಯನ್ನು ಕೊಟ್ಟೆ, ಅಧಿಕ ಪ್ರಸಂಗ ಆಗಿದ್ದರೆ ಕ್ಷಮಿಸಿಬಿಡಿ. ಅಂದರೆ ಚಿನ್ನಪ್ಪ ಗೌಡರ ಒಂದು ಮನೋಭೂಮಿಕೆ ಹೀಗೆ. ತಾನು ಅಧ್ಯಯನಕ್ಕೆ, ತಾನು ಸಂಶೋಧನೆಗೆ ಆಯ್ದುಕೊಂಡಂತಹ ವಿಚಾರದ ಬಗ್ಗೆ ತಲಸ್ಪರ್ಶಿಯಾಗಿ ಅವರು ಅದನ್ನು ಅಧ್ಯಯನ ಮಾಡ್ತಾರೆ. ಆಮೇಲೆ ಅದನ್ನು ನೋಡುವಾಗ ಒಂದು ಮನೋದೂರವನ್ನು ಇಟ್ಟುಕೊಂಡು ನೋಡುವುದನ್ನು ಅವರು ರೂಢಿಸಿಕೊಂಡಿದ್ದಾರೆ. ಮತ್ತು ಇದು ಒಬ್ಬ ಸಾಹಿತ್ಯದ ಸಂಶೋಧಕ ಇರಬಹುದು, ಜಾನಪದ ಸಂಶೋಧಕ ಇರಬಹುದು, ಸಂಸ್ಕೃತಿಯ ಸಂಶೋಧಕ ಇರಬಹುದು, ಆತನಿಗೋ ಆಕೆಗೋ ಇರಲೇಬೇಕಾದಂಥ ಅತ್ಯಂತ ಮೂಲಭೂತವಾದ ಅತ್ಯವಶ್ಯಕವಾದಂತಹ ಒಂದು ಗುಣ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಅದು ಅವರಲ್ಲಿ ವಿಶೇಷವಾಗಿ ಇರುವುದನ್ನು ನಾನು ಗುರುತಿಸಿದ್ದೇನೆ. ಪಾಡದನಗಳನ್ನು ಅವರ ಅಧ್ಯಯನಕ್ಕೆ ಇಲ್ಲಿಯ ಸಂಪ್ರಬಂಧಗಳಲ್ಲಿ ಆಯ್ದುಕೊಂಡಿದ್ದಾರೆ. ಅಂಥ ಪಾಡದನಗಳಲ್ಲಿ ವಿಶೇಷವಾಗಿ ನಾನು ಗಮನಿಸಿದ ಹಾಗೆ ವಿಶೇಷವಾಗಿ ಅವರು ಒಂದು ಕಡೆಯಿಂದ ಈ ಹೆಣ್ಣಿನ ಮೇಲೆ ನಡೀತಕ್ಕ ದೌರ್ಜನ್ಯದ, ಒತ್ತಡಗಳ ನಾನಾ ಮುಖಗಳನ್ನು ಅನಾವರಣಗೊಳಿಸುವಂತಹ ಸಂಕಥನಗಳನ್ನೇ ಅವರು ಆಯ್ದುಕೊಂಡು ವಿಶ್ಲೇಷಣೆಗೆ ಅಳವಡಿಸಿಕೊಂಡಿದ್ದಾರೆ. ಅದನ್ನು ನಾವು ಗಮನಿಸುವುದಕ್ಕೆ ಸಾಧ್ಯ ಆಗ್ತದೆ. ಆ ಹೆಣ್ಣು ಪ್ರತಿಭಟಿಸುವ ಆಗ್ತಾಳೆಯೇ ಅಥವಾ ಅದನ್ನು ಒಪ್ಪಿಕೊಳ್ಳುವ ಹೆಣ್ಣಾಗ್ತಾಳೆ? ಈಗ ನಮ್ಮಲ್ಲಿ ಸಾಹಿತ್ಯ ಪರಂಪರೆಯಲ್ಲಿ ಆದರೆ ಒಂದು ನಮಗೆ ದ್ರೌಪದಿ ಮಾಡೆಲ್ ಅಂತ ಇದೆ ಅಲ್ವಾ, ಇನ್ನೊಂದು ಸೀತೆ ಮಾಡೆಲ್ ಅಂತ ಇದೆ. ಸೀತೆಯ ಮಾಡೆಲ್ ಏನು ಅಂತ ನಿಮ್ಗೆ ಗೊತ್ತಿದೆ. ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಹೆಣ್ಣಾಗಿ ಹುಟ್ಟಿ ನಂದೇ ತಪ್ಪು ಅಂತ ಹೇಳುವಂಥದ್ದು ಸೀತೆಯ ಮಾಡೆಲ್ನ ಕ್ರಮ. ಭೈರಪ್ಪನವರ ಸೀತಾರಾಯಣ ಬೇರೆ, ನಾನು ಹೇಳುವಂಥದ್ದು ರಾಮಾಯಣದಲ್ಲಿ ಬರ್ತದೆ. ದ್ರೌಪದಿ ಅಂತ ಹಾಗಲ್ಲ. ದ್ರೌಪದಿ ಪತಿಗಳ ಇವರಿದ್ದರೇನು ಅಂತ ಅದು ಆಕೆಯ ಮನೋಭೂಮಿಕೆ ಬೇರೆ ಆಗ್ತದೆ. ಈ ನೆಲೆಯಲ್ಲಿ ಅವರು ಇಲ್ಲಿಯ ಹೆಣ್ಣು ಭೂತಗಳ ಸ್ಥಿತಿಗತಿಗಳನ್ನು ನೋಡುವಂಥ ಕ್ರಮವನ್ನು ಕೂಡ ನೀವು ಅತ್ಯಂತ ಕುತೂಹಲಭರಿತವಾಗಿ ಓದುವುದಕ್ಕೆ ಸಾಧ್ಯ ಇದೆ. ಆ ನೆಲೆಯಿಂದ ಅವರು ಅದನ್ನು ನೋಡ್ತಾರೆ. ಇನ್ನೊಂದು ಬಹಳ ಮುಖ್ಯವಾದ ಅಂಶ ಅವರು ಗಮನಿಸುವಂತಹದ್ದು ಅಂತಂದರೆ, ಅದು ಉಳ್ಳವರು ಅಥವಾ ಸಾಮಾಜಿಕ ಶ್ರೇಣಿಯಲ್ಲಿ ಮೇಲು ಸ್ತರಕ್ಕೆ ತಂದಂಥವರು ಅವರು ನಡೆಸ್ತಕ್ಕಂತಹ ದೌರ್ಜನ್ಯ. ಅದು ಕೊರಗತನಿಯನ ವಿಚಾರದ ಕೂಡ ನಿಜವಾಗ್ತಕ್ಕಂಥ ಮಾತದು. ಅಥವಾ ಇಲ್ಲಿ ಬರ್ತಕ್ಕಂಥ ಇನ್ನೊಂದು ಭಾಳ ಏನಂದರೆ, ಈ ಬಿಲ್ಲದಾಯ ಬಿಲ್ಲಾರ್ತಿ ಪಾಡ್ದಾನೆ ಇದೆಯಲ್ಲ, ಅದು ನಿಜವಾಗಿ ಅದನ್ನು ಕರುಳು ಕತ್ತರಿಸುವಂತಹ ಕರುಣಾಜನಕವಾದಂತಹ ಕಥಾನಕ ಉಳ್ಳಂತಹದ್ದು. ಬಿಲ್ಲಾರ್ತಿ ಪಾಡದನ ಅದು ಕೂಡ. ಆಮೇಲೆ ಈ ಕೊರಗತನಿಯಲ್ಲೂ ಅಷ್ಟೇ 7 ಎಡೆಗಳನ್ನು ಊಟ ಮಾಡುವ, 7 ಜನ ಸ್ವಾಹ ಮಾಡುವಷ್ಟದ್ದನ್ನು ತಾನು ಒಬ್ಬನೇ ತಿನ್ನುವ ಹೊಂತಗಾರಿಯವರು. ಅಂಥ ಒಬ್ಬ ಹೊಂತಗಾರಿಯ ಯುವಕ ಅವನು ಒಂದು ದೇಗುಲದ ಗೋಪುರಕ್ಕೆ ಕಾಲಿಟ್ಟು ಇದನ್ನು ಮಾಡುವಾಗ ನಾಯಕಾದದ್ದು. ಆ ಕಥೆ ನಾನು ಹೇಳುವ ಅವಶ್ಯಕತೆ ಇಲ್ಲ. ಕೊರಗತನಿಯನ ಕಥಾನಕ. ಈ ಶ್ರೇಣಿ ವ್ಯವಸ್ಥೆಯ ಒಂದು ಹಿನ್ನೆಲೆಯಲ್ಲಿ ಅವರು ಅದನ್ನು ಪರಿಶೀಲನೆ ಮಾಡುವಂತಹ ವಿಚಾರ, ಆ ಕ್ರಮವೂ ಕೂಡ ತುಂಬ ವಿಚಾರ ಪ್ರಚೋದಕವಾಗಿದೆ ಅಂತ ನಾನು ಹೇಳ ಬಯಸ್ತೇನೆ. ಈಗ ಸಂಸ್ಕೃತಿಯ ಸಂಕಥನವಾಗಿ ಕರಾವಳಿ ಕಥನಗಳು ಎನ್ನುವ ಇಲ್ಲಿಯ ಸಂಪ್ರಬಂಧಗಳು ಬಹಳ ತೂಕದ ಬೆಲೆಯುಳ್ಳ ಕಾಣಿಕೆಗಳಾಗಿವೆ. ಕೇವಲ ತುಳು ಸಂಸ್ಕೃತಿಗೆ ಅಥವಾ ನಮ್ಮ ಕರಾವಳಿ ಭಾಗದ ಸಾಂಸ್ಕೃತಿಕ ಅಧ್ಯಯನಕ್ಕೆ ಅಷ್ಟೇ ಅಲ್ಲ, ಒಟ್ಟು ಕನ್ನಡ, ಕರ್ನಾಟಕ ಮತ್ತು ದೇಶೀಯವಾದ ನೆಲೆಯಲ್ಲೂ ಕೂಡ ಇವುಗಳಿಗೆ ಪ್ರಸ್ತುತತೆ ಇದೆ ಅಂತ ನಾನು ಭಾವಿಸಿದ್ದೇನೆ.
ಆಮೇಲೆ ಬಹಳ ಮಹತ್ವದ ಇನ್ನೊಂದು ಅಂಶವನ್ನು ನಾನು ಪ್ರಸ್ತಾಪ ಮಾಡಲೇಬೇಕು ಈ ಸಂದರ್ಭದಲ್ಲಿ. ಅದು ಅವರು ತುಳು ಅನುವಾದದ ಮೂಲಕವಾಗಿ ತುಳುವನ್ನು ಕಟ್ಟುವ ವಿಧಾನದ ಬಗ್ಗೆ ತುಂಬ ಆತ್ಯಂತಿಕವಾದ, ಯಾವುದನ್ನು ಫೈನಲ್ ಅಂತಲೇ ಹೇಳಬಹುದು, ಆತ್ಯಂತಿಕವಾದ ರೀತಿಯ ಥಿಯರಿಟಿಕಲ್ ಆದ ಅಂಶಗಳನ್ನು ಅವರು ಇದರಲ್ಲಿ ದಾಖಲಿಸ್ತಾ ಹೋಗ್ತಾರೆ. ನಾನು ತುಂಬ ಕುತೂಹಲದಿಂದ ಓದಿದೆ, ಆ ಸಂಭ್ರಮವನ್ನು ಓದಿದೆ. ತುಳುವನ್ನು ಅನುವಾದದ ಮೂಲಕವಾಗಿ ತುಳುವನ್ನು ಹೇಗೆ ನಾವು ಬೆಳೆಸಬಹುದು ಎನ್ನುವುದರ ಬಗ್ಗೆ ಬಹಳ ಬೆಲೆಯುಳ್ಳ ತೂಕದ ಮಾತುಗಳನ್ನು ಅವರು ಹೇಳ್ತಾರೆ. ಆಮೇಲೆ ಈ ಕೊನೆಯ ಸಂಪ್ರದಾಯದ ಅದರಲ್ಲಿ ಅವರು ಬಹಳ ಕುತೂಹಲದ ಒಂದು ಅಂಶ ಏನಂತಂದರೆ, ನನಗೊಂದು ಅಂಶವನ್ನು ನಾನು ಹೇಳಬೇಕು. ಬಹುಕಾಲ ಯಕ್ಷಗಾನದ ಹಿನ್ನೆಲೆ ಇರುವವರು ನಮ್ಮ ಚಿನ್ನಪ್ಪ ಗೌಡರು ಭೂತಾರಾಧನೆಯಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಭೂತಾರಾಧನೆಯ ಹಿನ್ನೆಲೆಯಲ್ಲಿ ಯಕ್ಷಗಾನ ಬೆಳೆದಿರಬಹುದು ಎನ್ನುವ ಅಲ್ವಾ, ಆ ಥರದ ಒಂದು ಪ್ರಮೇಯವನ್ನು ಅವರು ಮುಂದಿಟ್ಟು ಯೋಜನೆ ಹಾಕಿದವರು. ಆದರೆ ಇವರು ಯಾಕೆ ಬರೀಲಿಲ್ಲ ಅಂತ ನನ್ನೊಂದು ಪ್ರಶ್ನೆ ಬಂತಪ್ಪ. ಯಕ್ಷಗಾನದ ಬಗ್ಗೆ ಚಿನ್ನಪ್ಪ ಗೌಡರು ಬರೆದದ್ದು ಬಹಳ ಕಡಿಮೆ, ತುಂಬ ಕಡಿಮೆ ಅಂತ ಅನಿಸ್ತು ನನಗೆ. ಆ ಕೊರತೆಯನ್ನು ತುಂಬುವಂಥ ಒಂದು ಪ್ರಯತ್ನವನ್ನು ಅವರು ಈ ಸಂಪ್ರಬಂಧದ ಮೂಲಕ ಮಾಡ್ತಾರೆ. 1600ರವರೆಗೆ ನಂತರದ್ದು ಆ ಗಡಿಗೆರೆಗಳನ್ನು ಹಾಕಿಕೊಂಡು ಆ ಯಕ್ಷಗಾನದ ಬೆಳವಣಿಗೆಯ ಘಟ್ಟಗಳನ್ನು ನಿರೂಪಿಸ್ತಾ ಅವುಗಳು ಈಗ ತಲುಪಿದ ಸ್ಥಿತಿಯ ಬಗ್ಗೆ ನಿಮ್ಗೆ ಆಶ್ಚರ್ಯ ಅಂತ ಅನಿಸ್ಬೋದು ಬಂಧುಗಳೇ. ನಿನ್ನೆ ಮೊನ್ನೆಯನ್ನು ನಾನೊಂದು ಫೇಸ್ಬುಕ್ನಲ್ಲಿ ನೋಡಿದೆ, ಗೋವಿಂದ ಭಟ್ರು ನೋಡಿರ್ಬೋದು. ಇದನ್ನು ಹೇಳಲು ಗತ್ಯಂತರ ಇಲ್ಲ ನನಗೆ. ನನ್ನ ಮೇಲೆ ನೀವು ಆಮೇಲೆ ಕಲ್ಲು ಹೊಡಿತಿರೋ ನನಗೆ ಗೊತ್ತಿಲ್ಲ. ಒಬ್ಬರು ಅತಿ ಶ್ರೇಷ್ಠ ಮಟ್ಟದ ಕಲಾವಿದರು ದೇವಿ ಮಹಾತ್ಮೆ ಶಾಂಭವಿ ವಿಜಯದ ದೇವಿ ಪ್ರವೇಶ ಆಗುವಾಗ ದೊಂದಿ ಹೇಳೋದು ರಾಳದ ಪುಡಿ ಅದನ್ನು ಹಾಕ್ಕೊಂಡು ಹನುಮಗಿರಿ ಮಾಡೋದನ್ನು ನೋಡಿದ ನಾನು ನೋಡುವಾಗಲೇ ನನಗೆ ಅಷ್ಟು ಆಶ್ಚರ್ಯ ಅಂತ ಅನಿಸ್ತು. ಚಿನ್ನಪ್ಪಗೌಡರು ಈ ಥರ ಈ ಬೆಳವಣಿಗೆಗಳನ್ನೆಲ್ಲ ನಾವು ನೋಡಬೇಕಾದ ಸ್ಥಿತಿ ಬಂದಿದೆ ಈಗ. ಯಕ್ಷಗಾನದ ಪರಂಪರೆ ಹೆಸರಿನಲ್ಲಿ ದೇವಿಯ ಪಾತ್ರಕ್ಕೆ ಅದು ಶೋಭಿಸುತ್ತದೆಯೇ ಹೇಗೆ ನಾವು ವಿಚಾರ ಮಾಡಬೇಕಾದಂಥ ಒಂದು ಅಂಶ ಇದೆ. ಆ ಹಿನ್ನೆಲೆಯಲ್ಲೂ ಕೂಡ ಅನೇಕ, ಇದನ್ನು ಚಿನ್ನಪ್ಪಗೌಡರು ಹೇಳಿದ ಅಂಶ ಅಲ್ಲ, ಇದು ನಿನ್ನೆ ಮೊನ್ನೆ ಬಂದದ್ದನ್ನು ನಾನು ಪ್ರಸ್ತಾಪ ಮಾಡಿದ್ದು. ಅನೇಕ ಯಕ್ಷಗಾನದ ಹಿನ್ನೆಲೆಯಲ್ಲಿಯೂ ಕೂಡ ಬೆಲೆಯುಳ್ಳ ಮಾತುಗಳನ್ನು ಅವರು ಈ ಸಂಪ್ರಬಂಧದಲ್ಲಿ ದಾಖಲಿಸ್ತಾರೆ. ಹೀಗೆ ಒಟ್ಟು ಇಲ್ಲಿಯ ಸಂಪ್ರಬಂಧಗಳು ಬಹಳ ಅಮೂಲ್ಯವಾದ ಸಂಪ್ರಬಂಧಗಳಾಗಿವೆ ಮತ್ತು ಎಲ್ಲದರಲ್ಲಿಯೂ ಕೂಡ ಆ ಸಂಕಥನ ಎನ್ನುವ ಶೀರ್ಷಿಕೆಗೆ ಯೋಗ್ಯವಾದ ರೀತಿಯಲ್ಲಿ ಅವರದನ್ನು ಕಟ್ಟಿ ಬೆಳೆಸಿದ್ದಾರೆ ಅಂತ ಹೇಳ್ತಾ ಈ ಕೃತಿಕಾರರಿಗೆ ಮತ್ತು ಇದನ್ನು ಕೊಂಡು ಓದುವ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸ್ತೇನೆ. ನಮಸ್ಕಾರ. ಎಳಸುತನವನ್ನು ಮತ್ತು ಬೌದ್ಧಿಕ ಎಳಸುತನವನ್ನು ಬಹಳ ಸ್ಪಷ್ಟವಾಗಿ ಬೆಟ್ಟು ಮಾಡಿ ತೋರಿಸುವಂತಹ ಅನೇಕ ಹಿರಿಯರು ಈ ಸಭೆಯಲ್ಲಿದ್ದೀರಿ. ನಿಮ್ಮೆಲ್ಲರನ್ನೂ ಒಳಗೊಂಡ ಈ ಸಭೆಗೆ ನಾನು ಮಣಿದು ನನ್ನ ಮಾತುಗಳನ್ನು ಆರಂಭಿಸ್ತೇನೆ. ಇಂದಿನ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮಕ್ಕೆ ಆಹ್ವಾನಿಸುವುದಕ್ಕಾಗಿ ಮಾರ್ಚ್ 27ರ ಭಾನುವಾರ ಬೆಳಗ್ಗೆ ಸುಮಾರು 10 ಗಂಟೆಗೆ ಪ್ರೀತಿಯ ಮೇಷ್ಟ್ರು ಪ್ರೊಫೆಸರ್ ಚಿನ್ನಪ್ಪ ಗೌಡ ಅವರು ನನಗೆ ದೂರವಾಣಿ ಕರೆ ಮಾಡಿದಾಗಲೇ ಅವರು ಕೇಳಿದ ಮೊದಲ ಪ್ರಶ್ನೆ, ಕೆಲಸದಲ್ಲಿದ್ರ ಏನಾದರೂ ಡಿಸ್ಟರ್ಬ್ ಆಯ್ತಾ ಅಂತ. ಅವತ್ತು ಭಾನುವಾರವೆಂದರೆ ಅದು ನಮಗೆ ಬಯಲುಸೀಮೆಯಲ್ಲಿರುವವರಿಗೆ ಅದು ಬಾಡೂಟದ ದಿನ. ಭಾನುವಾರವನ್ನು ಬಾಡುವಾರ ಅಂತ ಮರುನಾಮಕರಣ ಮಾಡಬೇಕೆಂದು ಆಗ್ರಹಿಸುವವರಲ್ಲಿ ನಾನು ಒಬ್ಬ. ನನಗೆ ಮತ್ತೆ ಅನಿಸೋದು ಭಾನುವಾರ ಅಂತ ಯಾರೋ ಬ್ರಾಹ್ಮಣರ ಹೆಸರಿಟ್ಟಿರಬೇಕು ಅಂತ. ಚಿನ್ನಪ್ಪರ ಪ್ರಶ್ನೆಗೆ ನಾನು ಬ್ಯುಸಿ ಏನಿಲ್ಲ ಸರ್, ಈಗಷ್ಟೇ ಒಂದು ತೆಲವನ್ನು ಭುಜಂಕಿ ಅದರ ಸುಯಿ ತೊಲ್ಲುತ್ತಾ ಇದ್ದೇನೆ ಅಂದೆ. ಚಿನ್ನಪ್ಪರು ಒಳ್ಳ ಅಂತ ತೆಲವು ಅಂದರೆ ನಮ್ಮ ಮಾಲಿಂಗ ಭಟ್ರು ನೀರು ತೆಲ್ಲವು ಅಂತ ಅನ್ಕೋಬಹುದು, ನೀರು ದೋಸೆ ಅಂತ. ಅದಲ್ಲ, ಈ ಗಂಡು ಮರಿ ಕೋಳಿ ಇದೆಯಲ್ಲ, ಅದು ತನ್ನ ಕೌಮಾರ್ಯಾವಸ್ಥೆಯಿಂದ
ತಾರುಣ್ಯಾವಸ್ಥೆಗೆ ಕಾಲಿಡುವ ಹಂತದ ನಡುವಿನ ಒಂದು ಪ್ರಾಯವನ್ನು ತೆಲವು ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಅದಕ್ಕೆ ಪೌಗಂಡಾವಸ್ಥೆ ಅಂತ ಹೆಸರು. ಕನ್ನಡದಲ್ಲಂತೂ ದೇವದೇವದಲ್ಲಿ ಅದಕ್ಕೆ ಹೆಸರಿಲ್ಲ. ಅದೇ ಪ್ರಾಯದ ಹೆಣ್ಣು ಕೋಳಿಯನ್ನ ಲಾಕಿ ಅಂತ ಕರೀತಾರೆ. ಈ ತೆಲವು ಮತ್ತು ಲಾಕಿಗೆ ಅನುರೂಪದ ಪದಗಳು ಕನ್ನಡದಲ್ಲಿ ಇದೆಯಾ ಅಂತ ನಾನು ಪ್ರೊಫೆಸರ್ ತಾಳ್ತಜೆ ವಸಂತ್ ಕುಮಾರ್ ಅವರನ್ನು ಕೇಳಿದ್ರೆ ಅವರು ಇದು ನನ್ನ ಕ್ಷೇತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆ ಅಲ್ಲ ಅಂತ ಹೇಳ್ಬೋದು. ತುಮಕೂರಿನ ಬರುವಾಗ ನಾನು ಇದರ ಕುರಿತು ಯೋಚನೆ ಮಾಡಿದೆ. ಈ ಲಾಕಿ ಮತ್ತು ತೆಲವು ಎಂಬ ತುಳುವಿನ ಪದಗಳಿಗೆ ಕನ್ನಡದಲ್ಲಿ ಹೇಗೆ ಅನುರೂಪದ ಪದಗಳಿಲ್ಲವೋ ಹಾಗೆಯೇ ಈ ಪೊಜೆಂಕುವುದು ಎನ್ನುವುದಕ್ಕೂ ಕೂಡ ಕನ್ನಡದಲ್ಲಿ ಅನುರೂಪದ ಪದ ಇಲ್ಲ. ನಮ್ಮ ಮಾಲಿಂಗಭಟ್ರು ಪೊಜೆಂಕುವುದು ಅಂದರೆ ಕತ್ತು ಇಚ್ಚುಕುವುದು ಅಂತ ಹೇಳಿ, ಆದರೆ ಕತ್ತು ಇಚ್ಚುಕುವುದು ಪೊಜೆಂಕುವುದಲ್ಲ. ಪೊಜೆಂಕುವ ಪ್ರಕ್ರಿಯೆಯಲ್ಲಿ ಈ ಕುತ್ತಿಗೆಯನ್ನು ಪೀಡಿಸುವ ಒಂದು ಕ್ರಿಯೆ ಕೂಡ ಇದೆ. ಈ ಕತ್ತು ಇಚ್ಚುಕುವುದರಲ್ಲಿ ಪೀಡಿಸುವುದಿಲ್ಲ. ಇರಲಿ, ಈಗ ನಾನು ನಿಮ್ಮ ಮುಂದಿಡ್ತಾ ಇರುವಂತ ಬಹಳ ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಈ ಪೊಜೆಂಕುವುದು ಇದೆಯಲ್ಲ, ಇದು ಹಲಾಲ್ ಕಟ್ಟು ಅಥವಾ ಜಟ್ಕ ಕಟ್ಟು? ನನ್ನ ಪ್ರಕಾರ ಪೊಜೆಂಕುವುದು ಇವೆರಡಕ್ಕೂ ಬರೋದಿಲ್ಲ. ಧರ್ಮದ ಸ್ಪರ್ಶ ಇರುವ ಹಲಾಲ್ ಕಟ್ ಮತ್ತು ರಾಜಕಾರಣದ ನೆರಳು ಇರುವ ಜಟ್ಕ, ಇವೆರಡರ ಆಚೆಗೆ ನಮ್ಮ ತುಳು ಅಥವಾ ನಮ್ಮ ಜನಪದ ಬಹಳ ಸ್ವಚ್ಛಂದವಾಗಿದೆಯಲ್ಲ ಮತ್ತು ಸ್ವಚ್ಛವೂ ಆಗಿದೆಯಲ್ಲ ಅಂತ ನನಗೆ ಅನಿಸುವುದಕ್ಕೆ ತೊಡಗಿ ನಾನು ನಿಜಕ್ಕೂ ಥ್ರಿಲ್ ಆದೆ. ಜನಪದಕ್ಕಿರುವ ಈ ಮುಕ್ತ ಭಾವವನ್ನ ಅಥವಾ ಈ ಓಪನ್ ಎಂಡೆಡ್ನೆಸ್ ಅನ್ನ ನಮ್ಮ ಕಾಲದ ಎಲ್ಲ ಬಗೆಯ ಕಾಯಿಲೆ ಕಸಾಲಿಗಳಿಗೆ ಸಂಬಂಧಿಸಿದಂತೆ ನಾವು ಅನ್ವೇಷಣೆ ಮಾಡಿದ್ದು ಸಾಕಾಗಿಲ್ವೇನೋ ಅಂತಲೂ ನನಗನಿಸಿತು. ಇವೆಲ್ಲವನ್ನೂ ನಾನು ಇಲ್ಲಿ ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಈ ಧಾಟಿಯಲ್ಲಿ ಯೋಚನೆ ಮಾಡುವುದಕ್ಕೆ ಇಂಬು ಕೊಡುವ ಕರಾವಳಿ ಜನಪದ ಬದುಕಿನ, ಅದರಲ್ಲೂ ಅದನ್ನು ಕೂಡುಕಟ್ಟು ಬದುಕು ಅಂತ ನಾವು ಹೇಳ್ತೀವಿ, ಆ ಕೂಡುಕಟ್ಟು ಬದುಕಿನ ಲೋಕದೃಷ್ಟಿಯನ್ನು ಪರಿಚಯ ಮಾಡಿಕೊಡುವ, ಹಾಗೆಯೇ ಇಲ್ಲಿಯ ಸಾಂಸ್ಕೃತಿಕ ವಿಘಟನೆಗಳಿಗೆ ಕಾರಣಗಳನ್ನು ಇಲ್ಲಿಯ ಸಂಸ್ಕೃತಿಯ ವಿವರಗಳಲ್ಲೇ ಹುಡುಕುವಂತಹ ಪುಸ್ತಕ ಚಿನ್ನಪ್ಪ ಗೌಡ ಅವರ ಈ ಕರಾವಳಿ ಕಥನಗಳು ಎಂಬ ಪುಸ್ತಕ. ಪಾಡ್ದನಗಳು ಬಗೆದು ಕಟ್ಟಿದ ಲೋಕದೃಷ್ಟಿ, ತುಳುವಿನ ಅಜ್ಜಿಕತೆಗಳು, ಕೆಲಸ ಮತ್ತು ಕುಣಿತದ ಹಾಡುಗಳು, ಉಳ್ಳಾಲ್ತಿಯ ಪರಂಪರೆ ಮತ್ತು ಇತಿಹಾಸ, ಹೊಸ ತುಳು ಕಾವ್ಯ, ತಿಳಿ ಹೇಳುವ ತುಳು ಕಥೆಗಳು, ತುಳು ತಲೆ ಎತ್ತಿ ನಿಲ್ಲುವ ಬಗೆ, ಇದು ಅವರ ಅನುವಾದ ಮೀಮಾಂಸೆಯ ಕುರಿತಾದಂಥ ಲೇಖನ, ಮತ್ತು ಯಕ್ಷಗಾನದ ಇತಿಹಾಸ ಕಟ್ಟುವ ಕಷ್ಟದ ಕೆಲಸ. ಹೀಗೆ ಒಟ್ಟು 300 ಪುಟಗಳ ಈ ಪುಸ್ತಕದಲ್ಲಿ 8 ಸುದೀರ್ಘ ಸಂಶೋಧನಾ ಲೇಖನಗಳು ಇವೆ. ಇವಿಷ್ಟಲ್ಲದೆ ಪುರುಷೋತ್ತಮ ಬಿಳಿಮಲೆಯವರ ಮುನ್ನುಡಿಯು ಈ ಪುಸ್ತಕಕ್ಕೆ ಬಹಳ ಸೊಗಸಾದ ಒಂದು ಪ್ರವೇಶಿಕೆಯನ್ನ ಒದಗಿಸಿದೆ. ಅದರ ಜೊತೆಗೆ ಈ 8 ಸಂಶೋಧನಾ ಲೇಖನಗಳ ಮಹತ್ವ, ಅದರ ಅಧ್ಯಯನದ ವಿಧಾನ, ವಿಧಾನ ಕ್ರಮ,
ಅದರ ಉದ್ದೇಶ, ಅದರ ಮಿತಿ ಇವೆಲ್ಲವನ್ನು ಚಿನ್ನಪ್ಪರು ತಮ್ಮ ಲೇಖಕರ ಮಾತು ಎನ್ನುವಲ್ಲಿ ಬಹಳ ವಿಸ್ತಾರವಾಗಿ ಚರ್ಚಿಸಿದ್ದಾರೆ. ಸರಳ, ನೇರ ಮತ್ತು ವಿವರ 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 ಇವು ಚಿನ್ನಪ್ಪರ ಮಾತು ಮತ್ತು ಬರವಣಿಗೆಯ ಮೂಲ ಮಾತೃಕೆಗಳು. ಬಹಳ ಡಿಸ್ಕ್ರಿಪ್ಟಿವ್ ಮತ್ತು ಅನಲಿಟಿಕಲ್ ಆಗಿರುವಂತಹ ಈ ಪುಸ್ತಕದ ಎಲ್ಲ ಲೇಖನಗಳು ಅದು ತುಳು ಜನಪದ ಮತ್ತು ಸಾಹಿತ್ಯದ ವಿದ್ಯಾರ್ಥಿಗಳನ್ನು ಗಮನದಲ್ಲಿರಿಸಿಕೊಂಡು ಬರೆದಂತಹ ಲೇಖನ. ತುಳುವಿನ ಮತ್ತು ಕರಾವಳಿಯ ಜಾನಪದದ ಮೋಹಕವಾದ ಮತ್ತು ಮಾಯಕದ ಲೋಕವನ್ನು ಇಲ್ಲಿಯ ಎಲ್ಲ ಲೇಖನಗಳು ಪದರಾಗಿ ಪರಿಚಯಿಸಿದ್ದಾರೆ. ಇದನ್ನು ಇನ್ನೂ ವಿವರಿಸಲಿಕ್ಕೆ ಸಾಧ್ಯವಿಲ್ಲವೇನೋ ಎನ್ನುವಷ್ಟು ವಿಸ್ತೃತವಾಗಿ ಚಿನ್ನಪ್ಪರು ಈ 8 ಲೇಖನಗಳಲ್ಲಿ ಕರಾವಳಿಯ ಒಂದು ಮೂಲ ಸತ್ವವನ್ನು ಹಿಡಿದಿಟ್ಟಿದ್ದಾರೆ. ಈ 8 ಲೇಖನಗಳಲ್ಲಿ ನಾನು ಬಹಳ ಪ್ರಶಂಸೆ ಮಾಡೋದು ಏನಂದ್ರೆ, ಈ 8 ಲೇಖನಗಳಿಗೆ ಸಂಬಂಧಪಟ್ಟಂತೆ ಅವರು ಮಾಡುವಂತಹ ಒಂದು ಸಾಹಿತ್ಯ ಸಮೀಕ್ಷೆ. ಯಾವುದೇ ಒಬ್ಬ ಸಂಶೋಧನಾ ವಿದ್ಯಾರ್ಥಿ ತಾನು ಆಯ್ಕೆ ಮಾಡಿ ಅಧ್ಯಯನ ನಡೆಸುವಂತಹ ವಿಷಯದ ಬಗ್ಗೆ ಯಾವ ಪ್ರಮಾಣದ ಒಂದು ಸಾಹಿತ್ಯ ಸಮೀಕ್ಷೆಯನ್ನು ನಡೆಸಿ ತನ್ನ ಒಂದು ಪೂರ್ವ ಪಕ್ಷವನ್ನು ಕಟ್ಟಬೇಕು ಎನ್ನುವಂತಹ ಒಂದು ನಿದರ್ಶನವಾಗಿಯೂ ಕೂಡ ಇಲ್ಲಿಯ ಈ 8 ಲೇಖನಗಳು ಇವೆ. ಹಾಗಾಗಿ ಒಂದರ್ಥದಲ್ಲಿ ಈ ಇಡೀ ಪುಸ್ತಕ ಏನಿದೆ ಇದು ಕರಾವಳಿಯ ಕುರಿತಾಗಿ ಸಂಶೋಧನೆ ಮಾಡುವಂತಹ ಯಾವನೇ ಒಬ್ಬ ಸಂಶೋಧನಾ ವಿದ್ಯಾರ್ಥಿಗೆ ಇದೊಂದು ರಿಸರ್ಚ್ನ ಮೆಟೀರಿಯಲ್ ಆಗಿ ಅಥವಾ ಒಂದು ರಿಸರ್ಚ್ನ ಕೋರ್ಸ್ ವರ್ಕ್ನ ಕ್ಲಾಸ್ ಮೆಟೀರಿಯಲ್ ಆಗಿ ಕೂಡ ಇದೆ. ಇಲ್ಲಿಯ ಎಲ್ಲ ಲೇಖನಗಳದ್ದು ಬಹಳ ಮುಖ್ಯ ಗುಣದಲ್ಲಿ 2 ಅಂಶ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದರಲ್ಲಿ ಒಂದು ಬೋಧನೆ, ಇನ್ನೊಂದು ಶೋಧನೆ. ಈ 8 ಲೇಖನಗಳ ಸಂರಚನೆ ಹೇಗಿದೆ ಅಂದರೆ ವಿವರ, ವಿವರಣೆ, ವಿಶ್ಲೇಷಣೆ, ಬೋಧನೆ ಮತ್ತು ಶೋಧನೆ. ಇದು ಅತ್ಯಂತ ಒಂದು ಸ್ವಾಗತಾರ್ಹವಾದ ಕ್ರಮವೂ ಹೌದು. ನನಗಿರುವ ಸಮಯದ ಮಿತಿಯ ಹಿನ್ನೆಲೆಯಲ್ಲಿ ಈ ಪುಸ್ತಕದ ಪ್ರತಿಯೊಂದು ಲೇಖನಗಳನ್ನು ಎತ್ತಿಕೊಂಡು ಲೇಖಕರು ಇಲ್ಲಿ ಯಾವುದನ್ನು ಚರ್ಚೆ ಮಾಡ್ತಾ ಇದ್ದಾರೆ, ಹೇಗೆ ಚರ್ಚೆ ಮಾಡ್ತಾ ಇದ್ದಾರೆ ಎನ್ನುವುದರ ಸವಿವರವಾದಂತಹ ವಿಶ್ಲೇಷಣೆಗೆ, ಅವಲೋಕನಕ್ಕೆ ನಾನು ಹೋಗೋದಿಲ್ಲ. ಯಾಕೆಂದ್ರೆ ಪ್ರತಿಯೊಂದು ಲೇಖನವೂ ಕೂಡ ನನ್ನ ಯಾವ ವಿವರಣೆ, ವಿಶ್ಲೇಷಣೆ ಮತ್ತು ಅವಲೋಕನದ ಅಗತ್ಯವೇ ಇಲ್ಲದಂತೆ ಅತ್ಯಂತ ಸ್ಪಷ್ಟವಾಗಿ ಸ್ವಯಂ ವೇದ್ಯವಾಗಿದೆ. ಆದ್ರೀಗ ಪ್ರೊಫೆಸರ್ ವಿವೇಕ್ ರೈ ಅವರು ಇಲ್ಲಿ ಬಹಳ ಮುಖ್ಯವಾದಂತಹ ಒಂದು ಅಂಶವನ್ನ ತಮ್ಮ ಮಾತಿನಲ್ಲಿ ಹೇಳಿದ್ರು. ಅದು ಎಂಪಿರಿಕಲ್ ಮತ್ತು ಥಿಯರಿಟಿಕಲ್ ಎನ್ನುವಂತಹ ವಿಷಯಗಳು. 2002ನೇ ಇಸವಿಯ ಡಿಸೆಂಬರ್ ತಿಂಗಳ ಎಕನಾಮಿಕ್ ಅಂಡ್ ಪೊಲಿಟಿಕಲ್ ವೀಕ್ಲಿಯ 37ನೇ ಸಂಚಿಕೆಯಲ್ಲಿ ನಮ್ಮ ದೇಶದ ಬಹಳ ದೊಡ್ಡ ವಿದ್ವಾಂಸ ಮತ್ತು ಚಿಂತಕರು ಆದ ಪ್ರೊಫೆಸರ್ ಗೋಪಾಲ್ ಗುರು ಅವರು ಒಂದು ಲೇಖನ ಬರೆದಿದ್ದಾರೆ. ಆ ಲೇಖನ ಹೌ ಇಗ್ಯಾಲಿಟೇರಿಯನ್ ಆರ್ ದ ಸೋಷಿಯಲ್ ಸೈನ್ಸಸ್ ಇನ್ ಇಂಡಿಯಾ ಎಂಬುದು ಆ ಲೇಖನದ ಹೆಸರು. ಕರಾವಳಿ ಕಥನಗಳು ಪುಸ್ತಕವನ್ನು ಓದ್ತಾ ನನಗೆ ಗೋಪಾಲ್ ಗುರು ಅವರ ಲೇಖನದ ನೆನಪಾಯಿತು. ನಾನು ಗೋಪಾಲ್ ಗುರು ಅವರ ಲೇಖನವನ್ನು 2ನೇ ಬಾರಿಗೆ ಓದಿದೆ. ಗೋಪಾಲ್ ಗುರು ತಮ್ಮ ಆ ಇಡೀ ಲೇಖನದಲ್ಲಿ ಅವರು ಹೇಳುವುದನ್ನು ಸಾರ ಸಂಗ್ರಹಿಸಿ ಹೇಳುವುದಾದರೆ, ಇಂಡಿಯಾದಂತಹ ದೇಶದಲ್ಲಿ
ಸೋಷಿಯಲ್ ಸೈನ್ಸ್ನ ಪ್ರಾಕ್ಟೀಸ್ ಅನ್ನೋದು ಏನಿದೆ ಅದು ಬಹಳ ಸ್ಪಷ್ಟವಾಗಿ ಎರಡು ಆಗಿ ವಿಭಜನೆಗೊಂಡಿದೆ. ಬಹಳ ದೊಡ್ಡ ಸಂಖ್ಯೆಯ ಅಕಾಡೆಮಿಷಿಯನ್ಗಳು ಎಂಪೆರಿಕಲ್ ಆದ ರಿಸರ್ಚ್ಗಳನ್ನು ಮಾಡ್ತಾ ಇದ್ರೆ, ಬಹಳ ಪ್ರಿವಿಲೇಜ್ಡ್ ಆದ ಕೆಲವು ಜನರು ಥಿಯರಿಟಿಕಲ್ ಆದ ರಿಸರ್ಚ್ಗಳನ್ನು ಮಾಡ್ತಾ ಇದ್ದಾರೆ. ಈ ಥಿಯರಿಟಿಕಲ್ ರಿಸರ್ಚ್ಗಳನ್ನು ಮಾಡುತ್ತಿರುವ ಕೆಲವು ಜನರ ಗುಂಪು ಎಂಪೆರಿಕಲ್ ರಿಸರ್ಚ್ಗಳನ್ನು ಮಾಡುವ ಸಂಶೋಧಕರಿಗಿಂತ ತಾವು ಸುಪೀರಿಯರ್ ಎಂದು ಭಾವಿಸಿಕೊಂಡಿದ್ದಾರೆ. ಇದು ನಮ್ಮ ಭಾರತೀಯ ವಿಶ್ವವಿದ್ಯಾನಿಲಯಗಳಲ್ಲಿ ಮತ್ತು ಭಾರತದ ಇತರೆ ಉನ್ನತ ಶಿಕ್ಷಣದ ವಲಯಗಳಲ್ಲಿ ಬಹಳ ಸ್ಪಷ್ಟವಾಗಿ ಎದ್ದು ಕಾಣುವಂತಿದೆ. ಇದನ್ನೊಂದು ಅನಾಲಜಿಯ ಮೂಲಕ ವಿವರಿಸುವುದಾದರೆ, ಇಂಡಿಯನ್ ಸೋಷಿಯಲ್ ಸೈನ್ಸ್ ಕ್ಷೇತ್ರದ ಸಂಶೋಧನೆಗಳು ಥಿಯರಿಟಿಕಲ್ ಬ್ರಾಹ್ಮಿನ್ಸ್ ಮತ್ತು ಎಂಪೆರಿಕಲ್ ಶೂದ್ರಾಸ್ ಇವರ ನಡುವಣ ಸ್ಪಷ್ಟ ವ್ಯತ್ಯಾಸವನ್ನ ಪ್ರತಿನಿಧಿಸುವಂತಿವೆ ಎಂದು ಗೋಪಾಲ್ ಅವರು ತಮ್ಮ ಲೇಖನದಲ್ಲಿ ಹೇಳ್ತಾರೆ. ಅದನ್ನವರು ಸಮರ್ಥಿಸ್ತಾ ಇಲ್ಲ, ಅದನ್ನವರು ವಿರೋಧಿಸ್ತಾ ಲೇಖನವನ್ನು ಕಟ್ತಾರೆ. ಈಗ ನಾನು ಸ್ವಲ್ಪ ವಿವರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಗೋಪಾಲ್ ಗುರು ಅವರ ಮಾತು ಸಂಪೂರ್ಣ ನಿಜ ಇದ್ದಿರಬಹುದು, ಅಥವಾ ಅಲ್ಲಿಯ ಕೆಲವು ಅಂಶಗಳು ನಿಜವಾಗಿದ್ದಿರಬಹುದು. ಆದರೆ ನನಗೆ ಎಂಪಿರಿಕಲ್ ವಿವರಗಳ ಮೂಲಕವೇ ಥಿಯರಿಟಿಕಲ್ ಆದ ಆರ್ಗ್ಯುಮೆಂಟ್ಗಳನ್ನು ಕಟ್ಟಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವರ ನಿದರ್ಶನಗಳು ಕಣ್ಣ ಮುಂದೆ ಇರುವಾಗ ಗೋಪಾಲ್ ಗುರು ಅಂತವರ ವಾದವನ್ನು ಪೂರ್ಣವಾಗಿ ಒಪ್ಪುವುದು ಕಷ್ಟ. ಗೋಪಾಲ್ ಗುರು ಅವರು ಮಾಡುವ ಈ ಥಿಯರಿಟಿಕಲ್ ಬ್ರಾಹ್ಮಿನ್ ಮತ್ತು ಎಂಪಿರಿಕಲ್ ಶೂದ್ರ ಎನ್ನುವಂತಹ ಕ್ಲಾಸಿಫಿಕೇಶನ್ ಕೂಡ ಬಹಳ ಸಮಸ್ಯಾತ್ಮಕವಾದ. ಚಿನ್ನಪ್ಪಗೌಡ ಅವರ ಈ ಪುಸ್ತಕ ಗೋಪಾಲ್ ಗುರು ಅವರ ಮಾತಿನಲ್ಲಿರುವ ಸಮಸ್ಯೆಯನ್ನ ನಮ್ಮ ಮುಂಚೂಣಿಗೆ ತಂದಿದೆ ಎಂದು ನಾನು ಭಾವಿಸಿದ್ದೇನೆ. ಯಾಕಂದ್ರೆ ಚಿನ್ನಪ್ಪರ ಕರಾವಳಿ ಕಥನಗಳು ಎಂಬ ಈ ಪುಸ್ತಕದ 8 ಸಂಶೋಧನಾ ಲೇಖನಗಳು ಅತ್ಯಂತ ಶ್ರೀಮಂತವಾದ ಎಂಪಿರಿಕಲ್ ವಿವರಗಳನ್ನು ಮೊದಲನೇದಾಗಿ ಅದು ಬಹಳ ಧೈರ್ಯದಿಂದ ಮಂಡಿಸಿದೆ. ಮತ್ತು ಈ ಎಂಪಿರಿಕಲ್ ವಿವರಗಳೇ ತಮಗೆ ಬೇಕಾದಂತಹ ತಾತ್ವಿಕತೆಯನ್ನ ತಮ್ಮದೇ ಆದ ರೀತಿಯಲ್ಲಿ ಕಟ್ಟಿವೆ ಮತ್ತು ಕಟ್ಟುತ್ತವೆ ಕೂಡ. ಎಂಪಿರಿಕಲ್ ವಿವರಗಳಲ್ಲಿ ತಾತ್ವಿಕತೆ ಇಲ್ಲ ಮತ್ತು ತಾತ್ವಿಕ ಫಿಲಾಸಾಫಿಕಲಿ ಗ್ರೌಂಡೆಡ್ ಆದ ಆರ್ಗ್ಯುಮೆಂಟ್ಗಳಿಗೆ ಎಂಪಿರಿಕಲ್ ವಿವರಗಳು ಬೇಕಾಗಿಲ್ಲ ಎನ್ನುವಂತಹ ಒಂದು ನಿಲುವನ್ನ ಇವತ್ತಿನ ಯಾವ ಗಂಭೀರ ಸಂಶೋಧಕನು ಒಪ್ಪುವುದು ಸಾಧ್ಯವಿಲ್ಲ. ಅದನ್ನು ನಿದರ್ಶನದ ಮೂಲಕ ವಿವರಿಸುವುದಾದರೆ, ಇವತ್ತು ನಾವು ಯಾವುದನ್ನು ಬಹಳ ವೈಜ್ಞಾನಿಕ ಅಂತ ಹೇಳ್ತಾ ಇದ್ದೀವಿ, ತನ್ನನ್ನು ತಾನು ವೈಜ್ಞಾನಿಕ ಎಂದು ಹೇಳಿಕೊಳ್ಳುವ ಸಂಖ್ಯಾಶಾಸ್ತ್ರದಂತಹ ಸ್ಟ್ಯಾಟಿಸ್ಟಿಕ್ಸ್ ನಂತಹ ಒಂದು ಅಂಕಿಅಂಶಗಳನ್ನಷ್ಟೇ ದಾಖಲಿಸುವ, ಸಂಗ್ರಹಿಸುವ, ವಿಶ್ಲೇಷಣೆ ಮಾಡುವಂತಹ ಒಂದು ಶೈಕ್ಷಣಿಕ ನಿಕಾಯವು ತನಗೆ ಅರಿವಿಲ್ಲದಂತೆಯೇ ಅಂಕಿಅಂಶಗಳ ಮೂಲಕವೇ ಒಂದು ಬಗೆಯ ತಾತ್ವಿಕತೆಯನ್ನು ಕಟ್ತದೆ. ಅಂದ್ರೆ ಎಂಪಿರಿಕಲ್ ವಿವರಗಳ ಮೂಲಕವೇ ತನ್ನದೇ ಆದಂತಹ ಒಂದು ಥಿಯರಿಟಿಕಲ್ ಪ್ರೆಸೆಂಟೇಷನ್ ಅನ್ನ ಅದು ಮಾಡ್ತದೆ. ಒಂದು ದೇಶದ GDPಯ ಬೆಳವಣಿಗೆಯ ದರಕ್ಕೂ ಮತ್ತು ಆ ದೇಶದಲ್ಲಿಯ ಶಾಂತಿ ಮತ್ತು ಸಾಮರಸ್ಯದ ವಾತಾವರಣಕ್ಕೂ ಸಂಬಂಧ ಇದೆ ಎನ್ನುವುದನ್ನ ಇವತ್ತು ನಮ್ಮ ಅರ್ಥನೀತಿ ತಜ್ಞರು ನಿಖರವಾದ ಅಂಕಿ ಅಂಶಗಳ ಮೂಲಕ ನಮ್ಮ ಮುಂದೆ ಮಂಡಿಸ್ತಾ ಇದ್ದಾರೆ. ಒಂದು ದೇಶವನ್ನು ಆಳುವ ಪಕ್ಷ ಯಾವ ಸಿದ್ಧಾಂತಕ್ಕನುಗುಣವಾಗಿ ರಾಜನೀತಿಗಳನ್ನು ಜಾರಿಗೊಳಿಸುತ್ತದೋ ಆ ರಾಜನೀತಿಗಳಿಗೆ ಅನುಗುಣವಾಗಿ ಆ ದೇಶದ ಆರ್ಥಿಕ ಚಟುವಟಿಕೆಗಳಲ್ಲಿ ಬೆಳವಣಿಗೆಯ ವೃದ್ಧಿಯು ಏರು ಅಥವಾ ಇಳಿತವನ್ನು ಕಾಣುತ್ತದೆ ಎನ್ನುವುದನ್ನು ಕೂಡ ಇವತ್ತು ಸಂಖ್ಯಾಶಾಸ್ತ್ರ ತೋರಿಸಿಕೊಡ್ತಾ ಇದೆ, ಕೇವಲ ಎಂಪಿರಿಕಲ್ ವಿವರಗಳ ಮೂಲಕ. ಹಾಗಾಗಿ ಆರ್ಥಿಕ ಬೆಳವಣಿಗೆಯನ್ನು ಗಮನಿಸುವ ಅಂಕಿಅಂಶಗಳ ಹಿನ್ನೆಲೆಯಲ್ಲಿ ಅರ್ಥಶಾಸ್ತ್ರಜ್ಞರಂತಹ ಅರ್ಥಶಾಸ್ತ್ರಜ್ಞರು ಸೇಫ್ ಗಾರ್ಡಿಂಗ್ ದಿ ಐಡಿಯಾ ಆಫ್ ಇಂಡಿಯಾ ಎಂಬ ಪೊಲಿಟಿಕಲ್ ಸೈನ್ಸ್ನ ಸಂಶೋಧಕರು ಮಂಡಿಸುವಂತಹ ಸಂಶೋಧನೆಯನ್ನು ಇವತ್ತು ಇಕನಾಮಿಸ್ಟ್ಗಳು ಮಂಡಿಸ್ತಾ ಇದ್ದಾರೆ.
ಈ ಸಂಗತಿಗಳು ನಮಗೆ ಥಿಯರಿಟಿಕಲ್ ಮತ್ತು ಎಂಪೆರಿಕಲ್ ಎನ್ನುವಂತಹ ಶೈಕ್ಷಣಿಕ ವಲಯದ ಕೃತಕ ಗೋಡೆಗಳನ್ನ ಒಡೆಯಬೇಕಾದ ಅಗತ್ಯವನ್ನು ಹೇಳುತ್ತೆ. ಚಿನ್ನಪ್ಪರ ಈ ಪುಸ್ತಕವು ಕೂಡ ಬಹಳ ಸ್ಪಷ್ಟವಾಗಿ ಈ ಥಿಯರಿಟಿಕಲ್ ಮತ್ತು ಎಂಪೆರಿಕಲ್ ಎನ್ನುವಂತಹ ಕೃತಕ ಗೋಡೆಗಳನ್ನು ಒಡೆಯುವ ಕೆಲಸವನ್ನೇ ಮಾಡ್ತಾ ಇದೆ. ಪಾಠದಗಳ ಕುರಿತ ಲೇಖನದಲ್ಲಿ ಚಿನ್ನಪ್ಪಗೌಡರು ಕಲ್ಕುಡ ಮತ್ತು ಕಲ್ಲುರ್ಟಿಯ ಪಾಠದನವನ್ನ ವಿಶ್ಲೇಷಣೆ ಮಾಡ್ತಾರೆ. ಅವರದೇ ಪರಿಭಾಷೆಯಲ್ಲಿ ಹೇಳುವುದಾಗಿದ್ರೆ ಬಹಳ ದೊಡ್ಡ ಮಾಹಿತಿ ಶರೀರವನ್ನ ಅವರು ರಚಿಸ್ತಾರೆ. ಮಾಹಿತಿ ಶರೀರ ಅಂದ್ರೆ ಒಂದು ಬಹಳ ದೊಡ್ಡ ಒಂದು ಎಂಪೆರಿಕಲ್ ಬಾಡಿ. ಈ ಎಂಪೆರಿಕಲ್ ಬಾಡಿಯಲ್ಲಿ ಅನೇಕ ವೈರುಧ್ಯಗಳು ಇರುವುದನ್ನು ಅವರು ಗುರುತಿಸ್ತಾರೆ. ಅವರ ಪುಸ್ತಕದ ಅವರದ್ದೇ ಮಾತುಗಳನ್ನು ನಾನಿಲ್ಲಿ ಗುರುತಿಸುವುದಾದರೆ, ಇದು ಪರ್ಯಾಯ ಅಲ್ಲ, ಇದು ಸಮಾನಾಂತರ, ಇದು ಹಿಸ್ಟ್ರಿ ಫ್ರಮ್ ಬಿಲೋ ಎಂಬ ಚಿಂತನೆಗೆ ಅನುಗುಣವಾದದ್ದು, ಇದು ಭಾರತೀಯ ಇತಿಹಾಸವನ್ನು ಕಟ್ಟುವ ಕೆಲಸದ ಸಂಕೀರ್ಣತೆಯನ್ನ ಹೇಳ್ತದೆ. ಪಾಡ್ದನಗಳು ಕಟ್ಟಿಕೊಡುವ ಜನರ ಇತಿಹಾಸದ ಇಹ ಪರ ಕಾಳಜಿಗಳನ್ನು ತೋರಿಸುವುದು ನನ್ನ ಉದ್ದೇಶ. ಪಾಡ್ದನಕಾರನ ತುಡಿತ ಇರುವುದು ತೀರ್ಪು ನೀಡುವುದರಲ್ಲಿ ಅಲ್ಲ, ಮನುಷ್ಯ ವರ್ತನೆಗಳನ್ನ ನಿರೂಪಿಸುವುದರಲ್ಲಿ. ನೆಕ್ಸ್ಟ್ ಇವೆಲ್ಲವೂ ಕೂಡ ನಿಮ್ಮ ಪುಸ್ತಕದಲ್ಲಿರುವ ಅತ್ಯಂತ ಮಹತ್ವದ ಮಾತುಗಳು ಮತ್ತು ಈ ಮಾತುಗಳು ಬಹಳ ಸ್ಪಷ್ಟವಾಗಿ ಥಿಯರಿಟಿಕಲ್ ಪರ್ಸೆಪ್ಷನ್ ಮಾತುಗಳೇ ಹೌದು. ಚಿನ್ನಪ್ಪಗೌಡರು ಕೊಡುವ ಈ ತಾತ್ವಿಕ ಎಳೆಗಳನ್ನ ಪರಸ್ಪರ ಹೆಣೆದು ಅವುಗಳಿಂದ ಒಂದು ಥಿಯರಿಟಿಕಲ್ ಆಗಿ ಗ್ರೌಂಡೆಡ್ ಆದ ಆರ್ಗ್ಯುಮೆಂಟ್ಗಳನ್ನ ಮಂಡಿಸುವ ಕೆಲಸವನ್ನು ಇನ್ನು ಮುಂದೆ ಬರುವ ಸಂಶೋಧಕರು ಬಹಳ ಘನವಾಗಿ ಮಾಡಬೇಕು ಮತ್ತು ಮಾಡ್ತಾರೆ ಎನ್ನುವ ನಿರೀಕ್ಷೆ ಕೂಡ ನನಗಿದೆ. ಯಾಕೆಂದ್ರೆ ಸಂಶೋಧನೆ ಅನ್ನುವುದು ಈ ಭೂಮಿಯಲ್ಲಿ ಮನುಷ್ಯ ಕಾಣಿಸಿಕೊಂಡ ಅಂದಿನಿಂದ ನಡೆದಿರುವಂತಹ ಒಂದು ಸುದೀರ್ಘವಾದಂತಹ ಒಂದು ಕ್ರಾಸ್ ಕಂಟ್ರಿ ರೇಸ್. ಓಟಗಾರನೊಬ್ಬ ತನಗೆ ನಿಗದಿಯಾದ ಗುರುತಿನಲ್ಲಿಯವರೆಗೆ ಓಡಿ ತನ್ನ ಬ್ಯಾಟನನ್ನ ಮುಂದಿನವರೆಗೆ ಹಸ್ತಾಂತರಿಸಿ ಆ ಓಟಗಾರ ಓಟವನ್ನು ಮುಂದುವರಿಸುವಂತೆ ಇಡೀ ಜಗತ್ತಿನ ಸಂಶೋಧನೆಯೂ ಕೂಡ ಮತ್ತು ಅದನ್ನು ಮಾಡುವಂತಹ ಸಂಶೋಧಕರು ಕೂಡ ತಮ್ಮ ಸಂಶೋಧನೆಯನ್ನು ಇಂತಹ ಕೆಲಸಗಳ ಮೂಲಕ ಮುಂದಿನವರೆಗೆ ದಾಟಿಸ್ತಾರೆ. ಆ ಅರ್ಥದಲ್ಲಿ ಇದೊಂದು ಪುಸ್ತಕ ಮಾತ್ರ ಅಲ್ಲ, ಇದೊಂದು ಪ್ಯಾಟರ್ನ್ ಕೂಡ. ದೇಶ ಕಾಲಗಳ ವ್ಯತ್ಯಾಸ ಇಲ್ಲದೆ ನಡೆಯುವಂತಹ ಸಂಶೋಧನೆಯ ಅಂತಿಮ ಉದ್ದೇಶ ದೇಶ ಕಾಲಗಳನ್ನು ಅರ್ಥ ಮಾಡುವುದೇ ಆಗಿದೆ. ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳುವ, ಅಂದ್ರೆ ಹ್ಯೂಮನ್ ಅನ್ನು ಅರ್ಥ ಮಾಡಿಕೊಳ್ಳುವ ನಿಕಾಯದಲ್ಲೇ ನಾವೆಲ್ಲರೂ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಇವರೆಲ್ಲರೂ ಕೂಡ ಕೆಲಸ ಮಾಡ್ತಾ ಇರುವುದರಿಂದ ಬಹಳ ವಿಶಾಲವಾದ ಅರ್ಥದಲ್ಲಿ ನಾನು ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನೂ ಒಳಗೊಂಡು ಇವೆಲ್ಲವನ್ನು ಹ್ಯುಮ್ಯಾನಿಟೀಸ್, ಮಾನವಿಕ ಎಂದೇ ಕರೆಯುವುದಕ್ಕೆ ಬಯಸ್ತೇನೆ. ನಾವು ಬಹಳ ತಪ್ಪಾಗಿ ಇದು ಸೈನ್ಸ್, ಇದು ಸೋಷಿಯಲ್ ಸೈನ್ಸ್, ಇದು ಹ್ಯುಮ್ಯಾನಿಟೀಸ್, ಇದು ಲ್ಯಾಂಗ್ವೇಜ್, ಇದು ಆರ್ಟ್ಸ್ ಅಂತ ಕ್ಲಾಸಿಫಿಕೇಶನ್ ಮಾಡ್ಕೊಂಡಿದ್ದೇವೆ. ಜಗತ್ತಿನಲ್ಲಿ ಅಥವಾ ನಮ್ಮ ಬದುಕಿನಲ್ಲಿ ಅಂತಹ ಕ್ಲಾಸಿಫಿಕೇಶನ್ಗಳು ಇಲ್ಲ. ಹ್ಯುಮ್ಯಾನಿಟೀಸ್ ಯಾಕೆ ಮುಖ್ಯ ಎಂಬ ಒಂದು ಅಂಶವನ್ನ ಚಿನ್ನಪ್ಪರ ಈ ಪುಸ್ತಕದಲ್ಲಿ ಬರುವ ಒಂದು ಮಾತನ್ನೇ ಆಧಾರವಾಗಿಟ್ಟುಕೊಂಡು ನಾನು ವಿವರಿಸ್ತೇನೆ. ಕಾರ್ಕಳದಲ್ಲಿ ಧೀಮಂತ ಚೆಲುವಿನ ಗೊಮ್ಮಟನನ್ನು ಕೆತ್ತಿದ ಬಳಿಕ ಕಾರ್ಕಳದ ಭೈರರಸ ವೀರಕಲ್ಪುಣನಿಗೆ ಚಿನ್ನದ ಬಹುಮಾನವನ್ನು ಕೊಡ್ತಾನೆ ಮತ್ತು ಇನ್ನೊಂದೆಡೆ ಇಂತಹ ಇನ್ನೊಬ್ಬ ಗೊಮ್ಮಟನನ್ನು ಕೆತ್ತಬಾರದು ಎನ್ನುವ ಕಾರಣಕ್ಕಾಗಿ ಬಲದ ಕೈಯನ್ನ ಎಡದ ಕಾಲನ್ನು ಕತ್ತರಿಸ್ತಾನೆ. ಶಿಲ್ಪಿಯೊಬ್ಬನಿಗೆ ಗೌರವವನ್ನು, ಹಿಂಸೆಯನ್ನು ಏಕಕಾಲಕ್ಕೆ ರಾಜನೊಬ್ಬ ಕೊಡ್ತಾನೆ. ಅಂಗಮೂಲಗೊಂಡಂತಹ ವೀರಕಲ್ಪುಡ ವೇಣೂರಿಗೆ ಬರ್ತಾರೆ. ವೇಣೂರಿನ ತಿಮ್ಮಣ್ಣಾಚಲ ತನಗೂ ಕಾರ್ಲದಂತಹ ಒಂದು ಗೊಮ್ಮಟನನ್ನು ಕೆತ್ತಿಕೊಡು
ಎಂದು ಹೇಳಿದರೆ ನನ್ನ ಅಂಗ ಊನವಾಗಿದೆ, ನಾನು ಕೆತ್ತಲಾರೆ ಅಂತಾನೆ ವೀರಕಲ್ಪುಡ. ಆಗ ಅಜಿಲ ಹೇಳ್ತಾನೆ, ನಿನ್ನ ಜಾತಿ ಸಮೀಕರನ್ನು ಕರೆಸು, ನಿನ್ನ ನೇತೃತ್ವದಲ್ಲಿ ನಿನ್ನ ಮಾರ್ಗದರ್ಶನದಲ್ಲಿ ಗೊಮ್ಮಟನನ್ನು ಕೆತ್ತಿಸು. ಆಗ ಕಲ್ಪುಡನ ಪ್ರತಿಕ್ರಿಯೆ ಇದು. ನಾನು ದಂದು ಪಡೆದು ಹೋದೆ ಈ ಪ್ರತಿಕ್ರಿಯೆ ಓದಿ. ಇತರರಿಗೆ ಗುರುತು ಮರ್ಮ ಕಲಿಸುವುದಕ್ಕಿಂತ ನಾನೇ ಮಾಡಿದೆ. ಕೆತ್ತನೆಗೆ ಅತ್ಯಂತ ಅನಿವಾರ್ಯವಾಗಿ ಬೇಕಾಗಿದ್ದ ದೇಹದ ಅಂಗಭಾಗಗಳನ್ನು ಕಳೆದುಕೊಂಡು ಚಿಂತಾಜನಕ ಸ್ಥಿತಿಯಲ್ಲಿರುವ ಒಬ್ಬ ಶಿಲ್ಪಿ ತಾನು ಕಲಿತ ಈ ಅಮೋಘ ವಿದ್ಯೆಯನ್ನ ತನ್ನ ಜಾತಿಯವರಿಗೆ ಆದರೂ ಕಲಿಸಿಕೊಡಲಾರೆ ಅಂತ. ಗುರುತು ಮತ್ತು ಮರ್ಮ. ವೀರಕಲ್ಪುಡನ ಈ ನಿಲುವಿಗೆ ಅನೇಕ ಕಾರಣಗಳಿದ್ದಿರಬಹುದು, ಆದರೆ ಅದಕ್ಕೊಂದು ನಿರಾಕರಿಸಲಿಕ್ಕೆ ಸಾಧ್ಯವಾಗದಂತಹ ಒಂದು ಆಯಾಮ ಇದೆ. ಅದೇನಂದ್ರೆ, ಸಾಯುವ ಸ್ಥಿತಿಯಲ್ಲಿರುವ ಒಬ್ಬ ಮನುಷ್ಯ ತನ್ನ ದೇಹದ ಪೂರ್ಣ ಸ್ವಾಧೀನವನ್ನೇ ಕಳೆದುಕೊಂಡಂತಹ ಒಬ್ಬ ಶಿಲ್ಪಿ ಇಂತಹ ನಿಲುವನ್ನು ತಾಳುವುದು ಹೇಗೆ ಸಾಧ್ಯ? ನಾನು ಗುರುತು ಮತ್ತು ಮರ್ಮವನ್ನ ಇನ್ನೊಬ್ಬರಿಗೆ, ಅದು ನನ್ನ ಜಾತಿಯವರಾಗಿದೆ, ನಾನು ಕಲಿಸಿಕೊಡಲಾರೆ ಎಂಬ ನಿಲುವನ್ನು ತಾಳಿರುವುದು ಹೇಗೆ ಸಾಧ್ಯ? ಕಾರ್ಕಳದ ಭೈರವರಸನನ್ನ ಅರ್ಥ ಮಾಡಿಕೊಳ್ಳುವುದು ಸರಳ ಮತ್ತು ಸುಲಭ. ವೀರಕಲ್ಪುಡನನ್ನ ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭ ಇಲ್ಲ. ಇದನ್ನು ಅಧ್ಯಯನ ಮಾಡುವುದು ಹ್ಯುಮ್ಯಾನಿಟೀಸ್. ನಾವೆಲ್ಲರೂ ಮುಟ್ಟಿ ನೋಡಿಕೊಳ್ಳುವಂತೆ, ನಮ್ಮ ಮುಖಕ್ಕೆ ಕನ್ನಡಿ ಹಿಡಿಯುವಂತೆ, ಇದು ನಿಮ್ಮ ಪಾಡು ಎಂದು ಹೇಳುವಂತಿದೆ ಈ ಪಾಠದ. ಮತ್ತು ಮನುಷ್ಯನ ಪಾಡನ್ನ ಅದು ಒಂದೇ ಒಂದು ಸಾಲಿನಲ್ಲಿ ಹೇಳಿ ಮುಗಿಸಿದೆ. ಚಿನ್ನಪುರ ಪುಸ್ತಕ ಓದ್ತಾ ಹೋದಾಗ ನನ್ನಲ್ಲಿ ಮೂಡಿದಂತಹ ಒಂದು ಚಿಂತನೆಯ ನೂಲು ಇದು. ಇಂತಹ 10 ಹಲವು ನೂಲುಗಳು ಈ ಪುಸ್ತಕದಲ್ಲಿವೆ. ಇವುಗಳನ್ನು ಪರಸ್ಪರ ಹೆಣೆದಾಗ ತಾತ್ವಿಕವಾಗಿ ಒಂದು ನಕಾಶೆ ಮೂಡುತ್ತದೆ. ಅಂತಹ ನಕಾಶೆಯನ್ನು ನಾವಾಗಿಯೇ ರೇಖಿಸುವುದಕ್ಕೆ ಈ ಪುಸ್ತಕ ಅನುವು ಮಾಡಿಕೊಡುತ್ತೆ. ಇದನ್ನು ನಾನು ಕರಾವಳಿ ಕಥನಗಳು ಪುಸ್ತಕದ ಶಕ್ತಿ ಎಂದೇ ಭಾವಿಸಿದ್ದೇನೆ. ಈ ಪುಸ್ತಕದಲ್ಲಿರುವ ಬಹಳ ಇಷ್ಟವಾದ ಇನ್ನೊಂದು ಲೇಖನ, ಅದು ಅನುವಾದಕ್ಕೆ ಸಂಬಂಧಿಸಿದೆ. ತುಳು ತಲೆ ಎತ್ತಿ ನಿಲ್ಲುವ ಬಗೆ ಎನ್ನುವುದು ಆ ಲೇಖನದ ಹೆಸರು. ಬಹಳ ಗಂಭೀರವಾಗಿ ನೀವು ಆ ಪುಸ್ತಕ, ಆ ಲೇಖನವನ್ನ ನೀವು ಓದಬೇಕಾಗಿದೆ. ಕರ್ನಾಟಕದ ಸಂದರ್ಭದಲ್ಲಿ ಕನ್ನಡವನ್ನು ನಾವು ದೇಶ ಭಾಷೆ ಎಂದು ಹೇಳಿದಂತೆಯೇ ತುಳುವಿನ ಈ ಭೌಗೋಳಿಕ ಪರಿಮಿತಿಯಲ್ಲಿ ತುಳುವೂ ಕೂಡ ದೇಶ ಭಾಷೆ ಇದೆ. ಆದರೆ ತುಳು ತನ್ನ ಈ ಭೌಗೋಳಿಕ ವ್ಯಾಪ್ತಿಯನ್ನು ಮೀರಿದಾಗ ಕರ್ನಾಟಕದ ಸಂದರ್ಭದಲ್ಲಿ ಆಗ ಇದು ಪ್ರದೇಶ ಭಾಷೆ ಆಗುತ್ತೆ. ಏಕಕಾಲಕ್ಕೆ ದೇಶ ಭಾಷೆಯೂ ಮತ್ತು ಪ್ರದೇಶ ಭಾಷೆಯೂ ಆಗಿರುವ ತುಳು ಭಾಷೆಯ ವಿಶ್ವಾತ್ಮಕತೆಯನ್ನು ಚಿನ್ನಪ್ಪರು ಇಲ್ಲಿ ಹುಡುಕಾಟ ಮಾಡ್ತಾರೆ. ಅನುಮಾನದ ಕುರಿತ ಅವರ ಲೇಖನದಲ್ಲಿ ಬಹಳ ಸ್ಪಷ್ಟವಾಗಿದೆ. ಮತ್ತು ತುಳುವಿನ ಲೋಕದೃಷ್ಟಿ ಅಂತ ಅವರು ಏನು ಹೇಳ್ತಾರೋ ಅದರಲ್ಲಿ ಈ ವಿಶ್ವಾತ್ಮಕತೆಯ ಹುಡುಕಾಟ ಇದೆ. ಸಾವಿರಾರು ವರ್ಷಗಳ ಹಿಂದೆ ಕನ್ನಡಕ್ಕೆ ಒಬ್ಬ ಕವಿರಾಜ ಮಾರ್ಗಕಾರ ಇದ್ದ. ಕನ್ನಡದ ಮುಂದೆ ಇದ್ದ ಆ ಕಾಲದ ಸವಾಲುಗಳ ಸಂಕೀರ್ಣತೆಯನ್ನು ಗಮನಿಸಿದ್ರೆ ಒಬ್ಬ ಕವಿರಾಜ ಮಾರ್ಗಗಾರ ಸಾಕು ಅಂತ ಸಂಸ್ಕೃತಿ ಅವನೊಬ್ಬನನ್ನು ಸೃಷ್ಟಿಸಿದ್ದಿರಬಹುದು. ಆದರೆ ಇವತ್ತು ನಮ್ಮ ಮುಂದಿರುವ ಭಾಷಾ ಸಾಮ್ರಾಜ್ಯಶಾಹಿಯ ದಬ್ಬಾಳಿಕೆ, ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಭರಾಟೆ ಮತ್ತು ಫಿಲಸಾಫಿಕಲ್ ಆಗಿ ಬಹಳ ಆಂಕರ್ಡ್ ಆದ ಕೆಲಸಗಳನ್ನು ಮಾಡುವವರ ಕೊರತೆ ತೀವ್ರವಾಗಿರುವ ಹಿನ್ನೆಲೆಯಲ್ಲಿ ತುಳುವಿನ ವಿಶ್ವಾತ್ಮಕತೆಯನ್ನು ಪ್ರಚುರಪಡಿಸುವುದಕ್ಕಾಗಿ ಅಂತಹ ಅನೇಕ ಮಂದಿ ಮಾರ್ಗಕಾರರು ಬೇಕಾಗಿದ್ದಾರೆ. ಅಮೃತರು, ಪ್ರೊಫೆಸರ್ ವಿವೇಕರಯ್ಯವರು, ಚಿನ್ನಪ್ಪಗೌಡ ಅಂತವರು ಅಂತಹ ಮಾರ್ಗಕಾರರು ಅಂತ ನಾನು ಭಾವಿಸ್ತೇನೆ. ತುಳುವಿನ ಗುರುತನ್ನು, ತುಳುವಿನ ಮರ್ಮವನ್ನು
ಬೀರ ಕಲ್ಕೊಡ ನಮಗೆ ಅಲ್ಲದೆ ಅನ್ಯರಿಗೆ ತಿಳಿಸಿಕೊಡುವ ಕಲಿಸಿಕೊಡುವ ಕೆಲಸವನ್ನು ತುಳುವಿನ ಮಾರ್ಗಕಾರರು ಬಹಳ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಈ 3 ಜನ ವಿದ್ವಾಂಸರ ಕಳೆದ 3-4 ದಶಕಗಳ ಕೆಲಸವನ್ನು ನೀವು ಗಮನಿಸಿದರೆ ನನ್ನ ಈ ಮಾತಿಗೆ ಹೆಚ್ಚಿನ ವಿವರಣೆ ಬೇಕಾಗಿಲ್ಲ. ಚಿನ್ನಪ್ಪರಂತೂ ಅನುವಾದಕ್ಕೆ ಬೇಕಾದಂತಹ ಒಂದು ಮೀಮಾಂಸೆಯನ್ನ ತಮ್ಮ ಶೈಕ್ಷಣಿಕ ಮತ್ತು ಶ್ರೀಮಂತವಾದ ಸಾಂಸ್ಕೃತಿಕ ಅನುಭವದ ಹಿನ್ನೆಲೆಯಲ್ಲಿ ಇಲ್ಲಿ ಮಂಡಿಸ್ತಾ ಇದ್ದಾರೆ. ಒಬ್ಬ ಮಾರ್ಗಕಾರನಾದವನು ಮಾಡಬೇಕಾದಂತಹ ಕೆಲಸ ಇದೆ. ಚಿನ್ನಪ್ಪರು ಅನುವಾದಕ್ಕೆ ಸಂಬಂಧಿಸಿದ ಯಾವುದೇ ಬಹಳ ದೊಡ್ಡ ಥಿಯರಿಗಳನ್ನ ಇಲ್ಲಿ ಅವರು ಚರ್ಚೆಗೆ ಎತ್ತಿಕೊಳ್ಳುವುದಿಲ್ಲ. ಆದರೆ ತಮ್ಮ ಶೈಕ್ಷಣಿಕ ಅನುಭವದ ಮೂಲಕವೇ ಅವರೊಂದು ಥಿಯರಿಯನ್ನ ಇಲ್ಲಿ ಮಂಡಿಸ್ತಾ ಇದ್ದಾರೆ ಮತ್ತು ಇದು ಬಹಳ ಮುಖ್ಯ ಅಂತ ನನಗನ್ನಿಸಿದೆ. ತಮಗೆಲ್ಲರಿಗೂ ತಿಳಿದಿರುವಂತೆ ಬಹಳ ದೊಡ್ಡ ಪ್ರಮಾಣದ ಒಂದು ಕಲ್ಚರಲ್ ಕ್ಯಾಪಿಟಲ್ ಅದು ತುಳುವಿನಲ್ಲಿದೆ. ಈ ಸಾಂಸ್ಕೃತಿಕ ಬಂಡವಾಳವನ್ನು ಅರ್ಥ ಮಾಡಿಕೊಂಡು ನಾವು ತುಳುವಿನ ಲೋಕಜ್ಞಾನವನ್ನು ಅನ್ವೇಷಿಸಬೇಕಾಗಿದೆ ಮತ್ತು ಹರಡಬೇಕಾಗಿದೆ. ಪ್ರಾಯಶಃ ನಾವು ಹಾಗೆ ಅನ್ವೇಷಿಸಿದಾಗ ಹುಟ್ಟುವಂತಹ ಲೋಕಜ್ಞಾನ ಏನಿದೆ ಅದು ನಮ್ಮ ಕಾಲದ ಉಗ್ರ ಮತ್ತು ಸಂಕುಚಿತ ಮತೀಯ ಮನೋಭಾವವೆಂಬ ಕ್ಯಾನ್ಸರ್ ಗಡ್ಡೆಗಳನ್ನ ಕರಗಿಸಬಹುದೇನೋ. ಆಗ ಪ್ರೊಫೆಸರ್ ವಿವೇಕರೇ ಅವರೊಂದು ಮಾತು ಹೇಳಿದ್ರು, ಆಕ್ಟಿವಿಸ್ಟ್ ಆಗಿ ಚಿನ್ನಪ್ಪನವರು ಕೆಲಸ ಮಾಡ್ತಾ ಇಲ್ಲ, ಆಕ್ಟಿವಿಸ್ಟ್ ಆಗಿ ಕೆಲಸ ಮಾಡಬೇಕಾಗಿಲ್ಲ. ಎಲ್ಲ ಅಕಾಡೆಮಿಷಿಯನ್ಸ್ ಈ ಬಗೆಯ ಗಂಭೀರವಾದಂತಹ ಶೈಕ್ಷಣಿಕ ಕೆಲಸಗಳನ್ನು ನಡೆಸುವುದಕ್ಕಿಂತ ಬಹಳ ದೊಡ್ಡ ಆಕ್ಟಿವಿಸ್ಟ್ ಕೆಲಸ ಇನ್ನೊಂದಿಲ್ಲ. ತುಳುವಿನದೇ ಒಂದು ನಿದರ್ಶನ ಕೊಡುವುದಾದರೆ, 10 ಕೂಡಿನ ಕಗಟು ಮುತ್ತು ಉಂಡು ಮತ್ತು ಊರ ಪರವೂರ 10 ಸಮಸ್ತರು ಎಂಬ ತುಳುವಿನ ಮಣ್ಣಿನಲ್ಲಿ ಮೂಡಿ ಬಂದಂತಹ ಈ 2 ನುಡಿಗಟ್ಟುಗಳು ಏನಿವೆ, ನೀವು ಯೋಚನೆ ಮಾಡಿ ನೋಡಿದ್ರೆ ಇವು ಕೇವಲ ನುಡಿಗಟ್ಟುಗಳಲ್ಲ. ತುಳುವಿನ ಒಂದು ವಿವೇಕ, ಆ ವಿವೇಕ ಏನಂದ್ರೆ ಸಾಮುದಾಯಿಕ ಪಾಲ್ಗೊಳ್ಳುವಿಕೆಯ ಮಹತ್ವದ ಬಗ್ಗೆ ಅರಿವಿರುವಂತಹ ತುಳುವಿನ ವಿವೇಕ ಈ ನುಡಿಗಟ್ಟುಗಳ ಮೂಲಕ ನಮಗೆ ಕಾಣಿಸಿಕೊಂಡಿದೆ. ತುಳುವಿನ ಇಂತಹ ದಾರ್ಶನಿಕ ನಿಲುವನ್ನು ಚಿನ್ನಪ್ಪರು ತಮ್ಮ ಈ ಪುಸ್ತಕದಲ್ಲಿ ಮತ್ತೆ ಮತ್ತೆ ಪ್ರಸ್ತಾವಿಸ್ತಾರೆ. 10 ಕೂಡಿನ ಕಲಾ ಎಂಬಲ್ಲಿ ಇರುವುದು ಲೆಕ್ಕ ಮಾಡಿದ 10 ಎಂಬುದಂತೂ ಅಲ್ಲ. 10 ಸಮಸ್ತರು ಎಂಬ ದೀರ್ಘದಲ್ಲೂ ಇರುವುದು ಲೆಕ್ಕ ಮಾಡಿದ 10 ಅಲ್ಲ. ಊರವರು, ಹೊರಊರಿನವರು, 10ಕ್ಕಿಂತ ಮಿಗಿಲಾದವರು ಮತ್ತು ಸಮಸ್ತರು ಎಂಬ ಈ 4 ಅಂಶಗಳು ಇಲ್ಲಿ ಬಹಳ ಬಹಳ ಮುಖ್ಯ. ಯಾರನ್ನೂ ತಿರಸ್ಕರಿಸದ, ಯಾರನ್ನೂ ಬಹಿಷ್ಕರಿಸದ, ಯಾರನ್ನು ಅನ್ಯರು ಎಂದು ಭಾವಿಸದ, ಇದು ನೀವು ವ್ಯಾಪಾರ ಮಾಡುವ ಜಾಗ ಅಲ್ಲ, ಎದ್ದು ನಡೀರಿ ಎಂದು ಹೇಳದ ಒಂದು ವಿವೇಕ ತುಳುವಿನಲ್ಲಿ. ಈ ವಿವೇಕವನ್ನ ಒಂದು ತಾತ್ವಿಕ ಚೌಕಟ್ಟಿನಲ್ಲಿಟ್ಟು ಇದನ್ನು ಒಂದು ಚಿಂತನೆಯಾಗಿ ತರ್ಕಬದ್ಧವಾಗಿ ನಾವು ಬೆಳೆಸಿದರೆ ಆಗ ಇದು ಡೆಮೋಕ್ರಸಿ ಎಂಬ ಫಿಲಾಸಫಿ ಆಗ್ತದೆ. ಈ ಸಾಧ್ಯತೆಯನ್ನ ಚಿನ್ನಪ್ಪನವರು ಇಲ್ಲಿ ಚರ್ಚಿಸಿದ್ದಾರೆ ಎನ್ನುವುದು ನನಗೆ ಬಹಳ ಸಂತೋಷದ ವಿಚಾರ. ತುಳುವಿನಲ್ಲಿ ಪ್ರಾಚೀನ ಪಠ್ಯಗಳನ್ನು ಓದಿ ಸಮಕಾಲೀನ ಜಗತ್ತಿನಲ್ಲಿ ಹಳೆಯ ಪಠ್ಯಗಳಿಗೆ ಹೊಸ ಅರ್ಥಗಳನ್ನು ತುಂಬುವ ಫಿಲಾಲಜಿಸ್ಟ್ಗಳು ಬಹಳ ಮಂದಿ ಇಲ್ಲ. ಪರಂಪರೆಯಿಂದ ಬಂದಿರುವ ಲಿಖಿತ ಅಥವಾ ಮೌಖಿಕ ಪಠ್ಯಗಳನ್ನು ಓದಿ ಕೇಳಿ ಅರ್ಥ ಮಾಡಿಕೊಂಡು ಹೊಸ ಬಗೆಯ ಅರ್ಥವನ್ನು ವ್ಯಂಜಿಸುವ ಸದ್ಯೋಜಾತ ಪ್ರತಿಭೆಯ ಫಿಲಾಲಜಿಸ್ಟ್ಗಳು, ಅಂದರೆ ಒಂದು ಪಠ್ಯದ ತಜ್ಞ ಓದುಗರು ಇವತ್ತು ನಮಗೆ ಅತ್ಯಗತ್ಯವಾಗಿ ಬೇಕಾಗಿದ್ದಾರೆ. ಆದರೆ ಇಂತಹ ಗಂಭೀರ ಫಿಲಾಲಜಿಸ್ಟ್ಗಳಿಗೆ ಬಹಳ ದೊಡ್ಡ ಅಪಾಯ ಇರುವುದು ಯಾವುದೇ ಭಾಷೆಯಲ್ಲಿ ಇರುವಂತಹ ನರ್ಸಣ್ಣರುಗಳಿಂದ, ಈ ಕುಟುಂಬ ಮಾಮಗಳಿಂದ, ಈ ರಂಜನೆಗಾಗಿ, ಜನಮರುಳು ಮಾಡುವುದಕ್ಕಾಗಿ ಮತ್ತು ಜನರನ್ನು ಸೇರಿಸುವುದಕ್ಕಾಗಿ, ಚಪ್ಪಾಳೆಯ ಭ್ರಮೆಗಾಗಿ ತುಳುವಿನ ನುಡಿ ಮತ್ತು ನುಡಿಗಟ್ಟುಗಳನ್ನು ಓತಪ್ರೋತವಾಗಿ ಹನಿಗಡಿಯದ ಮಳೆಯಂತೆ ಉದುರಿಸುವ ನರ್ಸಣ್ಣರಿಂದ, ಈ ತುಳುವಿನ ವಾಗ್ಜಾಲದಿಂದ ತುಳುವಿನ ಶೈಕ್ಷಣಿಕ ಲೋಕಕ್ಕೆ ನಯಾ ಪೈಸೆ ಪ್ರಯೋಜನ ಇಲ್ಲ.
ಇಲ್ಲಿ ಮಾಧ್ಯಮದವರಿದ್ದೀರಿ, ನಾನು ಬಹಳ ಸ್ಪಷ್ಟವಾಗಿ ನರ್ಸಣ್ಣರುಗಳಿಂದ ಯಾವುದೇ ಭಾಷೆಯ ಭೌತಿಕ ಲೋಕಕ್ಕೆ ಅಪಾಯ ಅಂತ ಹೇಳ್ತಾ ಇದ್ದೇನೆ. ನೀವು ದಯವಿಟ್ಟು ನಾಳೆ ವೆಬ್ಸೈಟ್ ಮಾಡಿ ಅಸರಣ್ಣರುಗಳಿಂದ ತುಳುವಿನ ಭೌತಿಕ ಲೋಕಕ್ಕೆ ಅಪಾಯ ಅಂತ ಬಂದ್ರೆ ಆ ಕಟೀಲಪ್ಪೆಯನ್ನು ನಾನು ಕಾಪಾಡಬೇಕು. ಇರ್ಲಿ, ಯಾಕೆ ಚಿನ್ನಪ್ಪ ಗೌಡ್ರವರ ಅನುವಾದ ನನಗೆ ಬಹಳ ಮುಖ್ಯ ಅಂದ್ರೆ, ಅವರು ಮುಳಿಯ ತಿಮ್ಮಪ್ಪನ ಪ್ರಸ್ತಾಪವನ್ನು ಮಾಲಿಂಗ ಭಟ್ರು ಮಾಡಿದ್ರು. ಕನ್ನಡದ ಆದಿಕವಿಯಾದ ಪಂಪನನ್ನ ಮುಳಿಯ ತಿಮ್ಮಪ್ಪಯ್ಯನವರು ಒಬ್ಬ ಫಿಲಾಲಜಿಸ್ಟ್ ಆಗಿ ಓದಿಕೊಂಡವರು. ಚಿನ್ನಪ್ಪ ಗೌಡರು ತುಳುವಿನ ಒಬ್ಬ ಸಮರ್ಥ ಫಿಲಾಲಜಿಸ್ಟ್. ಓರ್ವ ಸಮರ್ಥ ಫಿಲಾಲಜಿಸ್ಟ್ ಮಾತ್ರ ಒಬ್ಬ ಸಮರ್ಥ ಅನುವಾದಕನೂ ಆಗಬಲ್ಲ ಎನ್ನುವುದನ್ನು ಅವರು ಮತ್ತು ಪ್ರೊಫೆಸರ್ ಸುರೇಂದ್ರ ರಾಯರು ಮತ್ತು ಪ್ರೊಫೆಸರ್ ವಿವೇಕ್ ರೈ ಅವರು ಮತ್ತು CN ರಾಮಚಂದ್ರನ್ ಅವರು ಈಗಾಗಲೇ ಕನ್ನಡದ ಜಗತ್ತಿನ ಮುಂದೆ ಮತ್ತು ಜಾಗತಿಕ ಮಾನವಿಕಗಳ ಜಗತ್ತಿನ ಮುಂದೆ ತಮ್ಮನ್ನು ತಾವು ಪ್ರಸ್ತುತಪಡಿಸಿಕೊಂಡಿದ್ದಾರೆ. ಅನುವಾದವೆಂದರೆ ನನ್ನ ಪ್ರಕಾರ ಒಂದು ಭಾಷೆಯಲ್ಲಿರುವ ಕಂಟೆಂಟ್ ಅನ್ನ ಇನ್ನೊಂದು ಭಾಷೆಗೆ ರವಾನೆ ಮಾಡುವುದಲ್ಲ, ದಾಟಿಸುವುದಲ್ಲ. ವಸ್ತುವಿನ ಜೊತೆಗೆ ಸತ್ವವನ್ನೂ ದಾಟಿಸುವ ಅಡಕವಾದ ಶಕ್ತ ಬರವಣಿಗೆ ಅದು ಅನುವಾದ. ಇಂತಹ ಮರುಬರವಣಿಗೆಯನ್ನು ಮಾಡುವಾಗ ಒಂದು ಭಾಷೆಯ ಜ್ಞಾನ ಮತ್ತು ಆ ಜ್ಞಾನ ಕಂಡರಿಸಿದ ಲೋಕದೃಷ್ಟಿಯನ್ನು ಸಮರ್ಥವಾಗಿ ಹಿಡಿದಿಡಬೇಕು ಎನ್ನುವುದು ಚಿನ್ನಪ್ಪರ ನಿಲುವು. ವೈಯಕ್ತಿಕವಾಗಿ ನನಗೆ ಇಲ್ಲಿಯ ಎಲ್ಲ ಲೇಖನಗಳ ಬಗ್ಗೆ ಮಾತನಾಡಬೇಕೆಂಬ ತುಡಿತ ಇದೆ. ತಾನು ಬರೆದ ಪುಸ್ತಕದ ಲೋಕಾರ್ಪಣೆಯ ಸಂದರ್ಭದಲ್ಲಿ ತನ್ನ ಶಿಷ್ಯನಾದವನು ಪುಸ್ತಕದ ಅವಲೋಕನವನ್ನು ಮಾಡಲಿ ಎಂದು ಗುರುವಾದವರೊಬ್ಬರು ಬಯಸುವುದು ಮತ್ತು ಅದು ಸಾಧ್ಯವಾಗುವುದು ಗುರು ಶಿಷ್ಯರ ನಡುವೆ ಪರಸ್ಪರ ಪ್ರೀತಿ ಮತ್ತು ಗೌರವದ ಸಂಬಂಧ ಇದ್ದಾಗ ಮಾತ್ರ. ಇಂಥ ವಿಶೇಷವಾದ ಪ್ರೀತಿ ಮತ್ತು ಗೌರವವನ್ನು ಮೇಷ್ಟ್ರು ನನ್ನ ಬಗ್ಗೆ ತೋರಿಸ್ತಾ ಭಾಷೆ ಮತ್ತು ಸಂಸ್ಕೃತಿಯ ಕುರಿತು ಆಸಕ್ತಿ ಇರುವ ಇಂತಹ ಬಹಳ ಮುಖ್ಯವಾದ ಕೃತಿಯನ್ನು ರಚಿಸುವುದಕ್ಕಾಗಿ ನಾನು ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸುವುದಕ್ಕೆ ಬಯಸ್ತೇನೆ. ಅದರ ಜೊತೆಗೆ ಸಂಸ್ಕೃತಿ ಪ್ರೀತಿಯ ಇಂತಹ ಮಹತ್ವದ ಪ್ರಕಟಣೆಯ ಕೆಲಸವನ್ನು ಮಾಡಿರುವುದಕ್ಕಾಗಿ ಸಂತ ಎಲೋಷಿಯಸ್ ಕಾಲೇಜಿಗೂ ನನ್ನ ವಿಶೇಷವಾದ ಕೃತಜ್ಞತೆಯನ್ನು ಸೂಚಿಸ್ತೇನೆ. ಇಲ್ಲೇ ಒಂದು ಸಣ್ಣ ಅಧಿಕ ಪ್ರಸಂಗ ಮಾಡಬೇಕು ನಾನು. ಅದು ನಿಜಕ್ಕೂ ಅಧಿಕ ಪ್ರಸಂಗವಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಆದರೆ ಅದು ಆಗಬೇಕಾದ ಕೆಲಸವೇ ಆಗಿದ್ದಲ್ಲಿ ನೀವೆಲ್ಲರೂ ನಿಮ್ಮ ಸಹಮತವನ್ನು ವ್ಯಕ್ತಪಡಿಸಬೇಕು. ತನ್ನ ಸ್ವಾಗತದ ಮಾತುಗಳಲ್ಲಿ ಅವರು ನನ್ನನ್ನು ಇನ್ಸ್ಟಿಗೇಟ್ ಮಾಡಿದರು. ಆ ಕಾರಣಕ್ಕಾಗಿ ಮಹಾಲಿಂಗ ಭಟ್ ಅವರು ಈ ಕಾಲೇಜಿನ ಕನ್ನಡ ವಿಭಾಗ ಬೆಳೆದು ಬಂದ ಒಂದು ಚರಿತ್ರೆಯನ್ನ ಅತ್ಯಂತ ಸಂಕ್ಷಿಪ್ತವಾಗಿ ಇಲ್ಲಿಯ ಸಂತ ಎಲೋಷಿಯಸ್ ಕಾಲೇಜಿನ ಕನ್ನಡ ವಿಭಾಗವನ್ನು ಮಾತ್ರ ಬೆಳೆಸಿದ್ದಲ್ಲದೆ ಇಡೀ ಕರ್ನಾಟಕದ ಬೌದ್ಧಿಕ ಲೋಕವನ್ನು ಅತ್ಯಂತ ಸಮರ್ಥವಾಗಿ ಬೆಳೆಸಿದವರು ಪಂಡಿತ ಮುಳಿಯ ತಿಮ್ಮಪ್ಪಯ್ಯನವರು. ನಾಳೆಯ ದಿನಗಳಲ್ಲಿ ಸಂತ ಎಲೋಷಿಯಸ್ ಕಾಲೇಜು ಒಂದು ವಿಶ್ವವಿದ್ಯಾನಿಲಯ ಆಗುವುದರಲ್ಲಿದೆ. ಅಂತಹ ದಿನದಲ್ಲಿ ಸಂತ ಎಲೋಷಿಯಸ್ ಕಾಲೇಜಿನ ಕನ್ನಡ ವಿಭಾಗವನ್ನ ಮುಳಿಯ ತಿಮ್ಮಪ್ಪಯ್ಯ ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಎಂದು ಮರುನಾಮಕರಣ ಮಾಡಿ ಅದನ್ನು ಮೇಲ್ದರ್ಜೆಗೇರಿಸಿ ನಾನು ಮಾನ್ಯ ಪ್ರಾಂಶುಪಾಲರಲ್ಲಿ ಬೇಡಿಕೊಳ್ತೇನೆ. ಈ ಸಭೆ ಕಟ್ಟಿದ ಚಪ್ಪಾಳೆ ನಿಮಗೆ ಸಾರ್ವಜನಿಕ ಸಮ್ಮತಿ ಇದೆ ಎನ್ನುವುದನ್ನು ಸೂಚಿಸ್ತಾ ಇದೆ. ನನ್ನ ಪ್ರಕಾರ ಹಾಗೆ ನೋಡಿದ್ರೆ ಕರ್ನಾಟಕ ಸರ್ಕಾರವೇ ಕನ್ನಡ ಶಾಸ್ತ್ರೀಯ ಭಾಷಾ ಅಧ್ಯಯನ ಕೇಂದ್ರಕ್ಕೆ ಮುಳಿಯ ತಿಮ್ಮಪ್ಪಯ್ಯನವರ ಹೆಸರು ಇಡಬೇಕಾಗಿದೆ. ಸರ್ಕಾರ ಮಾಡದನ್ನ ತಮಗೆ ಮಾಡುವಂತ ಒಂದು ಅವಕಾಶವನ್ನ ಆ ಜೀಸಸ್ ಮತ್ತು ಕನ್ನಡದ ವಾಗ್ದೇವಿ ಇಬ್ಬರು ತಮ್ಮ ಪಾಲಿಗೆ ಒದಗಿಸಿದ್ದಾರೆ. ಮಾನ್ಯ ಪ್ರಾಂಶುಪಾಲರೇ, ಫಾದರ್, ನಿಮ್ಮ ಆಡಳಿತಾವಧಿಯಲ್ಲಿ ಇಂತಹ ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ಮಹತ್ವದ ಒಂದು ಕೆಲಸ ನಡೆಯಲಿ ಎಂದು ನಾನು ಆಶಿಸ್ತಾ ತಾತ್ವಿಕವಾದ ನಕಾಶೆಯನ್ನು ರೂಪಿಸಲು ನೆರವಾಗುತ್ತದೆ ಎನ್ನುವ ವಿಶ್ಲೇಷಣಾತ್ಮಕ ನೆಲೆಯ ಅರ್ಥಪೂರ್ಣ ಕೃತಿ ವಿವೇಚನೆಯನ್ನು ನಡೆಸಿದ ಪ್ರೊಫೆಸರ್ ನಿತ್ಯಾನಂದ ಬಿ ಶೆಟ್ಟಿ ಸರ್ ಅವರಿಗೆ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಮಾನ್ಯ ಪ್ರಾಂಶುಪಾಲರಾದ ವಂದನೀಯ ಫಾದರ್ ರೆವರೆಂಡ್ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಅವರು ಶುಭ ನುಡಿಗಳನ್ನು ಆಡಬೇಕಾಗಿ ವಿನಂತಿಸುತ್ತಾರೆ. ಇದೊಂದು ಅಪೂರ್ವವಾದ ಕ್ಷಣ. ಇಂದು ನಮ್ಮ ಕಾಲೇಜಿಗೆ ಅನೇಕ ಹೊಸ ಜನರು ಬಂದಿದ್ದಾರೆ.
ಕನ್ನಡ ತುಳುವನ್ನು ಓದುವ, ಕನ್ನಡ ತುಳು ಮನಸ್ಸಿನ ಅನೇಕರು ಇಲ್ಲಿದ್ದಾರೆ. ನಮ್ಮ ಕಾಲೇಜಿನ ಮೇಲಿನ ಪ್ರೀತಿ ಮತ್ತು ಚಿನ್ನಪ್ಪಗೌಡರ ಮೇಲಿನ ಅಭಿಮಾನದಿಂದ ಬಂದವರು ಬಹಳಷ್ಟು ಮಂದಿ ಇದ್ದಾರೆ. ಪ್ರೊಫೆಸರ್ ವಿವೇಕರಾಯ್ ಅವರ ಅಭಿಮಾನಿಗಳು, ನಿತ್ಯಾನಂದ ಅವರ ಮಾತುಗಳನ್ನು ಕೇಳಲೆಂದು ಬಂದವರು. ಈ ಸಲ ನಮ್ಮ ಸಂತ ಎಲೋಷಿಯಸ್ ಕಾಲೇಜಿನ ಬಗ್ಗೆ ತುಣುಕುಗಳಿರಲಿಲ್ಲ, ನಾನು ಮುಂದೆ ನೋಡ್ತಾ ಇದ್ದೆ. ಪ್ರೊಫೆಸರ್ ತಾಳ್ತಾಜಿ ಅವರನ್ನು ಕಾಣಲೆಂದು ಬಂದವರು. ಹೀಗೆ ಅನೇಕ ಕಾರಣಗಳನ್ನು ಇಟ್ಕೊಂಡು ನೀವೆಲ್ಲ ಇಲ್ಲಿ ಸೇರಿದ್ದೀರಿ. ಸಂತ ಎಲೋಷಿಯಸ್ ಕಾಲೇಜ್ ಇಂತಹ ಸುಸಂದರ್ಭಕ್ಕೆ ಕಾರಣವಾಗುತ್ತಿರುವುದು ನಮಗೆಲ್ಲ ಸಂತೋಷದ ವಿಷಯವಾಗಿದೆ. ಮಂಗಳೂರಿನಲ್ಲಿ ಸಂತ ಎಲೋಷಿಯಸ್ ಕಾಲೇಜ್ ಸ್ಥಳೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದು. ನಮ್ಮ ಕಾಲೇಜು ಎಲ್ಲ ಬಗೆಯ ಜನರಿಗೆ ಹತ್ತಿರವಾದ ಸಂಸ್ಥೆ. ಎಲ್ಲರಿಗೂ ಓದು ಬರಹ ದೊರೆಯಲಿ ಎಂಬ ಸದಾಶಯ ನಮ್ಮದಾಗಿದೆ. ಅರಿವಿನ ಹರವು ಜೆಸುಯಿಟ್ ಶಿಕ್ಷಣದ ಮುಖ್ಯ ಉದ್ದೇಶವಾಗಿದೆ. ಸಮಾಜ ನಾಗರಿಕಗೊಳ್ಳಬೇಕಾದರೆ ಸಮಾಜದೆಲ್ಲರಿಗೆ ಜ್ಞಾನ ದೊರೆಯಬೇಕು. ಜ್ಞಾನದ ಪ್ರಸರಣ ಶಿಕ್ಷಣದ ಮೂಲಕ ಮತ್ತು ಕೃತಿ ಪ್ರಕಟಣೆಯ ಮೂಲಕ ಸಾಧ್ಯ ಎಂದು ತಿಳಿದವರು ನಾವು. ಹಾಗಾಗಿ ಜ್ಞಾನದ ಪ್ರಸಾರ ನಮ್ಮ ಪ್ರಧಾನ ಆದ್ಯತೆ ಮತ್ತು ಕಾಳಜಿಯಾಗಿದೆ. ಈ ಹಿನ್ನೆಲೆಯಲ್ಲಿ ನಾಡಿನ ವಿದ್ವಾಂಸರ ವಿದ್ವತ್ಪೂರ್ಣ ಬರಹಗಳು, ಸೃಜನಶೀಲ ಕೃತಿಗಳು, ಆತ್ಮಕಥನಗಳು, ಜೀವನ ಚರಿತ್ರೆ ಇಂತಹ ಪುಸ್ತಕಗಳನ್ನು ಹೊರತರುವುದಕ್ಕೆ ನಮಗೆ ನಮ್ಮದೇ ಆದ ಪ್ರಕಾಶನ ಬೇಕೆಂದು ನಾವು ಭಾವಿಸಿದೆವು. ಆ ನಮ್ಮ ಕನಸು ಈಗ ಬಲವಾಗಿ ಫಲ ನೀಡುತ್ತಿದೆ. ಪ್ರಕಾಶನ ಆರಂಭಗೊಂಡು ಬೇರೆ ಬೇರೆ ಕ್ಷೇತ್ರ ಮತ್ತು ವಿಷಯಗಳಿಗೆ ಸಂಬಂಧಿಸಿದ 8 ಪುಸ್ತಕಗಳನ್ನು ಈಗಾಗಲೇ ನಾವು ಪ್ರಕಟಿಸಿದ್ದೇವೆ. ಇಂದು 9ನೇ ಪುಸ್ತಕ ಕರಾವಳಿ ಕಥನಗಳು ಅನ್ನು ಲೋಕಾರ್ಪಣೆಗೊಳಿಸಿದ್ದೇವೆ. ಅಲೋಷಿಯಸ್ ಪ್ರಕಾಶನದಿಂದ ಹೊರಬರುತ್ತಿರುವ ಸಂಶೋಧನಾ ಬರಹಗಳ ಪ್ರಥಮ ವಿಮರ್ಶನಾ ಗ್ರಂಥ ಇದಾಗಿದೆ. ಕಳೆದ ನವೆಂಬರ್ನಲ್ಲಿ ಹಿರಿಯ ಯಕ್ಷಗಾನ ಕಲಾವಿದರಾದ ಸೂರ್ಯಕುಮೇರು ಕೆ ಗೋವಿಂದ ಭಟ್ರ ಕೃತಿ 70 ತಿರುಗಾಟಗಳು ನಮ್ಮ ಪ್ರಕಾಶನದಿಂದ ಪ್ರಕಟಗೊಂಡಿತ್ತು. ಅವರು ಈಗಾಗಲೇ ನಮ್ಮ ಮುಂದೆ ಇದ್ದಾರೆ. ಈ ಪುಸ್ತಕಕ್ಕೆ ಜನರ ಪ್ರತಿಕ್ರಿಯೆ ಅದ್ಭುತವಾಗಿದೆ. ಈ ಪುಸ್ತಕದ ಬಹುತೇಕ ಎಲ್ಲ ಪ್ರತಿಗಳು ಮಾರಾಟಗೊಂಡು ಕೇವಲ 100 ಪ್ರತಿಗಳಷ್ಟು ಮಾತ್ರ ಬಾಕಿ ಉಳಿದಿದೆ. ಇದು ನಮಗೆ ಇನ್ನಷ್ಟು ಒಳ್ಳೆಯ ಪುಸ್ತಕಗಳು ಹೊರತರಲು ಸ್ಫೂರ್ತಿಯನ್ನು ಕೊಟ್ಟಿದೆ. ತಮಗೆಲ್ಲರಿಗೆ ತಿಳಿದಿರುವಂತೆ ಪ್ರೊಫೆಸರ್ ಚಿನ್ನಪ್ಪ ಗೌಡರು ನಮ್ಮ ನಾಡು ಕಂಡ ಪ್ರಮುಖ ಜಾನಪದ ವಿದ್ವಾಂಸರು. ಅವರು ಕನ್ನಡ ತುಳು ಕವಿತೆಗಳ ಕವಿಯೂ ಆಗಿದ್ದಾರೆ. ಈ ನೆಲದ ಮೌಖಿಕ ಸಾಹಿತ್ಯದ ವಿಶ್ಲೇಷಣೆಗೊಂದು ವಿಭಿನ್ನ ಆಯಾಮವನ್ನು ನೀಡಿದವರು ಪ್ರೊಫೆಸರ್ ಚಿನ್ನಪ್ಪ ಗೌಡರು. ಜನಪದರ ಲೋಕ ಗ್ರಹಿಕೆಯನ್ನು ಒಂದು ತಾತ್ವಿಕ ಚೌಕಟ್ಟಿನಲ್ಲಿ ಹಿಡಿದಿಟ್ಟು ಅದನ್ನು ಮೊದಲ ಬಾರಿ ಕ್ರಿಟಿಕಲ್ ಆಗಿ ನೋಡಿದವರು ಪ್ರೊಫೆಸರ್ ಗೌಡರು. ತುಳು ಜಾನಪದ ಮತ್ತು ತುಳು ಸಾಹಿತ್ಯದ ಬಗ್ಗೆ ವಿಮರ್ಶಾತ್ಮಕ ಬರಹಗಳು ಕಡಿಮೆಗೊಳ್ಳುತ್ತಿರುವ ಈ ಹೊತ್ತಿಗೆ ಸರಿಯಾಗಿ ಪ್ರೊಫೆಸರ್ ಚಿನ್ನಪ್ಪ ಗೌಡರ ಕರಾವಳಿ ಕಥನಗಳು ನಮ್ಮಲ್ಲಿ ಬಿಡುಗಡೆಗೊಂಡಿದೆ. ಈ ಕೃತಿ ಯಾಕೆ ಮುಖ್ಯ ಮತ್ತು ಈ ಕೃತಿಯ ಹೊಸ ನೋಟಗಳೇನು, ಒಳನೋಟಗಳೇನು ಎಂಬುದನ್ನು ಇಂದು 2 ವಿದ್ವಾಂಸರು ನಮಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಕೃತಿ ಪ್ರಕಟಿಸಿದ್ದಕ್ಕಾಗಿ ನಮಗೆ ಸಾರ್ಥಕತೆ ಇದೆ. ಪ್ರೊಫೆಸರ್ ಚಿನ್ನಪ್ಪ ಗೌಡರು ಈಗಾಗಲೇ ಸಾಕಷ್ಟು ಬರೆದವರು. ಹಾಗೆ ಅವರ ಬರಹಗಳೆಲ್ಲವೂ ಕನ್ನಡ ಬೌದ್ಧಿಕ ವಲಯದಲ್ಲಿ ಸದ್ದು ಮಾಡಿವೆ. ಅವರ ಪುಸ್ತಕಗಳನ್ನು ಕರ್ನಾಟಕದ ಅತ್ಯಂತ ಮುಂಚೂಣಿಯಲ್ಲಿರುವ ಪ್ರಕಾಶನ ಸಂಸ್ಥೆಯವರು ಪ್ರಕಟಿಸಿದ್ದಾರೆ. ಈಗಲೂ ಅವರ ಪುಸ್ತಕ ಪ್ರಕಟಣೆಗೆ ಕರ್ನಾಟಕದ ಖ್ಯಾತ ಪ್ರಕಾಶನ ಸಂಸ್ಥೆಗಳು ಮುಂದೆ ಬರುತ್ತಿವೆ. ಹಾಗಿದ್ದರೂ ಕರಾವಳಿ ಕಥನಗಳು ಕೃತಿಯನ್ನು ನಮ್ಮ ಪ್ರಕಾಶನ ಮೂಲಕ ಲೋಕಾರ್ಪಣೆಗೊಳ್ಳಲು ಅವರು ಅವಕಾಶ ನಮಗೆ ಮಾಡಿಕೊಟ್ಟಿದ್ದಾರೆ. ಕೃತಿಯ ಸ್ವರೂಪ, ಅಕ್ಷರಗಳ ವಿನ್ಯಾಸ, ಹೀಗೆ ಪುಸ್ತಕಕ್ಕೆ ಸಂಬಂಧಿಸಿದ ಪ್ರತಿಯೊಂದು ವಿಷಯದಲ್ಲೂ ಅವರು ತಮ್ಮನ್ನು ತಾವು ಸಂಪೂರ್ಣ ತೊಡಗಿಸಿಕೊಂಡು ನಮ್ಮ ಕೆಲಸವನ್ನು ಸುಲಭ ಮಾಡಿದ್ದಾರೆ. ಅವರಿಗೆ ಸಂತ ಎಲೋಷಿಯಸ್ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ನನ್ನ ಪರವಾಗಿ ನಾನು ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅವರಿಗೆ ಶುಭವಾಗಲಿ ಎಂದು ಹಾರೈಸುತ್ತೇನೆ. ಅವರಿಗೆ ಸಂತ ಎಲೋಷಿಯಸ್ ಕಾಲೇಜಿನ ಮೇಲೆ ಬಹಳಷ್ಟು ಪ್ರೀತಿ. ಬಹಳಷ್ಟು ಸಲ ನಾವು ಸ್ಟ್ರೈಟ್ ಪ್ರೋಗ್ರಾಮ್ ಆಗ್ಬೋದು, ಸಂಶೋಧನೆಗೆ ಆಗಿ ಅವರು ಕೇಳಿದಾಗ ಅವರು ಯಾವಾಗಲೂ ಇಲ್ಲಿ ಬಂದು ನಮಗೆ ಬಹಳಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅಷ್ಟೇ ರೀತಿಯಲ್ಲಿ ಬಹಳಷ್ಟು ಪ್ರೀತಿಯನ್ನ ನಮ್ಮ ಮೇಲೆ ಮತ್ತು ನಮ್ಮ ಸಂಸ್ಥೆಯ ಮೇಲೆ ತೋರಿಸ್ತಾ ಇದ್ದಾರೆ. ಅದರಿಂದ ನಾನು ಅವರಿಗೆ ಯಾವಾಗಲೂ ದೇವರು ಒಳ್ಳೆ ಮಾಡಲಿ, ಒಳ್ಳೆ ರೀತಿಯಲ್ಲಿ ಅವರು ಈ ಸಂಶೋಧನೆಯನ್ನ ಮುಂದೆ ಕೂಡ ಬರೆದು ನಮಗೆ ಇನ್ಸ್ಪಿರೇಷನ್, ಪ್ರೇರಣೆ ಆಗಲಿ ಅಂತ ನನ್ನ ಒಂದು ಭಾವನೆ. ಈ ಪುಸ್ತಕಕ್ಕೆ ಸುಂದರವಾದ ಮುನ್ನಡೆಯನ್ನು ಬರೆದು ಈ ಪುಸ್ತಕಕ್ಕೆ ಮೆರಗನ್ನು ನೀಡಿದ ವಿಶ್ರಾಂತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆಯವರನ್ನು ಇವತ್ತು
ವಿಶೇಷವಾಗಿ ನಾನು ನೆನಪಿಸಿಕೊಳ್ತೇನೆ. ಪ್ರೊಫೆಸರ್ BA ವಿವೇಕ ಅವರು ಇವತ್ತು ನಮ್ಮೊಂದಿಗೆ ಇದ್ದು ಪುಸ್ತಕದ ಬಗ್ಗೆ ಗಹನವಾದ ಚಿಂತನೆಗಳನ್ನ ನೀಡಿದ್ದಾರೆ. ಅವರ ಮಾತುಗಳನ್ನು ಕೇಳುವುದೇ ನಮಗೆ ಬಹಳ ಸಂತೋಷ. ಬಹಳಷ್ಟು ಸಲ ನಮ್ಮ ಕಾಲೇಜಿಗೆ ಬಂದಿದ್ದಾರೆ, ನಮಗೆ ಪ್ರೇರಣೆಯಾಗಿದ್ದಾರೆ. ನಮ್ಮದೇ ಹಳೆ ವಿದ್ಯಾರ್ಥಿ ಪ್ರೊಫೆಸರ್ ನಿತ್ಯಾನಂದ B. ಶೆಟ್ಟಿ ಅವರು ಪ್ರತಿ ಬಾರಿ ಇಲ್ಲಿ ಬರುವಾಗ ಹೊಸ ಅನುಭವಗಳನ್ನ ನಮಗೆ ಹಂಚಿಕೊಳ್ತಾ ಇದ್ದಾರೆ. ಖಂಡಿತವಾಗಿ ಅವರು ಮುಂದೆ ಕೂಡ ಬಂದು ನಮಗೆ ಈ ಒಂದು ಅನುಭವವನ್ನು ಹಂಚ್ತಾರೆ ಎಂದು ನಾನು ನಂಬುತ್ತೇನೆ. ಜೊತೆಗೆ ಈ ಕೃತಿಯ ಬಗ್ಗೆ ವಿಮರ್ಶಾತ್ಮಕ ಒಳನೋಟವನ್ನು ಅವರು ಕೊಟ್ಟಿದ್ದಾರೆ. ಅವರಿಗೂ ಕೂಡ ನನ್ನ ವಂದನೆಗಳು. ತಾಳ್ತಾಜಿಯವರ ಹದವಾದ ಹಿತಮಿತ ಮಾತುಗಳಿಗೆ ಕೃತಜ್ಞತೆಗಳು. ವಿಕಾಸ್ ಮತ್ತು ನಮ್ಮ ಕಾಲೇಜಿನ ಕನ್ನಡ ವಿಭಾಗದವರು ಸೇರಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿದ್ದಾರೆ. ಅವರೆಲ್ಲರನ್ನು ಈ ಹೊತ್ತಲ್ಲಿ ನಾನು ನೆನಪಿಸುತ್ತೇನೆ. ಎಲೋಶಿಯಸ್ ಪ್ರಕಾಶನದ ಪ್ರಧಾನ ಹೊಣೆಯನ್ನು ಹೊತ್ತಿರುವ ನಿರ್ದೇಶಕಿ ಆಗಿರುವ ಪ್ರೊಫೆಸರ್ ವಿದ್ಯಾ ವಿನೋದ ಡಿಸೂಜ್ ಅವರಿಗೂ ಹಾಗೂ ಕಾಲೇಜಿನ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಹೊಸ ಹೊಸ ಒಳನೋಟಗಳನ್ನು ನೀಡುತ್ತಾ ಕಾರ್ಯಕ್ರಮಕ್ಕೆ ವಿಶೇಷ ಒಳಗು ಬರುವಂತೆ ಮಾಡುತ್ತಿರುವ ನಮ್ಮ ಕುಲಸಚಿವರಾದ ಡಾಕ್ಟರ್ ವಾಲ್ಮೀಕೇಶ್ವರ ಅವರಿಗೂ ಹಾಗೂ ನಮ್ಮ ಕನ್ನಡ ವಿಭಾಗದ ಎಲ್ಲರಿಗೂ ನಾನು ವಂದನೆಗಳನ್ನ ಸಲ್ಲಿಸುತ್ತೇನೆ. ಈ ಗ್ರಂಥದ ಅಕ್ಷರ ಜೋಡಣೆಯನ್ನು ನಿರ್ವಹಿಸಿ ಮುದ್ರಿಸಿದ ಆಕೃತಿ ಪ್ರಿಂಟ್ಸ್ನ ಕಲ್ಲೂರು ನಾಗೇಶ್ ಮತ್ತು ಅವರ ಎಲ್ಲ ಸಿಬ್ಬಂದಿಗಳಿಗೂ ನನ್ನ ಕೃತಜ್ಞತೆಗಳು. ಅಂದವಾದ ಮುಖಪಟವನ್ನು ವಿನ್ಯಾಸಗೊಳಿಸಿದ ದಿನೇಶ್ ಕುಕ್ಕಜಡ್ಕ ಅವರಿಗೆ ವಂದನೆಗಳನ್ನು ಹೇಳುತ್ತಾ ನನ್ನ ಈ ಮಾತುಗಳನ್ನು ನಾನು ಮುಗಿಸ್ತೇನೆ. ಧನ್ಯವಾದಗಳು. ಮೂಲಕ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ವಂದನೀಯ ಫಾದರ್ ರೆವರೆಂಡ್ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಅವರಿಗೆ ಸರ್ವರ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರೊಫೆಸರ್ ಕೆ ಚಿನ್ನಪ್ಪಗೌಡ ಸರ್ ಅವರ ಒಂದು ಕವಿತೆ ಭಾವರೂಪ. ಮನಸ್ಸಿನ ಭಾವಕ್ಕೆ ಹೇಳಲು ಸಾಕು ಈ ಭಾವಗೀತೆ, ಜೀವ ಕಣ್ಣಿನ ನೋವಿಗೆ ಬೇಕು ಅದೇ ಜೀವಗೀತೆ. ಕೃತಿಕಾರರಾದ ಪ್ರೊಫೆಸರ್ ಕೆ ಚಿನ್ನಪ್ಪಗೌಡ ಸರ್ ಅವರು ತಮ್ಮ ಅನಿಸಿಕೆ ಭಾವಾಭಿವ್ಯಕ್ತಿಯನ್ನು ನಮ್ಮ ಮುಂದೆ ಹೇಳುತ್ತಾರೆ. ವೇದಿಕೆ ಮೇಲೆ ಇಬ್ಬರು ಗುರುಗಳಿದ್ದಾರೆ. ನಾನು ಸ್ವಲ್ಪ ಹಗುರವಾಗಿ ಮಾತಾಡ್ತಾ 5-10 ನಿಮಿಷ ಮುಗಿಸ್ಬಿಡ್ತೇನೆ. ಸ್ವಲ್ಪ ಗಂಭೀರವಾದ 2-3 ಭಾಷಣ ಕೇಳಿದ ಮೇಲೆ ಸ್ವಲ್ಪ ಹಗುರ ಮಾಡುವಲ್ಲಿ ಬರುವಂಥ 1-2 ಸಂಗತಿಗಳ ವಚನ ಹಂಚಿಕೊಳ್ತಾರೆ. ಇಬ್ಬರು ಗುರುಗಳಿದ್ದಾರೆ. ಇದು ತಮಾಷೆ ವಿಷಯ ಅಲ್ಲ, ಇದು ಗಂಭೀರ ವಿಷಯ. ಈಗ ಹೇಳ್ತಾರೆ ಇಬ್ಬರು ಗುರುಗಳಿದ್ದಾರೆ. ಒಬ್ಬರು ತಾಳ್ತಾಜಿಯವರು ಪುತ್ತೂರಿನಲ್ಲಿ ಹೋದಾಗ ಕನ್ನಡದ ಪ್ರೀತಿಯನ್ನು ಹುಚ್ಚ ಎಲ್ಲೂ ಅದರ ಒಟ್ಟೊಟ್ಟಿಗೆ ಕಲಿಸಿದರು ತಾಳ್ತಾಜಿಯವರು. ಅವರು ಹೇಳುವ ಹಾಗೆ ನಾನು ಚೂಟಿಯನ್ನು ಆಗಿರಲಿಲ್ಲ ಹಳ್ಳಿಯಿಂದ. ಅದು ಅವರು ಕಂಡಿದ್ದಾಗ ಏನೋ ಗೊತ್ತಿಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಾಗುತ್ತೆ ನೋಡಿ ಬೇರೆಯವ್ರಿಗೆ ಏನು ಹೇಳ್ತಾರೆ ಅನ್ನೋ ಬಗ್ಗೆ. ಹಾಗೆ ಅಲ್ಲಿ ಕನ್ನಡದ ಹಾಗೆ ಹುಟ್ಟಿದ ಪ್ರೀತಿ, ಆಮೇಲೆ ಮದ್ರಾಸ್ ಹೋದೆ, ವಿವೇಕಾನಂದ ಉಜಿರೆಗೆ ಬಂದೆ, ಮತ್ತೆ ಮಂಗಳೂರಿಗೆ ಬಂದ ಮೇಲೆ ನಾನು ಹೇಳಬೇಕಾದ ಬಹಳ ಮುಖ್ಯವಾದ ಮಾತು ಅಂದರೆ ಈ ಕನ್ನಡದ ಪ್ರೀತಿಗೆ ಒಂದು ಗಂಭೀರವಾದ ಶೈಕ್ಷಣಿಕ ಚೌಕಟ್ಟನ್ನು, ಒಂದು ದಿಕ್ಕನ್ನು, ದೃಷ್ಟಿಯನ್ನು ಕಲ್ಪಿಸಿದವರು ಡಿ ವಿವೇಕಾನಂದ. ಇತ್ತೀಚೆಗೆ ಅವರು 75 ವರ್ಷ ತುಂಬಿದಾಗ ಪ್ರಾಯ ಹೇಳುವುದು ಬಹಳ ಕಡಿಮೆ. ಈಗ ನಾವು ಸ್ವಲ್ಪ ಘೋಷಿಸ್ತಾ ಇದ್ದೇವೆ ಪ್ರಾಯ 75 ವರ್ಷ ನಮ್ಮ ರಕ್ಷಣೆಗೂ ಆಗ್ತದೆ ಹಾಗೆ 75 ತುಂಬಿದಾಗ ಒಂದು ಒಡನಾಟ ನೆನಪುಗೊಳ್ಳುವಂಥ ಒಂದು ಪುಸ್ತಕ ವಿಶೇಷವಾದ ವಿಶಿಷ್ಟವಾದ ಅಭಿನಂದನ ಗ್ರಂಥ. ಮಾದರಿ ಬರಲಿಲ್ಲ, ಅನೇಕ ಮಾದರಿಗಳನ್ನು ಅವರು ಹುಟ್ಟು ಹಾಕಿದ್ದಾರೆ. ಅದರಲ್ಲಿ ಒಂದು ಸಾಂಪ್ರದಾಯಿಕ ಬೇಡ ಅಭಿನಂದನ ಗ್ರಂಥ ಅಂತ ಹೇಳೋದು 5 ಮಂದಿಯಿಂದ ಒಂದು ಫ್ರೀಡಮ್ ಕೊಟ್ಟರು. ನೀವು ಎಷ್ಟು ದೀರ್ಘವಾಗಿ ಬರೀದ್ರು ಅಷ್ಟು ದೀರ್ಘ ಬರೀ ನಿಮಗೆ ಬಿಟ್ಟದ್ದು ಅಂತ. ಹಾಗೆ ನಾನು ಇಲ್ಲಿನಲ್ಲಿ C.R. ರಾಮಚಂದ್ರನ್, H. ಗೋರ್ಲಿಂಗಯ್ಯ, ಹೈಡ್ರನ್ ಗ್ರೂಪ್ನ ನೀವು 5 ಜನ ಯೋಚನೆ ಮಾಡಿ ಸುಮಾರು 35 ಪುಟಗಳ ಲೇಖನಗಳನ್ನು ಬರೆದು ನಾನು ಸಂಕ್ಷಿಪ್ತಗೊಳಿಸಿ ಹೇಳುವುದಂತಂದ್ರೆ ಅದರಲ್ಲಿ ಒಂದು ನನ್ನ ಲೇಖನ ಇದೆ. ಸುಮಾರು 40-45 ಪುಟಗಳ ಲೇಖನ. ಅದರಲ್ಲಿ ಅವರು ಈ ಕನ್ನಡ ವಿಭಾಗವನ್ನು ಕಟ್ಟಿದ ಮತ್ತು ಅವರ ಸುತ್ತಲೇ ಕನ್ನಡದ ಎಲ್ಲ ಸಂಶೋಧಕರು ಸುತ್ತುವ ಹಾಗೆ ಮಾಡಿದ್ದಾರೆ. ನಿನ್ನೆ ಬಿಳಿಮಲೆ ಫೋನ್ ಮಾಡಿ ಹೇಳ್ತಾ ಇದ್ದರು, ಅವರು ಸೂರ್ಯ ಇದ್ದಾಗೆ ನಾವೆಲ್ಲ ಗ್ರಹಗಳು, ದುಷ್ಟ ಗ್ರಹಗಳಲ್ಲ, ಒಳ್ಳೆಯ ಗ್ರಹಗಳು ಅವರ ಸುತ್ತ ಇಡೀ ತುಳುನಾಡಿನ ಕೆಲಸ ಕಳೆದ ಒಂದು 30-40 ವರ್ಷಗಳಲ್ಲಿ ಅವರ ಸುತ್ತಿ ಮತ್ತೆ ಸ್ವಲ್ಪ ಪರಿಧಿ ಆಚೆಗೆ ಚಲಿಸುವ ಹಾಗೆ ನೋಡಿಕೊಂಡವರು ಪ್ರೊಫೆಸರ್. ಸೊ ಅವರು ಇವತ್ತು ಬಂದಿದ್ದಾರೆ. 2 ವಿದ್ಯಾರ್ಥಿಗಳಿದ್ದಾರೆ. ಕೃಷ್ಣಮೂರ್ತಿ ಅವರ ವಿದ್ಯಾರ್ಥಿ, ಆಮೇಲೆ ನಿತ್ಯಾನಂದ ಶೆಟ್ಟಿ. ಅವರು ಆಗಲೂ ಸ್ವಲ್ಪ ಗಂಭೀರವೇ, ಈಗಲೂ ಕೂಡ ಮಾತಿನ ಸಂವಾದದ ವಿಷಯವನ್ನು ತುಂಬ ಗಂಭೀರವಾಗಿ ವಿಷಯವನ್ನು ತೆಗೆದುಕೊಂಡು ಮಾತನಾಡುವವರು 2 ವಿದ್ಯಾರ್ಥಿಗಳು, 2 ಗುರುಗಳು ಈ ಸಂಸ್ಥೆಯ ಗುರು ಇದ್ದಾರೆ. ಪ್ರಾಂಶುಪಾಲರು ಮತ್ತು
ಈ ಪ್ರಕಾಶನದ ನಿರ್ದೇಶಕರು, ಹೀಗೆ 6 ಮಂದಿ ಇರುವ ಒಂದು ಸಂತುಲಿತವಾದ ಒಂದು ಸಭೆ ಇದೆ. ನಾನು ಈಗಾಗಲೇ ಹೇಳಿರುವ ಹಾಗೆ ಈ ಸಭೆ ಬಹಳ ವಿಶಿಷ್ಟವಾದದ್ದು. ನಾನು ವಿವರಿಸಿ ಹೇಳಬೇಕಾಗಿಲ್ಲ, ನಿಮಗೆ ನೀವೇ ಮಾತಾಡಿಕೊಂಡ್ರೆ ಗೊತ್ತಾಗುತ್ತೆ. ಒಂದು ಇಂಗ್ಲೀಷಲ್ಲಿ ಮಾತಿದೆ, ಡಿಫ್ರೆಂಟ್ ವಾಕ್ಸ್ ಆಫ್ ಲೈಫ್ ಅಂತ. ಬೇರೆ ಬೇರೆ ಕಡೆಗಳಲ್ಲಿ ಡಾಕ್ಟರ್ಸ್ ಇದ್ದಾರೆ, ಆಡಳಿತವರಿದ್ದಾರೆ, ಕೃಷಿಕರಿದ್ದಾರೆ, ಅಧ್ಯಾಪಕರಿದ್ದಾರೆ, ಸಂಶೋಧಕರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ಹೀಗೆ ಬೇರೆ ಬೇರೆ ವಲಯದಿಂದ ವಿದ್ಯಾರ್ಥಿಗಳು ಅಥವಾ ನೀವೆಲ್ಲ ಬಂದಿದ್ದೀರಿ. ಅದನ್ನು ವಿಶೇಷವಾಗಿ ನಾನು ಸ್ಮರಿಸ್ತೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಹೆಂಡತಿಯೂ ಬಂದಿದ್ದಾರೆ. ಹೆಂಡತಿಯೂ ಬಂದಿದ್ದಾರೆ ಅಂದರೆ ಹೇಳುವುದು ಅಲ್ಲಿ ಪತ್ತೆ ಆಗಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಹೆಂಡತಿ ಬಂದಿದ್ದಾರೆ ಸರಿ, ಹೆಂಡತಿಗೆ ಬಹುವಚನ ಆಗ್ಬೇಕಾಗ್ತದೆ, ಅದು ಕಷ್ಟ. ಇನ್ನೂ ಹಾಗಾಗಿ ಸದ್ಯಕ್ಕೆ ಹೆಂಡತಿ ಬಂದಿದ್ದಾಳೆ ಅಂತ ಹೇಳಿ ಇವತ್ತು ಬೆಳಿಗ್ಗೆ ಅವಳ ಮಗಳು ಅಂದರೆ ಅವಳನ್ನ ನಮ್ಮ ಅಪ್ಪ ಏನು ಮಾಡ್ತಾರೆ ಅಂತ ಅಪ್ಪನ ಕತೆ ಹೇಳಿ ಸುಖ ಇಲ್ಲ ಅಂತ ಈಚೆಯಿಂದ ಹೋಗ್ತದೆ. ಏನು ಫೋನಿನ ಮೇಲೆ ಫೋನ್. ಸತ್ಯ ಹೇಳ್ತೇನೆ, ನಿನ್ನ ಮದುವೆಗೂ ಕೂಡ ಹೀಗೆ ಯಾರನ್ನೂ ಕರೀಲಿಲ್ಲ. ನನ್ನ ಮಗಳ ಮದುವೆಗೂ ಕೂಡ ಹೀಗೆ ಫೋನ್ ಮಾಡಿದ್ದಿಲ್ಲ ಮಗಳೇ. ಈಗ ಕರೆದ ಮುಗಿಸಿದ ಫೋನ್ಗೆ ಫೋನ್ ಮಾಡ್ತಾ ಇದ್ದಾರೆ, ಬನ್ನಿ ಒಂದು ಗಳಿಗೆ ಬನ್ನಿ. ನನಗೆ ಹೇಳುವಾಗ ಅವರದ್ದು ಪಾಪ ಕಾಣ್ತದೆ, ಇವರದ್ದು ಆಚರಣೆಗಿಲ್ಲ. ಅದು ನನಗೆ ಗೊತ್ತಿತ್ತು, ಒಂದು ಆಮಂತ್ರಣ ಹಾಕಿದ ಮೇಲೆ ಅದು ಉದ್ದಕ್ಕೂ ನಾನು ಪಾಲಿಸಿಕೊಂಡು ಬಂದದ್ದು. ಯಾವುದೇ ಕಾರ್ಯಕ್ರಮ ಇದ್ದರೂ ಒಂದು ಮಾತನಾಡಿ ಒಂದು ಗಳಿಗೆ ಬಿಡುವಾದರೆ ಬನ್ನಿ ಅಂತ ಹೇಳುವಂಥದ್ದು. ಹಾಗಾಗಿ ಹಾಗೆ ಅನೇಕರನ್ನ ನಾನು ಫೋನ್ ಮೂಲಕ ಸಂಪರ್ಕಿಸಿ ಬನ್ನಿ ಅಂತ ಹೇಳಿದ್ದೇನೆ. ನಾನು ಫೋನ್ ಮಾಡುವಾಗಲೆಲ್ಲ ನಾವು ಬರ್ತೇವೆ ಅಂತ ಹೇಳಿದವರಿದ್ದಾರೆ. ವಿಕಾಸ ಕೈ ಜೋಡಿಸಿದೆ. ಆಮೇಲೆ ಸಂತ ಎಲೋಷಿಯಸ್ ಈಗ ಕನ್ನಡ ವಿಭಾಗ ವಿಶೇಷವಾಗಿ ಎಲ್ಲ ಅಧ್ಯಾಪಕರು, ನನ್ನ ವಿದ್ಯಾರ್ಥಿಗಳವರೆಲ್ಲರೂ ಕೂಡ, ಆಮೇಲೆ ದಿನೇಶ್ ನಾಯಕ್ ಅವರು ವಿಶೇಷವಾದ ದೊಡ್ಡನ್ನು ವಹಿಸಿ ಈ ಕಾರ್ಯಕ್ರಮ ಆರಂಭ ಮಾಡಿದ್ದಾರೆ. ಹಾಗಾಗಿ ಮೊದಲಿಗೆ ಇಲ್ಲಿ ಬಂದಿರುವ ತಮಗೆಲ್ಲರಿಗೂ ಕೂಡ ಮತ್ತು ನನ್ನ ಗುರುಗಳಿಗೆ, ನನ್ನ ಶಿಷ್ಯರಿಗೆ ಬಹಳ ಪ್ರೀತಿಪೂರ್ವಕ ನಮನಗಳನ್ನು ನಾನು ವೈಯಕ್ತಿಕವಾಗಿ ಬಹಳ ಗೌರವದಿಂದ ಪ್ರೀತಿಯಿಂದ ಸಲ್ಲಿಸ್ತಾ ಇದ್ದೇನೆ. ಇದು ಒಂದು ಭಾಗ. ಪುಸ್ತಕದ ಬಗ್ಗೆ, ಲೇಖನಗಳ ಬಗ್ಗೆ ಹೇಳಿದ ಮೇಲೆ ನಾನು ಹೆಚ್ಚು ಹೇಳಬಾರದು. ಅದರಲ್ಲಿ ಸಂಕ್ಷಿಪ್ತವಾದ 2 ಸಂಗತಿಗಳನ್ನು ಹಂಚಿಕೊಳ್ಬೇಕು. ನಾನು ಒಂದು, ಸುಮಾರು 25-30 ವರ್ಷಗಳ ಕಾಲ ತುಳು ಜಾನಪದವನ್ನ, ಸಾಹಿತ್ಯವನ್ನ ಪಾಠ ಮಾಡಿದವರು. ಯಕ್ಷಗಾನಷ್ಟು ನಾನು ಪಾಠ ಮಾಡಿದವರಲ್ಲ. ಈ 2 ಸುಮಾರು 25-30 ವರ್ಷ ಪಾಠ ಮಾಡಿದವರು. ನಾನು ಲೇಖನಗಳನ್ನು ಓದಿದ್ರೆ ಗೊತ್ತಾಗುತ್ತೆ, ನಿತ್ಯಾನಂದ ಬಹಳ ಚೆನ್ನಾಗಿ ಗುರುತಿಸ್ತಾರೆ. ಒಂದು ವಿದ್ಯಾರ್ಥಿ ಸಮುದಾಯವನ್ನು ಗಮನವಿಟ್ಟುಕೊಂಡೇ ನಾನು ಪಾಠ ಮಾಡಿದ ಒಂದು ಹೊಸ ಬಹಳ ಏನೋ ತುಳುವಿನ ಬಗ್ಗೆ, ಜಾನಪದದ ಬಗ್ಗೆ ಏನೋ ಬ್ಯಾಕ್ಗ್ರೌಂಡ್ ಇರೋ ವಿದ್ಯಾರ್ಥಿಗಳು ಬಂದಾಗ ಹೇಗೆ ವಿಷಯವನ್ನು ಮನವರಿಕೆ ಮಾಡಬಹುದು ಎನ್ನುವ ನೆಲೆಯಿಂದ ಬಹುಶಃ ಅದರ ಪ್ರಭಾವಿತವಾಗಿ ಏನೋ ಆಗ ಪಾಠ ಮಾಡಿದ ಮೇಲೆ ನಮಗೆ ಅದೇನೋ ಬರೆಯುವ ತುರ್ತು ಒಂದು ಅರ್ಥದಲ್ಲಿ ತುಂಬ ಒಳ್ಳೆ ಪಾಠ ಮಾಡುವ ಅಧ್ಯಾಪಕ ಹಾಗೆ ಬರೆಯುವುದು ಕಡಿಮೆ ಗೊತ್ತಿಲ್ಲ. ಯಾಕಂದರೆ ಪಾಠ ಮಾಡಿದ ಮೇಲೆ ಎಲ್ಲ ವಿದ್ಯಾರ್ಥಿಗಳ ಜೊತೆಗೆ ಹಂಚಿಕೊಂಡ ಮೇಲೆ ಬರೆಯುವ ಒತ್ತಡ ಅಷ್ಟು ಇರುವುದಿಲ್ಲ ನನ್ನ ಪಾಲಿಗೆ. ಹಾಗೆ ಬಹುಶಃ ಆಗ ನಾನು ಬರೆಯೋದನ್ನು ಈಗ ಮನೆಯಲ್ಲಿ ಕೂತಾಕೊಂಡಿದ್ದು ಇಲ್ಲ, ಎಲ್ಲ ವಿಚಾರಗಳನ್ನ ಹಂಚಿಕೊಳ್ಬೇಕು. ಯಾಕಂದರೆ ಆಗ ನಾನು ವಿದ್ಯಾರ್ಥಿಗಳ ಜೊತೆ ಮಾತನಾಡ್ತಾ ಹಂಚಿಕೊಳ್ತಾ ಇದ್ದೆ, ಅದನ್ನು ಬರೆಯುವ. ಹಾಗಾಗಿ ಇದು ಸುಮಾರು 20-25 ವರ್ಷಗಳ ಕಾಲ ನಾನು ಓದಿದ, ಪಾಠ ಮಾಡಿದ ವಿವರಗಳನ್ನು ಮತ್ತೆ ನೆನಪಿಗೆ ತಂದುಕೊಂಡು ಇತ್ತೀಚೆಗಿನ ಓದನ್ನು ಕೂಡ ನಾನು ಇಟ್ಟುಕೊಂಡು ಆ ಎಲ್ಲ ಲೇಖನಗಳನ್ನು ನಾನು ಬರೆದಿದ್ದೇನೆ. ನಮಗೆ ವಿಭಾಗದಲ್ಲಿ ಆಗ ಇದ್ದ ಒಂದು ನಿರ್ದೇಶನ ಏನು ಅಂತಂದರೆ, ವಿಭಾಗದ ಯಾವುದೇ ಅಧ್ಯಾಪಕ ಯಾವುದೇ ವಿಷಯದಲ್ಲಿ ಪಾಠ ಮಾಡೋದಕ್ಕೆ ನಾನದು ಓದಲಿಲ್ಲ, ನನಗದು ಗೊತ್ತಿಲ್ಲ ಅಂತ ಹೇಳುವ ಪ್ರಶ್ನೆ ಇಲ್ಲ ಅಂತ ಹೇಳಿದವರೇ ಪ್ರೊಫೆಸರ್ ಅವರು, ವಿವೇಕಾನಂದ ಹೇಳಿದವರು. ಇಲ್ಲ, ನಾನು ಓದಿಲ್ಲ, ನಾನು ಕಲ್ತಿಲ್ಲ ಅಂತಲ್ಲ, ಎಲ್ಲವನ್ನೂ ಕಲಿತು ಮತ್ತು ಓದಿ ಮಾಡಬೇಕು. ಯಾಕಂದರೆ 1980-85 ಹೊತ್ತಿಗೆ ವಿವೇಕಾನಂದ ಥೀಸಿಸ್ ಬಂತು, ತುಳು ಜನಪದ ಸಾಹಿತ್ಯ ಭಗವದ್ಗೀತೆ ಅಂತ ಹೇಳುದು ನಾವು. ಅದು ಬಂದ ಮೇಲೆ ಅದರ ಒಂದೊಂದು ಅಧ್ಯಾಯದ ಮೇಲೆ ಅವರು ಆಗ ಹೇಳಿದ ಹಾಗೆ ಅನೇಕ PhDಗಳು ಬಂತು. ಆಮೇಲೆ ನಾವು ಆಗ ನನಗೆ ಪಾಠ ಮಾಡಲಿಕ್ಕೆ ಹೆಚ್ಚಿರಲಿಲ್ಲ ಪುಸ್ತಕಗಳು. ಈಗ ಭೂತಾರಾಧನೆಯ ಮೇಲೆ, ಪ್ರಾರ್ಥನೆಗಳ ಮೇಲೆ, ಕವಿತೆಗಳ ಮೇಲೆ, ಕಥೆಗಳ ಮೇಲೆ ಎಷ್ಟು ಪುಸ್ತಕ ಉಂಟು. ಆಗ ಪುಸ್ತಕ ಇಲ್ಲ, ಅಲ್ಲಿಂದ ಇಲ್ಲಿಂದ ಓದಿ ಸಂಗ್ರಹಿಸಿ ಕೆಲಸ ಮಾಡಬೇಕಾಗಿತ್ತು ಆ ಕಾಲಕ್ಕೆ. ಹಾಗಾಗಿ ಹಾಗೆ ಪ್ರಯತ್ನ ಪಟ್ಟು ಪಾಠ ಮಾಡಿದ ಆ ನೆನಪುಗಳನ್ನು ಇಟ್ಟುಕೊಂಡು ಮತ್ತೆ ಇತ್ತೀಚೆಗಿನ ಓದಿನ ಒಂದು ತಿಳುವಳಿಕೆಯನ್ನು ಇಟ್ಟುಕೊಂಡು ಆ ಎಲ್ಲ ಲೇಖನಗಳನ್ನು ನಾನು ಬರೆದಿದ್ದೇನೆ. ನಮ್ಮಲ್ಲಿ ಒಂದು ಸಣ್ಣ ಮಾತು ಹೇಳಿಬಿಡ್ತೇನೆ. ಈಗ ಜಾನಪದ ಪಠ್ಯ ಓದಿದೆ, ಅದರ ಮೊದಲ ಹಂತ ಯಾವುದು ಅಂದರೆ ಪಠ್ಯ ಸಂಗ್ರಹ, ಕಲೆಕ್ಟ್ ಮಾಡಿ ಬಿಡೋದು. ಎರಡನೇ ಒಂದು ಹಂತ ಉಂಟು, ಅದನ್ನೊಂದು ಲಿಟ್ರರಿ ಟೆಕ್ಸ್ಟ್, ಒಂದು ಸಾಹಿತ್ಯಿಕ ಪಠ್ಯವೇ ಕಲಿಯುವುದು, ಇದನ್ನು ನೋಡಿದರು. ಮೂರನೇ ಒಂದು
ಭಾಗ ಉಂಟು. ಒಂದು ಜನಪದ ಪಠ್ಯವಾಗಿ ನೋಡುವುದು ಹೇಗೆ, ಅದರ ವರ್ಷನ್ಸ್ ಏನು, ಅದರ ಚಲನೆ, ಅದರ ಉಗಮ, ಅದರ ಡಿಫ್ಯೂಷನ್, ಅದರಲ್ಲಿ ಏನೇನಿದೆ, ಅದು ಹೇಗೆ ಒಂದು ಕಡೆ ಸಂಚರಿಸ್ತದೆ, ಈ ಎಲ್ಲ ಅಂಶಗಳನ್ನು ಒಂದು ಫೋಕ್ ಟೆಕ್ಸ್ಟ್, ನಾವು ಜನಪದ ಪಠ್ಯ ಅಂತ ಹೇಳ್ತೇವೆ, ಅದನ್ನು ಅದ್ಭುತವಾಗಿ ಪ್ರೊಫೆಸರ್ ಅವರು ಟೀಸಿಸಲ್ಲಿ ವಿವರಿಸಿದ್ದಾರೆ. ಅನೇಕ ಪಾಠಗಳ ಅನೇಕ ಪಠ್ಯಗಳನ್ನು ಇಟ್ಟುಕೊಂಡು ಅಧ್ಯಯನ ಮಾಡಿದರು. ಅದೆಲ್ಲ ನಮ್ಮ ಕಣ್ಣ ಮುಂದೆ ಇತ್ತು. ನಾವೇನು ಮಾಡಿದೆವು, ಅದರ ಕಾಂಟೆಕ್ಸ್ಟ್ ಏನು, ಕಾಂಟೆಕ್ಸ್ಚುಯಲ್ ಸ್ಟಡಿ, ಸಾಂದರ್ಭಿಕ ಅಧ್ಯಯನ ಅಂತ ಮಾಡಿದೆವು ಭೂತಾರಾಧನೆಯಲ್ಲಿ. ಆಗ ನನಗೆ ಕಂಡದ್ದು ಪ್ರಾರ್ಥನೆಗೆ ಅಸ್ತಿತ್ವ ಇರುವುದೇ ಆರಾಧನೆಯಲ್ಲಿ ಎನ್ನುವ ಒಂದು ನಿಲುವಿಟ್ಟುಕೊಂಡು ಆ ಪಠ್ಯ ಆರಾಧನೆಗೆ ಹೇಗೆ ಬಳಕೆ ಆಗ್ತದೆ, ಆರಾಧನೆ ಬಿಟ್ಟರೆ ಆ ಪಠ್ಯಕ್ಕೆ ಬಹುಶಃ ಸ್ವತಂತ್ರವಾದ ಬೇರೆ ಅರ್ಥ ಇಲ್ಲ ಅಂತ ಹೀಗೆ ಯೋಚಿಸಿದೆವು. ಇತ್ತೀಚೆಗೆ ನನಗೆ ಹೇಗೆ ಕಾಣ್ತದೆ ಅಂತಂದರೆ, ಅದು ಬರೀ ಸಾಹಿತ್ಯಿಕ ಪಠ್ಯ ಅಲ್ಲ, ಅದು ಸಾಂದರ್ಭಿಕ ಪಠ್ಯ ಅಲ್ಲ, ಅದು ಜನಪದ ಪಠ್ಯ ಅಲ್ಲ, ಅದೊಂದು ಕಲ್ಚರಲ್ ಟೆಕ್ಸ್ಟ್. ಅದರ ಒಳಗೆ ಹೋಗಿ ನೋಡಬೇಕು, ಒಂದೊಂದು ಪದ, ಒಂದೊಂದು ವಾಕ್ಯಗಳು ಎಷ್ಟು ಅರ್ಥಗಳನ್ನು ಧ್ವನಿಸ್ತವೆ ಅಂತ ಅದನ್ನು ವಿಶ್ವನಾಥ್ ಅವರು ಹೇಳಿದರು. ಹಾಗಾಗಿ ಪಂಜುರ್ಲಿ ಪಾಡ್ದನ ಅದು ಪ್ರಾಣಿಯ ಕಥೆ ಅಲ್ಲ ಹೇಳುದು ನಾನು. ಪಂಜುರ್ಲಿ ಪಾಡ್ದನ ಅದು ಮನುಷ್ಯನ ಕಥೆ ಅಂತ. ಅಲ್ಲಿ ಮನುಷ್ಯನ ವಲಸೆಯ ಕಥೆ ಇದೆ, ಆಹಾರದ ನಿರಾಕರಣೆಯ ಕಥೆ ಇದೆ, ಸಂಘರ್ಷದ. ಪಂಜುರ್ಲಿಯ ನೋಡಿದರೆ ಅದು ಕೊನೆಗೆ ಅದು ಮರಿ ಹಾಕುವಾಗ ಮನುಷ್ಯರಿಗೆ ಏನೇನು ವಿಧಿ ಕ್ರಿಯಾಚರಣೆ ಅದೆಲ್ಲವೂ ಹಂದಿ ಮರಿಗಳೇ ಆಗ್ತವೆ. ಅಂದರೆ ಮನುಷ್ಯ ಪ್ರಾಣಿ ವರ್ಗದಿಂದ ಇಡೀ ಕತೆ ಮನುಷ್ಯ ವರ್ಗಕ್ಕೆ ಪಲ್ಲಟಗೊಳ್ಳುತ್ತದೆ ಅಂತ ಇಡೀ ಚರ್ಚೆಯನ್ನು ಹಾಗೆ ನಾನು ಮುಂದುವರಿಸಿದ್ದೇನೆ. ನನಗೆ ನಾನು ಬಹುಶಃ ಎಲ್ಲ ಲೇಖನಗಳ ಬಗ್ಗೆ ಮೆಚ್ಚುಗೆ ಹೇಳಿದ್ದಾರೆ. ಉದಾಹರಣೆಗೆ ತುಳು ಕಥೆಗಳು, ಅಜ್ಜಿ ಕಥೆಗಳು ಬಹಳ ತಾತ್ಸಾರದಿಂದ ಕಾಣುವ ಕಥೆಗಳು. ಅದನ್ನು ನಾನು ಅದು ಯಾರಂದರೆ ಅಶಕ್ತರ ಅಸ್ತ್ರಗಳು ಎನ್ನುವ ನೆಲೆಯಿಂದ, ಅದು ವೆಪನ್ಸ್ ಆಫ್ ದಿ ವೀಕರ್ ಸೆಕ್ಷನ್, ಒಂದು ಅರ್ಥದಲ್ಲಿ ತುಂಬ ಅಶಕ್ತರ ಅಸ್ತ್ರಗಳಾಗಿ ಜನಪದ ಕಥೆಗಳು ಹಾಗೆ ಕೆಲಸ ಮಾಡ್ತವೆ ಎನ್ನುವುದನ್ನು ನನ್ನ ಸುಮಾರು 50-60 ಕಥೆಗಳನ್ನು ಇಟ್ಟುಕೊಂಡು ನಾನು ಚರ್ಚೆ ಮಾಡಿದ್ದೇನೆ. ಪಠ್ಯಗಳನ್ನೇ ಕೊಟ್ಟಿದ್ದೇನೆ. ಕೊಟ್ಟದ್ದು ಯಾಕೆಂದರೆ ತುಳುವರಿಗೆಲ್ಲ, ಕನ್ನಡದ ಓದುಗರಿಗೆ ಎನ್ನುವ ಕಾರಣಕ್ಕೆ. ಯಕ್ಷಗಾನದ ಮೇಲೆ ನಾನು ಹೆಚ್ಚು ಕೆಲಸ ಮಾಡಿದ್ದಾನಲ್ಲ, ನನಗೆ ಒಂದೇ ಒಂದು ಕಾಣ್ತಿದ್ದು, ಯಕ್ಷಗಾನಕ್ಕೆ ಸಾವಿರಾರು ವರ್ಷ ಇತಿಹಾಸ ಉಂಟು ಅಂತ ಹೇಳುದು, ಅದು ಜಗತ್ತಿನಲ್ಲೇ ಅಂಥ ಕಲೆ ಇಲ್ಲ ಅಂತ ಹೇಳುದು. ಇದನ್ನು ಕೇಳಿ ನನಗೆ ಒಂದರ ಕಂಡಿತ್ತು, ಇದು ಎಂಥದ್ದು, ಹೀಗೆ ಹೇಗೆ ಒಂದು ಬೀಸು ಹೇಳಿಕೆ, ಅದರ ಹಿಂದೆ ಅಭಿಮಾನದ ಪ್ರೀತಿ ಹೋಗ್ತೇನೆ ನಾನು. ಯಕ್ಷಗಾನ ಜಗತ್ತಿನಲ್ಲಿ ಅದು ಹೇಗೆ, ಅದು ಬೇರೆ ಜಗತ್ತಲ್ಲಿ ಇರುವುದು, ನಮ್ಮಲ್ಲೆಲ್ಲದೆ ಮತ್ತೆ ಹೇಗೆ ಎಲ್ಲಿರುವುದು, ಜಗತ್ತಿನಲ್ಲಿ ಬೇರೆ ಇರಬೇಕು ಅಂದರೆ ಅಲ್ಲಿ ಬೇರೆ ಉಂಟು. ಹಾಗಾಗಿ ಅಲ್ಲಿ ಬೇರೆ ಅವರದ್ದು ಇದಕ್ಕಿಂತ ಶ್ರೇಷ್ಠ ಕಲೆಗಳು ಉಂಟು, ನಮ್ಮಲ್ಲಿ ಉಂಟು ಇದು ಅಂತ ಅಷ್ಟೇ. ಇದರ ವಿಶಿಷ್ಟವಾಗಿದೆ ಅಂತ ಹೇಳಬೇಕಾದ್ರೆ ಇದು ಜಗತ್ತಿನಲ್ಲಿ ಅವರು ಹಾಗೆ ಹೇಳಿದವರು ಸತ್ಯ ಹೇಳ್ತಾರೆ. ಯಾವ ಜಗತ್ತನ್ನು ನೋಡುವುದು, ಅವ್ರು ನೋಡಿದ್ರೆ ತುಳುವನ್ನೇ ನೋಡಿ ಹೇಳುದವರು, ಇದು ಜಗತ್ತಿನಲ್ಲೇ ಇಲ್ಲ ಅಂತ. ಅದು ಬಿಡಿ, ಇದನ್ನು ಕೇಳಿ ಸಾಕಾಗಿ ನನಗೆ ಕಂಡಿತ್ತು. ಹಾಗಾದ್ರೆ ಅದರ ಸಾಂಸ್ಕೃತಿಕ ಇತಿಹಾಸ ಎಷ್ಟು ಹಿಂದಕ್ಕೆ ಹೋಗಬಹುದು ನೋಡುವ ಅಂತ ಹೇಳಿಕೊಂಡು ನನಗೆ ಕಂಡದ್ದು ಒಂದು ಪ್ರಮೇಯ. ಜೋಶಿ ಅವರು ಹೇಳಿದ್ದಾರೆ, ತುಂಬಾ ಜಿಜ್ಞಾಸೆಗೆ ಕಾರಣವಾಗಬಹುದಾದ ಒಂದು ಲೇಖನ ಅಂತ ಹೇಳಿದ್ದಾರೆ ಅವರು. ಅನೇಕರು ನಾನು ಸಾಮಾನ್ಯ ಲೇಖನವನ್ನು ತಗೊಳ್ಳಿ ಪ್ರೊಫೆಸರ್ ತೋರಿಸುದು, ಮತ್ತೆ ಕೆಲವರಿಗೆ ಆಯಕಟ್ಟಿನವರಿಗೆ ತೋರಿಸೊಮ್ಮೆ ಓದಿ ನೋಡಿ ವಿದ್ಯಾರ್ಥಿಗಳಿಗೆ ಕೆಲವೊಮ್ಮೆ ಕಳಿಸ್ತಾರೆ ಹೇಗೆ ಪ್ರತಿಕ್ರಿಯೆ ಬರ್ತದೆ ಅಂತ. ಸೊ ಜಿಜ್ಞಾಸೆ ರೂಪಿಸುವ ನನ್ನ ಅಭಿಪ್ರಾಯದಲ್ಲಿ ಸಾಂಸ್ಕೃತಿಕ ಅದರ ಹಿಂದೆ ಇದ್ದರೆ ಗೊತ್ತಿಲ್ಲ ನನಗೆ, ಆಧಾರ ಉಂಟು ಅಂತ ಹೇಳುದು ನಾನು. 1900 ಆಚೀಚೆಗೆ ಆತ್ಮಕಥನಗಳನ್ನು ಓದಿ 4 ಪೆಟ್ಟಿಗೆ ಹೊತ್ತುಕೊಂಡು ಹೋಗುದು, ಅನ್ನದ ಹೊಟ್ಟೆಯ ಪ್ರಶ್ನೆ. 4 ಪೆಟ್ಟಿಗೆ ಹೊತ್ತುಕೊಂಡು ಅನ್ನಕ್ಕೆ ಯಾರೋ ಕಾಡಿ ಬೇಡಿದ ಒಂದು ಯಕ್ಷಗಾನಕ್ಕೆ ಅದರಿಂದ ಬಹಳ ವೈಭವದ ಒಂದು ಪರಂಪರೆ ಉಂಟು ಅಂದರೆ ಎಲ್ಲಿ ಉಂಟು ದಾಖಲೆಗಳು ಇಲ್ಲ ಅಂದ್ರೆ ಇಲ್ಲಿ ನಾನು ಹೇಳುದು ದಾಖಲೆಗಳು ಇದ್ದರೆ ಹೇಳುವ ಅಂತ. ಯಕ್ಷಗಾನ ಪ್ರಸಂಗಕ್ಕೆ ಉಂಟು, ಅದಕ್ಕೆ ಹೆಚ್ಚು ದೀರ್ಘವಾದ ಪಾರ್ಥಿವ ಕಾಲದಲ್ಲಿ ಉಂಟು. ಪಾರ್ಥಿವ ಕಾಲದಲ್ಲಿ ಯಕ್ಷಗಾನ ಸಣ್ಣ ಒಂದು ಮಟ್ಟಿಗೆ ಪ್ರದರ್ಶನ ಆಗಿದ್ದಿರ್ಬೋದು. ಆಮೇಲೆ ಮತ್ತೆ ಅದು ಯಾಕೋ ಅದು ಆಗದೆ ನಿಂತು ಹೋಗಿ 1970 ನನ್ನ ಲೆಕ್ಕದಲ್ಲಿ ಒಂದು 175-200 ವರ್ಷಗಳ ಒಂದು ಸಾಂಸ್ಕೃತಿಕ ಇತಿಹಾಸವನ್ನು ಕಟ್ಟುವುದಕ್ಕೆ ಸಾಧ್ಯ ಅನ್ನೋ ಪ್ರಮೇಯವನ್ನು ಅಷ್ಟೇ ನಾನು ಮಂಡಿಸಿದ ಹೈಪೋಥೆಸಿಸ್. ಇದು ತೀರ್ಮಾನ ಅಲ್ಲ, ಅದಕ್ಕೆ ಬೇಕಾದ ಅನೇಕ ಅಂಶಗಳನ್ನು ಹೇಳಿದ್ದಾರೆ, ಆ ವಿವರಗಳನ್ನು ನಾನು ಕೊಟ್ಟಿದ್ದೇನೆ. ಎಲ್ಲರೂ ಹೇಳಿರುವ ಹಾಗೆ ಅನೇಕ ಹೆಚ್ಚಿನ ವಿವರಗಳಿವೆ. ಅದು ಮುಖ್ಯವಾಗಿ ಬಹುಶಃ ವಿದ್ಯಾರ್ಥಿಗಳೇ ನನ್ನ ಕಣ್ಣ ಮುಂದೆ ಇದ್ದದ್ರಿಂದ ಹಾಗೆ ಇರಲೂಬಹುದದು. ಅದೊಂದು ಕನ್ನಡದ ಓದುಗರಿಗೆ ಇರಲಿ ಅದು ಎನ್ನುವ ಕಾರಣಕ್ಕೆ ಪದಗಳನ್ನು ಚರ್ಚೆ ಮಾಡುವಾಗ ಅಥವಾ ಕಲ್ಲುಟ್ಟಿ ಅಥವಾ ಬಿಲ್ರಾಯ ಅಥವಾ ಅಂಜುಗೆ ಯಾವ ಪದ ಬಳಸ್ತಾನ ಸಂದರ್ಭಕ್ಕೆ ಅಂತ ಅದು ತುಂಬ ಅರ್ಥಗಳನ್ನು ಸ್ಫುರಿಸುವಂಥದ್ದು. ಆ ಥರ ಒಂದು ಸಾಂಸ್ಕೃತಿಕ, ಅದರಲ್ಲಿ ರಾಜಕೀಯ ಆಯಾಮ ಇದೆ, ಆರ್ಥಿಕ ಆಯಾಮ ಇದೆ, ಶೈಕ್ಷಣಿಕ, ನೈತಿಕ, ಸಾಮಾಜಿಕ, ಈಗ ಅನೇಕ ಸಂಗತಿಗಳು ಇರುವುದರಿಂದ ಅದು ಕಲ್ಚರಲ್ ಟೆಕ್ಸ್ಟ್ ಆಗಿ ನಾನು ನೋಡಿದ್ದೇನೆ. ಇಷ್ಟು ಆ ಪುಸ್ತಕದ ಬಗ್ಗೆ ನಾನು ಹೇಳುತ್ತೇನೆ. ಇನ್ನು ಒಂದು ಮತ್ತು ಇದನ್ನು ಸಂತ ಅಲೋಷಿಯಸ್ ಕಾಲೇಜ್ ಪ್ರಕಟ ಮಾಡಿದ್ದಾರೆ. ಸಂತ ಅಲೋಷಿಯಸ್ ಕಾಲೇಜ್ ಆಮೇಲೆ ಕ್ರೈಸ್ತ ಸಂಘದ ಪ್ರಕಟಣೆಗಳು ಅಥವಾ ವಿವೇಕಾನಂದ ಅಥವಾ ಫಿಲೋಮಿನಾ ಕಾಲೇಜಿನ ಪ್ರಕಟಣೆ ನಮ್ಮ ಕಣ್ಣ ಮುಂದೆ ಇಲ್ಲ ಅಂತಲ್ಲ, ಅದೇ ಕಾಲೇಜುಗಳು ಮಾಡಿದೆ. ಆದರೆ ಕನ್ನಡ ಸಂಘದ ಹೆಸರಿಗಾಗಿ ಸಂತ ಇದು
ಅಲೋಷಿಯಸ್ ಪ್ರಕಾಶನಾಲಯ ಅಂತ ಮಾಡಿ ಇದು 9ನೆಯ ಪುಸ್ತಕ ಅಂತ. ಇದು ಇಲ್ಲಿ ನನ್ನ ಪುಸ್ತಕವನ್ನು ತೀರಾ ಆಕಸ್ಮಿಕ. ಇಲ್ಲೊಂದು ಸ್ಟ್ರೈಡ್ ಯೋಜನೆ ಅಂತ UGCದು ಬಹಳ ದೊಡ್ಡ 1 ಕೋಟಿ ರೂಪಾಯಿ ಅನುದಾನದ ಒಂದು ಯೋಜನೆ. ಅದರಲ್ಲಿ ಒಮ್ಮೆ ಕರೆದಾಗ ಒಂದು ರಿವ್ಯೂ ಮಾಡಿ ಅಂತ ಕಳಿಸಿದವರ ಪ್ರಾಜೆಕ್ಟ್ ಅನ್ನು ಒಂದು 15 ಸಂಶೋಧಕರ ಪ್ರಾಜೆಕ್ಟ್ ಕೊಟ್ಟು ರಿವ್ಯೂ ಮಾಡಿದೆ ನಾನು. ಅಲ್ಲಿಗೆ ಬಿಡಲಿಲ್ಲ, ಮತ್ತೆ ನೀವು ಮೆಂಟರ್ ಆಗಿ ಮಾರ್ಗದರ್ಶಕರೇ ಬನ್ನಿ ಅಂತ ಹಲವು ಬಾರಿ ಕಾಲೇಜಿಗೆ ಬಂದಿದ್ದೇನೆ. ಆಗ ಏನೋ ಪ್ರಾಸ್ತಾವಿಕವಾಗಿ ಮಾತು ಬಂತು ನನ್ನ ಲೇಖನಗಳ ಬಗ್ಗೆ. ಆಗ ತಕ್ಷಣ ನಾವು ಪ್ರಕಟ ಮಾಡ್ತೇವೆ ಅಂತ ಹೇಳಿದರು. ಹಾಗಾಗಿ ಈ ಪ್ರಕಾಶನಕ್ಕೆ ನಾನು ವಿಶೇಷವಾದ ಬಿಡಿಮೇಲೆ ಒಂದು ಮಾತನ್ನು ಹೇಳಿದರು. ಬೇರೆ ಪ್ರಕಾಶಕರು ಇದ್ದಾರೆ ನಿಜ, ಇದು ತುಂಬ ಶೈಕ್ಷಣಿಕವಾದ ಒಂದು ಸಂಸ್ಥೆ ಆದ ಕಾರಣ ಒಂದು ಶೈಕ್ಷಣಿಕ ಪ್ರಕಾಶನಕ್ಕೆ ಬರಲಿ ಅಂತ ಹೇಳಿದ ಕಾರಣ ಇದಕ್ಕೆ ಪ್ರಕಟ ಮಾಡಿದ್ದೇನೆ. ಬಿಡಿಮೇಲೆ ತುಂಬ ಒಳ್ಳೆಯ ಒಂದು ಮುನ್ನುಡಿ, ಒಳ್ಳೆಯನ್ನ ನೆಚ್ಚಿದ್ದಾರೆ ಅಂತಲ್ಲ, ಹೊಗಳುವ ಪ್ರಶ್ನೆ ಅಲ್ಲ, ತುಂಬ ವಿಮರ್ಶಾತ್ಮಕವಾದ ಒಂದು ನಾನೆಲ್ಲೋ ಒಂದು ಪ್ರಬಂಧದ ಒಳಗಡೆ ಇದೆಲ್ಲ ತುಳುವಿನ ಘನತೆಯನ್ನು ಹೆಚ್ಚಿಸುವ ಕೆಲಸ ಅಂತ ನಾನು ಅನುವಾದದ ಬಗ್ಗೆ ಬರೆಯುವಾಗ ಒಂದು ಮಾತನ್ನು ಬಂದೆ. ಅದನ್ನೇ ತೆಕ್ಕೊಂಡು ಬಿಡಿಮೇಲೆ ಈ ಇಡೀ ಪುಸ್ತಕವೇ ಇದು ತುಳುವಿನ ಘನತೆಯನ್ನು ಹೆಚ್ಚಿಸುವ ಕೃತಿ ಎನ್ನುವ ಮಾತನ್ನು ಬರೆದಿದ್ದಾರೆ. ಅದು ಸ್ನೇಹದ ಮಾತು ಬಿಡಿ ಅಲ್ಲ, ಅವರ ಮಾತನ್ನು ಅಲ್ಲಗಳಿರುವುದಲ್ಲ, ಸ್ನೇಹತೆಯಾಗಿ ಹೇಳಿದ್ದಾರೆ. ಬಹುಶಃ ನೀವೆಲ್ಲ ಓದಿದರೆ ಅನೇಕ ಮಾಹಿತಿಗಳು ನಿಮಗೆ ಗೊತ್ತಾಗಬಹುದು. ಟಿಪ್ಪಣಿಗಳಿಲ್ಲ, ಅಡಿ ಟಿಪ್ಪಣಿಗಳನ್ನು ಕೊಟ್ಟಿಲ್ಲ, ಗ್ರಂಥ ನನಗೆ ಕೊಟ್ಟು ಪ್ರಯೋಜನ ಎಲ್ಲ ನಮ್ಗೆ ಗೊತ್ತಾಗಿದೆ. 25 ವರ್ಷದ ಸಂಶೋಧಕರಿಗೆ ನೀವು ಏನು ಇವಾಗ ನಾವು ನೋಡುವುದು ಅಷ್ಟೇ. ಅಲ್ಲಿಗೆ ಎಂತಗೆ ಸುಮ್ಮನೆ ನಾನು ಲೇಖಕರ ಹೆಸರು, ಗ್ರಂಥದ ಹೆಸರು ಇದೆಲ್ಲ ಕೊಟ್ಟು ಪ್ರಯೋಜನ ಇಲ್ಲ ಅಂತ ಹೇಳಿ ಇಂಥ ಲೇಖಕರ ಪುಸ್ತಕ ಅಂತ ಅಷ್ಟೇ ಕೊಟ್ಟು ಸರಳವಾಗಿ ಓದುವ ಹಾಗೆ, ಅಂದರೆ ಸರಾಗವಾಗಿ ಓದುವ ಹಾಗೆ ಪುಸ್ತಕವನ್ನು ನಾನು ಬರೆದಿದ್ದೇನೆ. ಹಾಗಾಗಿ ಇದು ಸಂಶೋಧನೆ ಅದರ ಅಡಿಟಿಪ್ಪಣಿಗಳಿಲ್ವಲ್ಲ ಅಂತ ಯಾರು ಭಾವಿಸಬೇಕಾಗಿಲ್ಲ. ಅದರ ಧಾಟಿ ಇರುವುದು ಆ ಬಗೆಯದ್ದು ಅಂತ ಹೇಳ್ತೇನೆ. ಇದೊಂದು ಕೊನೆಗೆ ಒಂದು ತಮಾಷೆಯ ಪ್ರಸಂಗ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಅದೇನು ಅಂತಂದರೆ, ಈ ಪುಸ್ತಕವನ್ನು ನೀವು ಯಾಕೆ ಕೊಂಡುಕೊಳ್ಳಬೇಕು ಅಂತ. ನಿತ್ಯಾನಂದ ಹತ್ರ ಪುಸ್ತಕ ಮುದ್ರಣ ಮಾಡುವಾಗ ಒಂದು ಫೋನ್ ಮಾಡಿ ಕೇಳಿದೆ, ಯಾರಾದರೂ ಮುದ್ರಕರು ಅಥವಾ ಇದ್ದಾರೋ ಕೆಲವರು ಹೇಳಿದರು, ಹೇಳಿಕ್ಕೆ ಸುಮಾರು ಹೇಳಿದರು. ಅದು ಏನು ಇದು ಕಡಿಮೆ ಆಗುವಂಥ ಲಕ್ಷಣ ಕಾಣ್ತದೆ, ಅದಕ್ಕೆ ಕಾರಣಗಳಿತ್ತು. ಕೊನೆಗೆ ನಾನು ಹೇಳಿದೆ, ಈ ಲೈಟ್ ವೆಯ್ಟ್ ಒಂದು ಪೇಪರ್ ಉಂಟು, ಅದು ಹಾಕಿದ್ದೇನೆ ಹೇಗೆ ಅಂತ ಕೇಳಿದೆ. ಲೈಟ್ ವೆಯ್ಟ್ ಉಂಟು ಹಾಕಿದ್ದೇನೆ ಹೇಗೆ, ಸುಮಾರು ಚರ್ಚಾಗಿದೆ ಮಾತುಕತೆ ಎಲ್ಲ ಸುಮಾರು ಆದಮೇಲೆ ಅಷ್ಟರವರು ಮಾರ್ಗಾನ್ವೇಷಣೆ ಪುಸ್ತಕ ಅದೇ ಇದರಲ್ಲಿ ತಂದಿದ್ದಾರೆ. ಬಹಳ ಒಳ್ಳೆಯ ಪುಸ್ತಕ ಅದು ಸುಮಾರು ಒಂದು ತಲೆಮಾರು, ಒಂದು 40-50 ವರ್ಷ ಒಂದು ಸಂಶೋಧನೆಯ ಬಗ್ಗೆ ಕೆಲ ವಿಷಯಗಳನ್ನಾದರೂ ಅಧಿಕೃತವಾಗಿ ಹೇಳಿದ ಪುಸ್ತಕ ಅದು. ಹಾಗೆ ನಾನು ಹೇಳಿದೆ ಲೈಟ್ ವೆಯ್ಟ್ ಒಂದು ಪದ ಬಂದೋಯ್ತು, ಅದಕ್ಕೆ ಬಾಳ್ಲಿಕ್ಕೆ ಕಡಿಮೆ ಅಲ್ಲವೋ ಮಾಡಿದ್ದೇನೆ. ಅವರು ಹೇಳಿದರು, ಇಲ್ಲ, ಪುಸ್ತಕ 10-15 ವರ್ಷಕ್ಕಿಂತ ಹೆಚ್ಚು ಬಾಳಿಕೆ ಬಾರದಿರುವುದೇ ಒಳ್ಳೆಯದು. ಇದು ನನ್ನ ಪುಸ್ತಕವನ್ನು ನೋಡಿ ಹಿಡಿದರು. 10-15 ವರ್ಷಕ್ಕಿಂತ ಹೆಚ್ಚು ಬಾಳಿಕೆ ಬಾರದಿದ್ದರೆ ಒಳ್ಳೆಯದು. ಅರ್ಥ ಗಂಭೀರ ಏನು ಅಂತಂದರೆ, 10-15 ವರ್ಷಕ್ಕಿಂತ ಆಗ ಆ ಪುಸ್ತಕ ಅಪ್ರಸ್ತುತ ಸಂಶೋಧನೆ ಅದಕ್ಕೆ ಮುಂದುವರಿಬೇಕು ಎನ್ನುವ ಅರ್ಥದಲ್ಲಿ ಅವರು ಹೇಳಿದ್ದು. ನಾನೀಗ ಅದನ್ನು ಏನು ಮಾಡ್ತಾ ಇದ್ದೇನೆ ಅಂತಂದರೆ, ಇದೀಗ 5-10 ವರ್ಷ ಮುಗಿಬೇಕಾದ್ರೆ ನೀವು ಕೊಂಡುಕೊಳ್ಬೇಕು. ನೀವು ಕೊಂಡುಕೊಂಡು ಯಾಕಂದ್ರೆ ಹಿಂದಿನ ನನ್ನ ಪುಸ್ತಕ ಪ್ರಕಟ ಮಾಡುವಾಗಲೂ ನಾನು ವಿತರಿಸಿದ್ದೆ ಹೆಚ್ಚು. ನಮ್ಮದೊಂದು ವಿತರಣಾ ಸಮಾರಂಭ, ಈಗ ಪುಸ್ತಕ ಬಿಡುಗಡೆ ಅಂದರೆ ಬಹುತೇಕ ವಿತರಣಾ ಸಮಾರಂಭವಾಗಿದೆ. ಈ ಸರ್ಕಾರಿ ವಿತರಣೆ ಮಾಡೋದು ಉಂಟಲ್ಲ, ಪುಸ್ತಕ ಬಿಡುಗಡೆ ಮಾಡೋದು ವಿತರಣೆ, ಆರಂಭ ಚೌಕಟ್ಟು ನಗ್ತಾ ಇದ್ದಾರೆ ವಿತರಣೆ ಮಾಡೋದು. ಹಾಗೆ ವಿತರಣೆ ಮಾಡಿ ಸಾಕಾಗಿದೆ ಅಂದರೆ ಮಾಡುವುದು. ಈವರೆಗೆ ನಾನು ಮಾಡಿದ್ದು ಹಾಗೆ, ಪುಸ್ತಕ ಬಿಡುಗಡೆ ಮಾಡಿ, ಇನ್ನೂ ಕೆಲವರು ಮಾಡಿದ್ದಾರೆ, ಪುಸ್ತಕ ಬಿಡುಗಡೆ ಮಾಡಿ ಹಂಚುವುದು ಅಂತ. ಈ ಸತ್ಯ ನಿರ್ದೇಶಕರಿಗೆ ನಾನು ಹಂಚುವ ಸ್ಥಿತಿಯಲ್ಲಿಲ್ಲ, ಹಾಗಾಗಿ ಮಾರಾಟ ಮಾಡಬೇಕು. ಸೊ ಅವರಿಂದಲೇ ತೆಗೆದುಕೊಳ್ಬೇಕಂತ 2 ಕಾರಣಗಳಿಗಾಗಿ ಒಂದು ಬಹಳ ಭರವಸೆಯಿಂದ ಈ ಪುಸ್ತಕವನ್ನು ಪ್ರಕಟ ಮಾಡಿದ್ದಾರೆ. ಹಾಗಾಗಿ ದಯವಿಟ್ಟು ಪುಸ್ತಕವನ್ನು ಕೊಂಡುಕೊಳ್ಳಿ, ಆ ಪ್ರಕಾಶನವನ್ನು ಬೆಂಬಲಿಸಿ ಎನ್ನುವ ಒಂದು ಕಾರಣಕ್ಕೆ ಇದರಲ್ಲಿ ಬಲವಂತ ಎಲ್ಲ ಬೇರೆ ಏನೂ ಇಲ್ಲ. ಪ್ರೀತಿಯಿಂದ ಅಷ್ಟೇ ನಾನು ಹೇಳ್ತಾ ಇರುವಂತಹ ಒಂದು ಪ್ರಕಾಶನವನ್ನು ನಾವು ಹೆಚ್ಚು ಬೆಂಬಲಿಸಿದಾಗ ಆಗ್ತದೆ. ಏಕೆಂದರೆ ನನಗೆ ಗಮನಿಸಿದ ಹಾಗೆ ಅವರ ಪ್ರಕಾಶನ ಸಂಸ್ಥೆ ಬಹಳ ಸ್ಪಷ್ಟವಾದ ಕೆಲವು ನಿಲುವುಗಳನ್ನು, ನೈತಿಕ ನಿಲುವುಗಳನ್ನು ಹೊಂದಿದೆ ಅಂತ ನಾನು ವಿವರಿಸಕ್ಕೆ ಹೋಗುವುದಿಲ್ಲ. ನಾನು ಬಹಳ ಸ್ಪಷ್ಟವಾದ ಕೆಲವು ಎಥಿಕ್ಸ್ ಉಂಟು ಆ ಪ್ರಕಾಶನಕ್ಕೆ ನಾನು ಕಂಡ ಹಾಗೆ. ಹಾಗಾಗಿ ಅದನ್ನು ಬೆಂಬಲಿಸುವಂಥದ್ದು ನಮ್ಮ ಈ ವಲಯದಲ್ಲಿ, ಅದೊಂದು ಕಾಲೇಜಿನ ಸಂಸ್ಥೆ ಆದ್ರಿಂದ ಅದನ್ನು ಬೆಂಬಲಿಸಬೇಕು ಎನ್ನುವ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ಸೊ ಇಷ್ಟು ಮಾತುಗಳನ್ನು ತಮ್ಮ ಜೊತೆ ನಾನು ಹಂಚಿಕೊಂಡಿದ್ದೇನೆ. 10-15 ವರ್ಷಗಳ ಒಳಗಡೆ ಈ ಪುಸ್ತಕ
ಪ್ರಸ್ತುತ ಆಗಲಿ, ಇದರ ಸಂಶೋಧನೆ ಇನ್ನಷ್ಟು ಮುಂದುವರಿಯಲಿ. ಇನ್ನಷ್ಟು ನಾನು ಹೇಳಿದ್ದೇನೆ, ನಾವು 5 ಪಾಠದ ವಿಶ್ಲೇಷಣೆ ಮಾಡಿದ್ದೇವೆ ಅಂದ್ರೆ 5 ಪಾಠದ ಇನ್ನೊಂದು 10, 15, 20 ಪಾಠದ ವಿಶ್ಲೇಷಣೆ ಮಾಡಿದರೆ ಇದರ 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 ನನಗೆ ಗೊತ್ತಿಲ್ಲ, ನನ್ನ ತೀರ್ಮಾನ ಬದಲಾಯಿಸುವುದು ಗೊತ್ತಿಲ್ಲ, ಹೊಸ ಅಂಶಗಳನ್ನು ಸೇರಿಸಲಿಕ್ಕೆ ಸಾಧ್ಯ ಉಂಟು ಎನ್ನುವುದನ್ನು ಕೂಡ ನಾನು ಹೇಳಿದ್ದೇನೆ. ನನಗೆ ಬಹಳ ತೃಪ್ತಿ ಕೊಟ್ಟ ಲೇಖನ ಪಾಠಗಳ ಒಳಗಿನಿಂದ, ಉಪನಿಷತ್ತಿನ ಒಳಗಿನಿಂದ ನಾವು ಮಾತಾಡ್ತೇವೆ ಅಂತಾದರೆ, ಮಹಾಭಾರತದ ಒಳಗಿನ ನಾವು ಮಾತಾಡ್ತೇವೆ ಅಂತಾದರೆ, ರಾಮಾಯಣದ ಒಳಗಿನ ನಾವು ಮಾತಾಡ್ತೇವೆ ಅಂತಾದರೆ, ಯಾಕೆ ಪ್ರಾರ್ಥನೆಗಳ ಒಳಗಿಂದ ನಾವು ಮಾತಾಡ್ತೇವೆ? ಹಾಗಾಗಿ ಪ್ರಾರ್ಥನೆ ಒಳಗಿನಿಂದ ನಾವು ಅದರ ಒಳಗಿನಿಂದ ನಾವು ಮಾತಾಡಬೇಕಾಗಿದೆ. ಯಾಕೆ ಅಜ್ಜಿ ಕಥೆಗಳು ಅಂತ ತಿರಸ್ಕಾರ, ಅಜ್ಜಿ ಮತ್ತು ಮೊಮ್ಮಗ 2 ತಲೆಮಾರುಗಳನ್ನು ಜೋಡಿಸುವ ಒಂದು ಕೆಲಸ ಹೇಗೆ ನಡೀತದೆ ಅಲ್ಲಿ ಅಂತ, ಆ ಕಥೆಗಳಲ್ಲಿ ಬರುವ ಅರಸನ ಪರಿಕಲ್ಪನೆ ಹೇಗಿದೆ, ಈ ಅನೇಕ ಕುತೂಹಲದ ಸಂಗತಿಗಳನ್ನು ನಾನು ಅಲ್ಲಿ ಹಂಚಿಕೊಂಡಿದ್ದೇನೆ. ಸೊ ಇವತ್ತು ಮುಖ್ಯವಾಗಿ ಇಂಥ ಒಂದು ಕಾರ್ಯಕ್ರಮಕ್ಕೆ 90ರ ಕಾರ್ಯಕ್ರಮವನ್ನು ಪ್ರಸ್ತಾವ ಮಾಡಿದವರು ಅಷ್ಟೇ ಚಂದ್ರದಲ್ಲಿ ಇವತ್ತು ಈ ಕಾರ್ಯಕ್ರಮ ಆಗಿದೆ. ನನ್ನೆಲ್ಲ ಸ್ನೇಹಿತರು ವಿದ್ಯಾರ್ಥಿಗಳು ಬಂದಿದ್ದೀರಿ. ಆಗ ಫೋನ್ ಮಾಡುವಾಗ ಇದು ನನ್ನ ಕೊನೆಯ ಪುಸ್ತಕ ಬನ್ನಿ ಅಂತ ಹೇಳಿ ಸರಿ ಆಗ್ತದೆ, ಅದಷ್ಟು ಇದು ನನ್ನ ಕೊನೆಯ ಪುಸ್ತಕ, ಇವರಿಗೆ ಏನಾಗಿದೆ ಅಂತ ನಾಳೆ ಬಂದು ಈ ಕೊರೋನಾ ಕಾಲಕ್ಕೆ ಅಲ್ವಾ, ಹಾಗೆ ಹೇಳಿದ್ದು ಒಳ್ಳೆಯದಲ್ಲ ಅಂತ ಹೇಳಿ ಬನ್ನಿ, ಇನ್ನು ಮುಂದೆ ನೀವು ಅಂತ ಹೇಳಿ ತೊಂದರೆಯನ್ನು ಕೊಡುವುದಿಲ್ಲ ಅಂತ ಹೇಳಿ ಹಾಗೆ ಕರೆದಿದ್ದೇನೆ. ಇಲ್ಲ ಬಹುಶಃ ಇಲ್ಲ, ಚಿಂತೆ ಮಾಡಬೇಡಿ, ಹೀಗೆ ನಾನು ಕರೆಯುವುದಿಲ್ಲ. ಯಾಕೆಂದ್ರೆ ಹೆಂಡತಿ ಹೇಳಿ ಸಾಕಾಗಿದೆ, ಇದು ಯಾವಾಗ ಮುಗಿಯುವುದು, ವೃತ್ತಿಯಲ್ಲಿದ್ದಾಗ ಬರೆದು ಹೋಗಿ ಆಯಿತು, ಇದು ಎಂಥದ್ದು ಇದು ಅಂತ ಹೇಳಿಕೊಂಡು. ಆದರೆ ಇವತ್ತು ಸರ್ ಒಂದು ಹೇಳ್ತೇನೆ, ನಿಮ್ಮ ಇಷ್ಟು ಮಾತನ್ನು ಕೇಳಿ ನನಗೆ ಒಂದು ಧೈರ್ಯ ಸಂತೋಷ ಆಗ್ತದೆ. ಅಂದರೆ ನನ್ನ ಹೆಂಡತಿ ಸ್ವಲ್ಪ ಅದು ಕನ್ವಿನ್ಸ್ ಆಗಿರ್ಬೋದು ಇವತ್ತು, ನನ್ನ ಕೆಲಸ ಪರವಾಗಿಲ್ಲ, ನೀವು ಮಾಡಿದ್ದಕ್ಕೆ ಸ್ವಲ್ಪ ಮನ್ನಣೆ ಉಂಟು ಅಂತಾದರೂ ಇವತ್ತು ಕೆಲವು ಮಟ್ಟಿಗೆ ತೊಂದರೆ ಇಲ್ಲ ನನಗೆ. ವಿಷಯದಲ್ಲಿ ಪುಸ್ತಕ ವಿಷಯದಲ್ಲಿ ಮಾತಾಡಲಿಕ್ಕೆ ತೊಂದರೆ ಇಲ್ಲ, ಹಾಸ್ಯಕ್ಕೆ ನಾವು ಮಾತಾಡುವಂಥದ್ದಷ್ಟೇ. ಹಾಗಾಗಿ ಅವಳು ಅಂತ ಹೇಳಿದೆ, ಒಂದು ಜೋಕಲ್ಲಿ ನಾನು ಮಾತಾಡಿಸ್ತೇನೆ. ಅವರು ಪ್ರೊಫೆಸರ್ ಇದ್ದರು, ಹೆಂಡತಿ ಇದ್ದರು, ಒಂದು ಯೂನಿವರ್ಸಿಟಿಯಲ್ಲಿ ಇದ್ದರು. ಅವರಿಗೆ ಗಂಡನ ಮೇಲೆ ಬಹಳ ಗೌರವ ಅಂದರೆ ಬಹಳ ಗೌರವ. ಒಂದು ದಿವಸ ಯಾರೋ ಮನೆಗೆ ಬಂದು ಹಾಗೆ ಗಂಡ ಒಳಗಿದ್ರು, ಹೆಂಡತಿ ಏರ್ಬೇಕು ಹೀಗೆ ಮಾತಾಡ್ಲಿಕ್ಕೆ ಬಂದದ್ದು. ಅದೆಲ್ಲ ಮಾತಾಡಿ ಆದಾಗ ಎಲ್ಲಿದ್ದಾರೆ ನಿಮ್ಮ ಗಂಡ ಎಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ದಯಾನಿಧಿ ಬಾತ್ರೂಮ್ ಬಂದರೆ ಗಂಡ ಗೌರವ, ಗಂಡನ ಮೇಲೆ ಭಯಂಕರ ಗೌರವ. ಅಂದರೆ ಗಂಡನ ಮೇಲೆ ಬಹಳ ಗೌರವದಿಂದ ಈ ಸ್ಥಿತಿ ಬಾತ್ರೂಮ್ ಅವನ್ನು ಸರಿ ಆಗ್ತದೆ, ಅವಾಗ ತಿರುವುದಿಗೆ ಇಂಗ್ಲೀಷ್ನಲ್ಲಿ ದಯಾನಿಧಿ ಬಾತ್ರೂಮ್. ದೇಹ ಅಂದ್ರೆ ಎಷ್ಟು ಜನ? ಅಂದ್ರೆ ಅವರಿಗೆ ಭಾಷೆಯ ವ್ಯಾಕರಣ ಮುರಿದ್ರೂ ತೊಂದರೆ ಇಲ್ಲ, ಪ್ರೀತಿಯ ವ್ಯಾಕರಣ ಮುರಿಬಾರದು ಅಂತ. ಹಾಗಾಗಿ ಪ್ರೀತಿಯ ವ್ಯಾಕರಣ ಬಹಳ ವಿಶೇಷವಾದದ್ದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಬಹುಶಃ ಎಲ್ಲರ ಮನೆಯ ಎಲ್ಲ ಲೇಖಕರ ಮನೆಯ ಕಥೆ ಅದು ಒಂದೇ ಇರುತ್ತದೆ, ಇದು ಅದನ್ನೇ ವಿಶೇಷ ಏನಿರುವುದಿಲ್ಲ. ಬಹುಶಃ ನಾನೆಲ್ಲ ಇದು ನಾನು ಅಂತರಾರ್ಥ ಹೇಳುವ ಮಾತುಗಳು, ಮನೆಯನ್ನು ನಡೆಸುವುದರಿಂದ ನಮ್ಮ ಬರವಣಿಗೆ ಕೆಲಸಗಳು ಆಗ್ತವೆ. ಇಷ್ಟು ವರ್ಷಗಳಲ್ಲಿ ನಾನು ಮಾಡ್ತಾ ಬಂದಿದ್ದೇನೆ. ಹಾಗಾಗಿ ನಾನು ಈ ಕಾರ್ಯಕ್ರಮ ಬರಬೇಕು ಅಂತ ಹೇಳುವಾಗಲೆಲ್ಲ ಅಂತ ಹೇಳಿ ಕೊನೆಗೆ ನೀನು ಬಾರದ ನನ್ನ ಮರ್ಯಾದೆ ಹೋಗುತ್ತದೆ ಅಂತ ಹೇಳಿದ್ದಕ್ಕೆ ಇವತ್ತು ಬಂದಿದ್ದೇನೆ. ನಾನು ಹೇಳಬೇಕಾದ ಮಾತುಗಳಿಗೆ ಬಹಳ ಸಂತೋಷ ಆಗಿದೆ, ಮಾತುಗಳನ್ನು ಕೇಳಿ ಅಂತ ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನೀವು ಬಂದದ್ದಕ್ಕೆ ಮತ್ತೊಮ್ಮೆ ನಾನು ಆಭಾರವನ್ನು ಸಲ್ಲಿಸ್ತೇನೆ. ನಮಸ್ಕಾರ. ತಮ್ಮ ಅನಿಸಿಕೆಗಳನ್ನು ಸೊಗಸಾಗಿ ಹಂಚಿಕೊಂಡಂತಹ ಗುರುಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಸಭಾ ಕಾರ್ಯಕ್ರಮದ ಅಂತಿಮ ಹಂತ ವಂದನಾರ್ಪಣೆ. ಅದಕ್ಕಿಂತ ಮೊದಲು ಸಭಾಸದರಿಗೆ ಒಂದು ಸೂಚನೆ ಇದೆ. ಸಂತ ಅಲೋಷಿಯಸ್ ಕಾಲೇಜಿನ ರಂಗ ಅಧ್ಯಯನ ಕೇಂದ್ರ ಮತ್ತು ಕನ್ನಡ ವಿಭಾಗದ ಸಹಯೋಗದಲ್ಲಿ ಏರ್ಪಡಿಸಿರುವ ವಸಂತ ಕಲಾ ಸೌರಭ ಮೇ ಫ್ಲವರ್ ಆರ್ಟ್ ಫೆಸ್ಟ್ನ 2ನೇ ದಿನದ ಕಾರ್ಯಕ್ರಮದ ಅಂಗವಾಗಿ 25 ನಿಮಿಷಗಳ ಅವಧಿಯ ಪ್ರಶಸ್ತಿ ವಿಜೇತ ಕಿರುಚಿತ್ರ ಈ ವಿಷಯ ನಮ್ಮೊಳಗೆ ಇದೇ ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳಲಿದೆ. ಇದಕ್ಕೂ ತಮ್ಮೆಲ್ಲರ ಸಹಕಾರವನ್ನು ವಹಿಸ್ತೇವೆ. ಇದೀಗ ವಂದನಾರ್ಪಣೆ. ಸಂತ ಅಲೋಷಿಯಸ್ ಪ್ರಕಾಶನದ ನಿರ್ದೇಶಕರಾದ ಡಾಕ್ಟರ್ ವಿದ್ಯಾ ವಿನುತಾ ಡಿಸೋಜಾ ಅವರನ್ನು. ಕಳೆದ 1 ವರ್ಷದಲ್ಲಿ ನಮ್ಮ ಪ್ರಕಾಶನವು 8 ಪುಸ್ತಕಗಳನ್ನು ಈಗಾಗಲೇ ಲೋಕಾರ್ಪಣೆಗೊಳಿಸಿದ್ದೇವೆ. ಪ್ರತಿಯೊಂದು ಬಾರಿಯೂ ಏನೋ ಹೊಸತು, ಏನೋ ನವೀನ ಎನ್ನುವ ಮಟ್ಟಿಗೆ
ನಮ್ಮ ಪ್ರಕಾಶನವನ್ನು ಉತ್ತೇಜಿಸುವ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ನಮ್ಮ ನೆಚ್ಚಿನ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಪ್ರವೀಣ್ ಮಾರ್ಟಿಸ್ ಅವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಈ ಸಂತ ಎಲೋಷಿಯಸ್ ಪ್ರಕಾಶನವು ನಮ್ಮ ಪ್ರಾಂಶುಪಾಲರ ನನಸಾದ ಕನಸು ಎಂದರೂ ತಪ್ಪಾಗಲಾರದು. ಪ್ರೊಫೆಸರ್ ಬಿ.ವಿ. ವಿವೇಕ್ ರಾಯ್ ಅವರು ತುಂಬಾ ಚೆನ್ನಾಗಿ ಇಂದು ಕೃತಿಯನ್ನು ಲೋಕಾರ್ಪಣೆಗೈದಿದ್ದಾರೆ ಹಾಗೂ ಸಂಕ್ಷಿಪ್ತವಾಗಿ ತಮ್ಮ ಅಮೂಲ್ಯವಾದ ಸಂದೇಶವನ್ನು ನೀಡಿದ್ದಾರೆ. ಸರ್, ತಮಗೂ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಹಲವಾರು ವರ್ಷಗಳಿಂದ ನಮ್ಮ ಕಾಲೇಜಿನೊಂದಿಗೆ ಒಡನಾಡಿ ಆಗಿರುವ ಪ್ರೊಫೆಸರ್ ನಿತ್ಯಾನಂದ ಬಿ ಶೆಟ್ಟಿ ಅವರು ಈ ಕೃತಿಯ ಬಗ್ಗೆ ವಿಸ್ತೃತವಾಗಿ ಮಾತಾಡಿ ನಮಗೆಲ್ಲ ಕೃತಿಯ ವಿಶೇಷತೆಯನ್ನು ವಿವರಿಸಿದ್ದಾರೆ. ಸರ್, ತಮಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಪ್ರೊಫೆಸರ್ ತಾಳ್ತಜೆ ವಸಂತಕುಮಾರ್ ಅವರು ತಮ್ಮ ಅಮೂಲ್ಯ ನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ತಮ್ಮ ಬಿಡುವಿಲ್ಲದ ದಿನಚರಿಯ ನಡುವೆಯೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಚಂದ ಕಾಣಿಸಿಕೊಟ್ಟಿದ್ದಾರೆ. ತಮಗೂ ನಮ್ಮ ಧನ್ಯವಾದಗಳು ಸರ್. ಪ್ರೊಫೆಸರ್ ಕೆ ಚಿನ್ನಪ್ಪಗೌಡರವರು ನಮ್ಮ ಕಾಲೇಜಿನ ಒಂದು ಅವಿಭಾಜ್ಯ ಅಂಗ ಎಂದು ಹೇಳಬಹುದು. ಅಷ್ಟರ ಮಟ್ಟಿಗೆ ನಮ್ಮ ಸಂಸ್ಥೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಕಳೆದ 2 ತಿಂಗಳಿಂದ ಈ ಪುಸ್ತಕದ ವಿಷಯವಾಗಿ ನಮ್ಮೊಂದಿಗೆ ಬೆರೆತು ಸಮಾಲೋಚಿಸಿ ಸಣ್ಣ ಪುಟ್ಟ ವಿಷಯಗಳಿಗೂ ಗಮನ ಕೊಟ್ಟು ಮಾರ್ಗದರ್ಶನ ನೀಡಿ ಅದರ ನಡುವೆ ತುಂಬಾ ಒತ್ತಡವು ನಮ್ಮ ಮೇಲೆ ಬಾರದಂತೆ ನಿಭಾಯಿಸಿದ್ದಾರೆ. ಇಂದು ಲೋಕಾರ್ಪಣೆಗೊಂಡಿರುವ ಕರಾವಳಿ ಕಥನಗಳು ಪುಸ್ತಕದಲ್ಲಿಯೂ ತಮ್ಮ ಬರಹದ ಮೂಲಕ ವಿಶೇಷ ಛಾಪನ್ನು ಮೂಡಿಸಿದ್ದಾರೆ. ಸಂತ ಎಲೋಷಿಯಸ್ ಪ್ರಕಾಶನದ ಪರವಾಗಿ ತಮಗೆ ಅನಂತಾನಂತ ಧನ್ಯವಾದಗಳು ಸರ್. ಕಾರ್ಯಕ್ರಮದ ಸಹಭಾಗಿತ್ವ ಹೊಂದಿರುವ ವಿಕಾಸಾಧ್ಯಕ್ಷರು ಪ್ರೊಫೆಸರ್ ಕೃಷ್ಣಮೂರ್ತಿ ಅವರಿಗೂ ಸದಸ್ಯರಿಗೂ ನಮ್ಮ ಧನ್ಯವಾದಗಳು. ಕಾರ್ಯಕ್ರಮವನ್ನು ನಡೆಸಲು ಸಹಕರಿಸಿದ ಕನ್ನಡ ವಿಭಾಗ ಸಂತ ಎಲೋಷಿಯಸ್ ಕಾಲೇಜಿಗೂ ನಮ್ಮ ಧನ್ಯವಾದಗಳು. ವಿಶೇಷವಾಗಿ ಸಂಪೂರ್ಣ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹೊತ್ತು ನಿಭಾಯಿಸಿದ ನಮ್ಮದು ಯಾವಾಗಲೂ ಪ್ರಕಾಶನದ ನೆರವಿಗೆ ಸಹಕರಿಸುವ ನಮ್ಮ ಕುಲ ಸಚಿವರಾದ ಡಾಕ್ಟರ್ ಆಲ್ವಿನ್ ಲೇಸರ್ ಅವರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ತನ್ನ ಮಧುರ ಕಂಠದಿಂದ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮದ ಸೊಬಗನ್ನು ಹೆಚ್ಚಿಸಿದ ನಮ್ಮ ಕಾಲೇಜಿನ ಅಂತಿಮ BSc ವಿದ್ಯಾರ್ಥಿನಿ ಕುಮಾರಿ ಶರಣ್ಯರವರಿಗೂ ನಮ್ಮ ಪ್ರಕಾಶನದ ವತಿಯಿಂದ ಧನ್ಯವಾದಗಳು. ಚಿನ್ನಪ್ಪಗೌಡರ ಕರಾವಳಿ ಕಥನಗಳು ಇದರ ಕಲ್ಪನೆಗೆ ಪುಸ್ತಕ ರೂಪ ನೀಡಿದ ಆಕೃತಿ ಪ್ರಿಂಟರ್ಸ್ನ ನಾಗೇಶ್ ಸರ್ ಅವರಿಗೂ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಹೃದಯ ಸ್ಪರ್ಶಿ ನಮನಗಳು.